ಆನಂದಾಶ್ರಮ ಪ್ರೌಢಶಾಲಾ ವಿದ್ಯಾರ್ಥಿನಿಯರೇ, ಅದೇ ರೀತಿ ಶಾಲಾ ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದದವ ಎಲ್ರಿಗೂ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು, ಮುಗ್ಧ ಮನಗಳೊಂದಿಗೆ ಒಲವಿನ ಸಂವಾದ ಅನ್ನುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವಂತಹ ಆನಂದಾಶ್ರಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಗುರುಮೂರ್ತಿ ಸರ್ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪ್ರಥಮ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಸುರೇಶ್ ಕೊಲ್ಯ ತಮ್ಮನ್ನು ಕೂಡ ಈ ಒಂದು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಇಂದಿನ ಕೇಂದ್ರ ಬಿಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು ಈ ಒಂದು ವಿಚಾರದ ಬಗ್ಗೆ ಮುಗ್ಧ ಮನಗಳೊಂದಿಗೆ ಮಾತನಾಡಲು ನಮ್ಮೊಂದಿಗೆ ಅತಿಥಿಗಳಾಗಿ ಬಂದಿರುವಂತಹ ಸಂಪನ್ಮೂಲ ವ್ಯಕ್ತಿ, ಬೆಂಗಳೂರು ಹೈಕೋರ್ಟು ವಕೀಲರಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣದ ನಿರ್ದೇಶಕರಾದಂತಹ ಕುಮಾರಿ ಭಾರತಿ ಸನಿಲ್ ಉಳ್ಳಾಲ ತಮ್ಮನ್ನು ಈ ಸಂದರ್ಭದಲ್ಲಿ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮ ಈ ಕಾರ್ಯಕ್ರಮವನ್ನು प्रदायिनी मा वीणा पुस्तकदारिणी मा वीणा पुस्तकदारिणी भवभञ्जनि मनोरञ्जनी शारदा माता भवभञ्जनि मनोरञ्जनी शारदा माता नमो शारदा नमो शारदा नमो शारदा माता नमो शारदा नमो शारदा नमो शारदा माता नमो शारदा माता नमो शारदा माता. ಎಲ್ಲ ಅತಿಥಿಗಳನ್ನು ಇದೀಗ ಸ್ವಾಗತಿಸಲಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣದ ನಿರ್ದೇಶಕರಾದಂತಹ ಕುಮಾರಿ ಭಾರತಿ ಸನಿಲ್ ಉಳ್ಳಾಲ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಎಲ್ಲರಿಗೂ ವಂದನೆಗಳು. ಮುಕ್ತ ಮನಗಳಲ್ಲಿ ಭವಿಷ್ಯದ ಸಾಧನೆಗಳ ಕನಸುಗಳು ಹಲವಾರಿದ್ದರೂ ಸೂಕ್ತ ಸಮಯಕ್ಕನುಗುಣವಾಗಿ ಸೂಕ್ಷ್ಮ ವಿಚಾರಗಳನ್ನು ಮುಗ್ಧ ಮನಗಳಿಗೆ ತಿಳಿ ಹೇಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೆಂಬಂತೆ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ವತಿಯಿಂದ ಆಯೋಜಿಸಿರುವ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು, ಮುಗ್ಧ ಮನಗಳೊಂದಿಗೆ ಒಲವಿನ ಸಂವಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಸರ್ ತಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲು ಅವಕಾಶ ನೀಡಿದ್ದಕ್ಕೆ ಘಟಕದ ವತಿಯಿಂದ ಸ್ಮರಣಿಕೆ ಮತ್ತು ಕೊಲ್ಯ ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರದ ವತಿಯಿಂದ ನೀಡುವ ಶ್ರೀ ಭಗವದ್ಗೀತೆ ಪುಸ್ತಕವನ್ನು ನಮ್ಮ ಮಾಜಿ ಅಧ್ಯಕ್ಷರಾದ ಕುಸುಮಾಕರ್ ಕುಂಪಲ ಇವರು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ.
ನಾನುಡಿಯನ್ನಾಡಲಿರುವ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪ್ರಥಮ ಅಧ್ಯಕ್ಷರಾದ ಶ್ರೀಮತಿ ಸುಧಾ ಸುರೇಶ್ ಹಾಗೂ ಸರ್ವರ ಪರವಾಗಿ ಆತ್ಮೀಯವಾದ ಸ್ವಾಗತ. ಬಿಂದು ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಅರಿವಿಗಾಗಿ ಅಮೂಲ್ಯವಾದ ಮಾತುಗಳ ಮೂಲಕ ಮುಗ್ಧ ಮನಗಳನ್ನು ಜಾಗೃತಗೊಳಿಸಲು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಹೈಕೋರ್ಟ್ ವಕೀಲರು ಆದಂತಹ ಗೌರವಾನ್ವಿತ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ಮೇಡಮ್, ತಮಗೂ ಸ್ವಾಗತ. ಇವರಿಗೆ ಆನಂದಾಶ್ರಮ ಪ್ರೌಢಶಾಲೆ ಮತ್ತು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯದ ಘಟಕದ ಪರವಾಗಿ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತದೊಂದಿಗೆ ನಮ್ಮ ಘಟಕದ ಪ್ರಥಮ ಉಪಾಧ್ಯಕ್ಷರಾದ ಶ್ರೀಮತಿ ಸುಧಾ ಸುರೇಶ್ ಇವರು ಸ್ಮರಣಿಕೆ ಮತ್ತು ಶ್ರೀಮದ್ ಭಗವದ್ಗೀತೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಶಿಕ್ಷಕ ವೃಂದದವರೇ, ಶಿಕ್ಷಕೇತರರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು. ಬಂದಂತಹ ಅತಿಥಿಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದಂತಹ ನಮ್ಮ ಯುವವಾಹಿನಿ ಕೊಲ್ಯ ಘಟಕದ ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣದ ನಿರ್ದೇಶಕರಾದಂತಹ ಕುಮಾರಿ ಭಾರತಿ ಸನಿಲ್, ತಮಗೂ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಗುರುಮೂರ್ತಿ ಸರ್ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶ್ರೀ ಶಾರದಾ ಮಾತೆಗೆ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿ ಮಾಡಿ. ಸನಿಲ್ ಉಳ್ಳಾಲ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಹೌದು. ಅದೇ ರೀತಿಯಲ್ಲಿ ಕುಸುಮಾಕರ್ ಅವರೇ, ಅದೇ ರೀತಿಯಲ್ಲಿ ಇಂದು ಆಗಮಿಸಿರ್ತಕ್ಕಂಥ ಅಲೋಶಿಸ್ ಕಾಲೇಜಿನ ವಿದ್ಯಾರ್ಥಿಗಳೇ, ಶಿಕ್ಷಕೇತರರೇ ಹಾಗೂ ಪ್ರೀತಿಯ ಮಕ್ಕಳೇ, ನಾವು ಪರೀಕ್ಷೆಗೆ ಭಾಳ ಸಮೀಪದಲ್ಲಿರುವ ಹಂತದಲ್ಲಿ ಯುವವಾಹಿನಿ ಘಟಕ ಇವರು ನಮ್ಮನ್ನು ವಿನಂತಿಸಿಕೊಂಡಾಗ ಸಾಕಷ್ಟು ಬಾರಿ ನಾವು ಈ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದ್ವಿ. ಆದರೂ ಸಹ ಮೇಡಮ್ನವರು ಸಿಕ್ಕಿದ್ದಾರೆ ಅಂತ ಹೇಳಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಳ್ಬೇಕಾಯಿತು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮೇಡಮ್ ರಾಜಲಕ್ಷ್ಮಿ ಮೇಡಮ್ ಅವರು ಅಪಾರವಾದಂಥ ಜ್ಞಾನವನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ, ಸಂವಾದ ಮಾಡೋದ್ರ ಮೂಲಕ ನಮಗೆ ಇನ್ನಷ್ಟು ಶಾಲೆಯಲ್ಲಿ ಉತ್ತಮವಾದಂಥ ಶಿಸ್ತನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯುವವಾಹಿನಿ ಘಟಕ ಏನು ಸಂಘ ಸಂಸ್ಥೆಗಳು ನಾರಾಯಣ ಗುರುಗಳ ಆದರ್ಶವನ್ನು ಇಟ್ಕೊಂಡು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾನು ಹತ್ತಿರದಿಂದ ಅಲ್ಲದಿದ್ರೂ ಸಹ ದೂರದಿಂದ ನೋಡ್ತಾ ಇದ್ದೇನೆ. ಇಂಥ ಸಂಘ ಸಂಸ್ಥೆಗಳ ಸಮಾಜಮುಖಿ ಕೆಲಸ ಕಾರ್ಯಗಳಿಂದ ಸಮಾಜದಲ್ಲಿ ಏನು ನಮ್ಮ ಆದರ್ಶಗಳನ್ನು ಜನರಲ್ಲಿ ಮೂಡಿಸ್ಲಿಕ್ಕಾಗ್ತದೆ, ಒಂದು ಉತ್ತಮವಾದಂಥ ಬಾಂಧವ್ಯನ ಬೆಳೆಸಲಿಕ್ಕಾಗ್ತದೆ, ಉತ್ತಮವಾದಂಥ ಸಂಸ್ಕೃತಿಯನ್ನು ಎಲ್ಲರಲ್ಲಿ ರೂಢಿಸ್ಲಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ಯುವವಾಹಿನಿ ಘಟಕ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಳೆಗಾಲದಲ್ಲಿ ನನಗೆ ಒಂದು ಕೊಡೆಯನ್ನು ಇಟ್ಕೊಂಡಾಗ ಎಂಥ ಜೋರು ಮಳೆ ಬಂದರೂ ಸಹ ಆ ಒಂದು ಕಡೆಯಿಂದಾಗಿ ನಾವು ಧೈರ್ಯದಲ್ಲಿ ನಾವು ಮುಂದೆ ಹೋಗ್ತೇವೆ. ಅದೇ ಕೊಡೆ ಇಲ್ಲದೆ ಮಳೆ ಹನಿ ಬೀಳ್ತಾ ಇದ್ರೂ ಸಹ ಅದೊಂಥರ ಕಿರಿಕಿರಿ ಆಗ್ತದೆ. ಅದೇ ರೀತಿಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ನಡಿಬೇಕಾದ್ರೆ ಇನ್ನೊಬ್ಬರ ಸಹಕಾರ ಬೇಕಾಗ್ತದೆ. ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆ ಸಹ ಉತ್ತಮವಾಗಿ ಬೆಳಿಬೇಕಾದ್ರೆ ನಿಮ್ಮಂಥ ಘಟಕಗಳ ಸಂಘ ಸಂಸ್ಥೆಗಳ ಸಹಕಾರ ಸಹ ನಮಗೆ ಅಗತ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಮುಂದೆ ನಮ್ಮ ಶಾಲೆಗೆ ಸಹ ನಿಮ್ಮಿಂದ ಉತ್ತಮವಾದಂಥ ಸಹಕಾರ ಸಿಗಲಿ, ನಿಮ್ಮಿಂದ ಆಗ್ತಾ ಇರ್ತಕ್ಕಂಥ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಉತ್ತಮವಾಗಿ ನಡೀಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಭಾಷಣಗಳನ್ನು ಅಳವಡಿಸಿಲ್ಲ. ಉದ್ಘಾಟಕರ ಭಾಷಣ ಆಗಲಿ, ಇತರ ಭಾಷಣ ಆಗಲಿ, ನಿರೂಪಕರಾಗಲಿ ಯಾವುದನ್ನೇ ಅಳವಡಿಸದೆ ಕೇಂದ್ರ ಬಿಂದುವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮಕ್ಕಳೊಂದಿಗೆ ಸಂವಾದ ಹಾಗೂ ವಿಶೇಷವಾದ
ವಿಷಯವನ್ನಿಟ್ಟುಕೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು ಅನ್ನುವಂತಹ ವಿಷಯದ ಬಗ್ಗೆ ತಮ್ಮ ಮುಂದೆ ಮಾತಾಡಲು ಬಂದಂತಹ ಉನ್ನತ ಹುದ್ದೆಯಲ್ಲಿರತಕ್ಕಂತಹ ನಮ್ಮ ಅತಿಥಿ ಹೈಕೋರ್ಟ್ ವಕೀಲರಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ ಇವರ ಮಾತುಗಳಿಗಾಗಿ ನಾವು ಹೆಚ್ಚಿನ ಸಮಯಾವಕಾಶವನ್ನು ನೀಡುವುದರ ಜೊತೆಗೆ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನೆರವೇರಬೇಕೆಂಬ ದೃಷ್ಟಿಯಿಂದ ಇದೀಗ ತಮ್ಮ ಜೊತೆ ಇಂದಿನ ಸಂಪನ್ಮೂಲ ವ್ಯಕ್ತಿ ಅತಿಥಿ ನಮ್ಮೊಂದಿಗೆ ಮಕ್ಕಳೊಂದಿಗೆ ಸಂವಾದ ಹಾಗೂ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಎಲ್ಲ ಮುಗ್ಧ ಮನಸ್ಸಿನ ಮಕ್ಕಳು, ಅವರು ಹೇಳಿದಾಗೆ ಮುಗ್ಧ ಮನಸ್ಸಿನ ಮಕ್ಕಳು, ಇವರೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು. ನೋಡಿದಾಗ ಈಗ ಓಪನಿಂಗಲ್ಲಿ ನನಗೆ ನೀವು ಸಿಕ್ಸರ್ ಹೊಡೆದಿರಿ, ಏನಂತ ಹೇಳಿದರೆ ನಿಮ್ಮ ಚಪ್ಪಾಳೆ, ಶಿಸ್ತುಬದ್ಧವಾದ ಚಪ್ಪಾಳೆ ತುಂಬ ಮೆಚ್ಚುಗೆ ಗಳಿಸಿದೆ ನನಗೆ. ಯಾಕಂತ ಹೇಳಿದರೆ ನಾನು ಎಂಟ್ರಾಗೋ ಅಂದರೆ ನೋಡ್ತಾ ಇದ್ದೇನೆ, ಒಂದು ಸಿಸ್ಟಮಲ್ಲಿ ನೀವು ಚಪ್ಪಾಳೆ ಹಾಕ್ತಾ ಇದ್ದೀರಿ. ಅದು ನಿಮ್ಮ ಶಾಲೆಯ ಒಂದು ಏನು ಶಿಸ್ತಿನ ಕ್ರಮ ನಿಮಗೆ ಕಲಿಸಿದ್ದಾರೆ ಅದರ ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಸೊ ಅಭಿನಂದನೆಗಳು ನಿಮ್ಮ ಚಪ್ಪಾಳೆಗೆ. ಇವತ್ತು ನನಗೆ ಕೊಟ್ಟ ಸಬ್ಜೆಕ್ಟ್ ಅಂತ ಹೇಳಿದರೆ ಶಿಸ್ತು ಮತ್ತು ಕಾನೂನು. ಮಕ್ಕಳೇ, ಶಿಸ್ತು ಅಂದರೆ ಏನು? ಯಾರಾದರೂ ಒಬ್ಬರು ಎದ್ದು ನಿಂತು ಹೇಳ್ಬೋದಾ? ಶಿಸ್ತು ನಿಮಗೆ ಗೊತ್ತಿದ್ದಾಗೆ ನಿಮ್ಮ ನಾಲೆಜಲ್ಲಿ ಶಿಸ್ತು ಅಂದರೆ ಏನು? ಶಿಸ್ತಿನ ಬಗ್ಗೆ ನಿಮಗೆ ಎಷ್ಟು ಅರಿವಿದೆ? ಒಂದು ಕಾಮನ್ ಆಗಿ ಹೇಳಿ ನನಗೆ, ಏನಿದೆ ಇದು? ನಿಮ್ಮ ಮುಗ್ಧ ಮನಸ್ಸಿನ ಸಂವಾದ ಅಂದರೆ ನಿಮ್ಮ ಕಡೆಯಿಂದಲೂ ನನಗೆ ಬರಬೇಕು, ನಾನು ನಿಮಗೂ ಹೇಳಬೇಕು. ನನ್ನಲ್ಲಿ ತಪ್ಪಿದರೆ ನೀವು ಹೇಳಿ, ನಿಮ್ಮದು ನಾನು ಹೇಳ್ತೇನೆ. ಶಿಸ್ತು ಅಂದರೆ ಏನು? ನೋಡಿ, ನಾನು ಹೇಳ್ತೇನೆ ನಿಮಗೆ. ಶಿಸ್ತು ಅಂತ ಹೇಳಿದರೆ ನೀವೇನು ತಲೆ ಬಿಸಿ ಮಂಡೆ ಬೆಚ್ಚ ಮಾಡುವ ಕೆಲಸ ಏನಿಲ್ಲ ಇದರಲ್ಲಿ, ಆಯಿತಾ? ಏನಪ್ಪ ಹೇಳೋದು ಶಿಸ್ತು ಅಂತ ಹೇಳಿದರೆ, ನಮ್ಗೆ ಏನಿದೆ ಇದರಲ್ಲಿ ಅಂದರೆ, ಈ ಶಿಸ್ತು ಅಂತ ಹೇಳಿದರೆ ನೋಡಿ, ಕೆಲವು ನಿಯಮಗಳನ್ನು ನಾವು ಪಾಲಿಸುವಂಥದ್ದು, ಆಯಿತಾ? ಫಸ್ಟ್ ಆಫ್ ಆಲ್ ನಿಯಮ ಅಂದರೆ ಗೊತ್ತಲ್ಲ, ಇಂಗ್ಲೀಷಲ್ಲಿ ಹೇಳಬೇಕಾ? ನಿಯಮಗಳು, ನಿಯತ್ತುಗಳು. ನಿಯತ್ತು ಅಂತ ಇದೆ. ನಿಯತ್ತು ಅಂದರೆ ಅಂತ ಹೇಳಿ, ಒಂದು ಕೆಲಸಕ್ಕೆ ನಾವು ಬದ್ಧವಾಗಿರೋದು, ಅದನ್ನು ನಿಯತ್ತು ಅಂತ ಹೇಳೋದು, ಆಯಿತಾ? ನೆಕ್ಸ್ಟ್ ಕ್ರಮಗಳು. ಕ್ರಮ, ನಮಗೆ ಏನು ಕ್ರಮ ಆಚರಣೆ ಮಾಡಲಿಕ್ಕಿದೆ, ಆಚರಣೆಯ ಮೂಲಕ ಕ್ರಮವನ್ನು ನೋಡಿಕೊಳ್ಳೋದು. ಇದೆಲ್ಲ ಶಿಸ್ತಿನ ಕೆಲವು ಕಸಿನ್ಸ್ ಅಂತ ಹೇಳ್ತೇವೆ. ಶಿಸ್ತಿನೊಟ್ಟಿಗೆ ಕಂಬೈನ್ ಆಗಿ ಬರುವಂಥ, ನಿಮ್ಮದೇ ಭಾಷೆಯಲ್ಲಿ ಮಾತಾಡ್ತೇನೆ ನಾನು, ಅರ್ಥ ಆಗ್ತದಲ್ಲ? ಶಿಸ್ತಿನೊಟ್ಟಿಗೆ ಬರುವಂಥ ಕಸಿನ್ಸ್ಗಳು. ಈಗ ನಿಮ್ಮ ಕಸಿನ್ಸ್ಗಳು ನಿಮ್ಮೊಟ್ಟಿಗೆ ಇದ್ದಾರಲ್ಲ, ಹಾಗೆ ನಿಯಮ, ನಿಯತ್ತು, ಕ್ರಮ, ಆಚರಣೆಗಳು. ಅರ್ಥ ಆಯ್ತಾ? ಓಕೆ. ನಿಯಮಗಳು. ಈಗ ನಾವು ನಿಯಮಕ್ಕೆ ಹೋಗುವ. ನಿಯಮ ಅಂದರೆ ಏನು ಅಂತ, ಏನು ದೊಡ್ಡ ವಿಷಯ ಏನಿಲ್ಲ ಅದರಲ್ಲಿ. ನಿಯಮ ಅಂತ ಹೇಳಿದರೆ ಕೆಲವು ನಾವೇ ರೂಪಿಸಿಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಹಲ್ಲುಜ್ಜಬೇಕು, ಹೌದಾ? ಬ್ರಷ್ ಮಾಡಬೇಕು. ಬ್ರಷ್ ಮಾಡದೇ ಬರ್ತೀರಾ ಯಾರಾದರೂ? ಸೊ ಇಲ್ಲ, ಅದು ಶಿಸ್ತಿನ ಒಂದು ನಿಯಮ ಅಲ್ವಾ? ಬ್ರಷ್ ಮಾಡಿದ ನಂತರ ಏನು ಮಾಡ್ತೀರಾ? ಓದಲಿಕ್ಕೆ ಅಲ್ವಾ? ಸ್ವಲ್ಪ ಶಾಲೆದು ಪಾಠ ಎಲ್ಲ ಓದ್ತೀರಾ. ಅದೇ ಥರ ಒಂದು ದಿನಕ್ಕೆ ಬೇಕಾದ ಒಂದು ಏನು ನಿಮ್ಮದು ಏನಿದೆ ಟೈಮ್ ಟೇಬಲ್, ಅದನ್ನು ಸೆಟ್ ಮಾಡಿಕೊಂಡು ಒಂದು ನಿಯಮ ಪ್ರಕಾರ ಒಂದು 24 hours ನಿಮ್ಮದು ಏನಿದೆ, ನಿಮ್ಮ ಆ ದಿನ ಹೇಗೆ ಹೋಗಬೇಕು ಅದನ್ನು ನೀವು ನಿಯಮ ಪ್ರಕಾರ ಮಾಡ್ತಾ ಹೋಗ್ತೀರಿ. ಯಾರು ಹೇಳಬೇಕಂತ ಇಲ್ಲ ಅಲ್ವಾ? ಕರೆಕ್ಟಾ? ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿ ಇರ್ತಾರಾ? ಬ್ರಷ್ ಮಾಡು, ಸ್ನಾನ ಮಾಡು, ಅಥವಾ ಹೋಮ್ವರ್ಕ್ ಮಾಡು, ಸ್ಕೂಲಿಗೆ ಹೊರಡು ಹೇಳ್ತಾರಾ? ಹೇಳುವವರು ಕೆಲವರು ಇದ್ದಾರೆ. ತಲೆ ಅಡಿಗೆ ಹಾಕಿದವರೆಲ್ಲ ಮೋಸ್ಟ್ಲಿ ಅದೇ ಇರಬೇಕು ಅಲ್ವಾ? ನಿಮ್ಮ ಕಡೆಯಿಂದ ನನಗೆ ಸೌಂಡ್ ಬರ್ತಾ ಇಲ್ಲ, ಹೌದಾ ಅಲ್ವಾ ಹೇಳಿ? ಮತ್ತು ಇದನ್ನು ನಾನು ಈಸಿಯಾಗಿ ಹೇಳ್ತಾ ಇದ್ದೇನೆ. ಯಾವ ಥರ ನಿಯಮಗಳನ್ನು ನಾವು ರೂಪಿಸ್ಕೊಳ್ತೇವೆ ಅದು ಆಟೋಮೆಟಿಕ್ಕಾಗಿ ಬರ್ತದೆ. ಈಗ ಕೆಲವೊಮ್ಮೆ ಮನೆಯಿಂದ ಬರ್ತದೆ, ಮನೆಯವರು ಮಾಡೋದನ್ನು ನೋಡಿ ನಾವು ಕಲಿತೇವೆ, ಅದು ಒಂಥರ ಶಿಸ್ತೆ. ಕೆಲವೊಮ್ಮೆ ನಮ್ಮ ನೇಬರ್ಗಳು, ನಮ್ಮ ನೆರೆಕರೆಯವರು ಮಾಡೋದನ್ನು ಕಲಿತೇವೆ. ಕೆಲವೊಮ್ಮೆ ಈ ಸಮಾಜದಲ್ಲಿ ಏನಿದೆ, ಸೊಸೈಟಿಯಲ್ಲಿ ಒಂದು ಕಾಮನ್ ಆಗಿ ಏನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಕಲಿತೇವೆ. ಇದನ್ನು ಕೂಡ ನಾವು ಏನು ಹೇಳ್ತೇವೆ ಹೇಳಿದರೆ ಶಿಸ್ತು ಪ್ರಕಾರ ಇರೋದು. ಈಗ ನಿಮಗೆ ಚಪ್ಪಾಳೆ ಬಿಟ್ಟಿದ್ದೀರಿ ನೀವು ಆಗದಿಂದ ಅಲ್ವಾ? ಇದು ಯಾರು ಕಲಿಸಿದೆ ಹೇಳಿ ನಿಮಗೆ? ಈ ಥರ ಒಂದು ರಿಹರ್ಸಲ್ ಮಾಡಿ ಈ ಥರ ಶಿಸ್ತುಬದ್ಧವಾಗಿ ಚಪ್ಪಾಳೆ ಹೊಡಿಬೇಕಂತ ನಿಮ್ಮಲ್ಲಿ ನಿಮ್ಮ ಉಪಾಧ್ಯಾಯರುಗಳು ಹೇಳಿದ್ದಾರೆ, ಟೀಚರ್ಸ್ ಹೇಳಿದ್ದಾರೆ, ಹೌದಲ್ವಾ? ನೀವು ಫಾಲೋ ಮಾಡಿದಲ್ವಾ? ಅಂದರೆ ನೀವು ಒಬ್ಬರನ್ನು ನೀವು ಫಾಲೋ ಮಾಡ್ತಾ ಇದ್ದೀರಿ, ಅಂದರೆ ಶಿಸ್ತನ್ನು ಕಲ್ತುಕೊಳ್ತಾ ಇದ್ದೀರಿ.
ನೀವು ಅದು ದೊಡ್ಡದಾದ ಮೇಲೇನೂ ಇದನ್ನೇ ನೀವು ಕಂಟಿನ್ಯೂ ಮಾಡ್ತೀರಿ. ಕರೆಕ್ಟಾ? ಎಲ್ಲರೂ ನಾವೆಲ್ಲ ಹೀಗೆ ಕೂತ್ಕೊಂಡ್ರೆ ಸುಮಾರು ಓಡ್ತೇವೆ ಆಗದಿಂದ, ನಮಗೆ ಕ್ರಮ ಇಲ್ಲ. ಆದರೆ ನೀವು ಅದನ್ನು ಕಲ್ತುಕೊಂಡಿದ್ದೀರಾ, ಅದನ್ನೇ ಕಂಟಿನ್ಯೂ ಮಾಡ್ತೀರಾ ಅಲ್ವಾ? ಇದು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಂದಂಥದ್ದು. ನಿಯಮದಲ್ಲಿ ಅಂದರೆ ನೀವೇ ಮಾಡಿಕೊಂಡೊಂದು ನಿಯಮವನ್ನು ಫಾಲೋ ಮಾಡಬೇಕು ಅಂತ ಒಂದು ನಿಯಮ. ಕರೆಕ್ಟ್ ಅಲ್ವಾ? ಹೌದಾ ಅಲ್ವಾ ಹೇಳಿ? ನನಗೆ ನಿಮ್ಮಿಂದ ವಾಯ್ಸ್ ಬರಬೇಕು. ನಾನಿಲ್ಲದ್ರೆ ಎಂತ ಮಾತಾಡ್ತೇನೆ ಅಂತ ನನಗೆ ಒಂದು ಸರ್ಟಿಫಿಕೇಷನ್ ಬೇಕಲ್ಲ. ಕರೆಕ್ಟ್ ಅಲ್ಲ? ಹಾಗೆ ಹೇಳಿ. ನೆಕ್ಸ್ಟ್ ಇರೋದು ನಿಯತ್ತು. ನಿಯತ್ತಂತ ಹೇಳಿದರೆ ಅದು ಒಂದು ಮನುಷ್ಯನಿಗೆ, ಈಗ ನಾವು ಬೈಯುವಾಗ ಹೇಳಿದ್ರೆ ಆ ಮನುಷ್ಯ ಎಂತ ನಿಯತ್ತಿಲ್ಲ ಅಂತ ಅವನಿಗೆ ಅಂತೇಳಿ ಅಲ್ವಾ? ನಿಯತ್ತಂದರೆ ಏನು ಹೇಳ್ಬೋದು ಹೇಳಿ ಕಾಮನ್ ವರ್ಡಲ್ಲಿ? ನಿಯತ್ತಂದರೆ ಏನು? ಒಂದು ಕೆಲಸವನ್ನು ನಾವು ಕ್ರಮಬದ್ಧವಾಗಿ ಮಾಡಿಕೊಳ್ಳೋದು, ಅದನ್ನು ಒಪ್ಪಿಕೊಳ್ಳೋದು, ಕಮಿಟ್ಮೆಂಟ್. ಗೊತ್ತಾಯ್ತಾ? ಒಂದು ಕೆಲಸ ಮಾಡ್ತಾ ಇದ್ದರೆ ನಾವು ಅದೇ ಕೆಲಸ ಮಾಡಬೇಕು ಕರೆಕ್ಟಾಗಿ ಕೊನೆಯ ತನಕ, ಅದರಲ್ಲಿ ಚೀಟಿಂಗ್ ಮಾಡುವಾಗಿಲ್ಲ. ಅದಕ್ಕೆ ನಿಯತ್ತು. ಈಗ ನೋಡಿ ಅಲ್ಲಿ ಇದ್ದಾರೆ ನಮ್ಮ ಸಾಹೇಬರು ಮಲ್ಕೊಂಡಿದ್ದಾರೆ ಇದರಲ್ಲಿ, ನಾಯಿ ಅದಕ್ಕೆ ದೊಡ್ಡ ಉದಾಹರಣೆ. ಅರ್ಥ ಆಯ್ತಾ? ಅವರಷ್ಟು ದೊಡ್ಡ ನಿಯತ್ತಿಗೆ ಉದಾಹರಣೆ ಬೇರೆ ಯಾವುದೂ ಇಲ್ಲ. ನಾಯಿದೊಂದು ಕತೆ ಹೇಳ್ತೇನೆ ನಿಮಗೆ ನಿಯತ್ತಾಗಿ. ಏನಂತ ಹೇಳಿದರೆ, ನಾಯಿಗೊಂದು ಅಭ್ಯಾಸ ಉಂಟು, ಕಾಲೆತ್ತಿ ಇದು ಮಾಡುವಂಥದ್ದು, ಸುಸು ಮಾಡುವಂಥದ್ದು. ಕರೆಕ್ಟಾ? ನಾಚಿಕೆ ಆಗೋದಿಲ್ಲಲ್ಲ ನಿಮಗೆ? ಸೊ ಎಲ್ಲಿ ಲೈಟ್ ಕಂಬ ಸಿಗ್ತದೆ, ಎಲ್ಲಿ ಒಳ್ಳೆ ಜಾಗಗಳು ಸಿಗ್ತದೆ, ಸೆಲೆಕ್ಟ್ ಮಾಡಿ ಸುಸು ಮಾಡ್ತದೆ. ಹಾಗೆ ಒಂದು ನಾಯಿ ನಿಯತ್ತಾಗಿ ಒಂದು ತುಳಸಿ ಕಟ್ಟೆಗೆ ಸುಸು ಮಾಡ್ತಾ ಇತ್ತು, ಕಂಟಿನ್ಯೂಸ್. ಅದರ ಜೀವಮಾನ ಪೂರ್ತಿ ಅದು ಸುಸುವೆ ಮಾಡಿದ್ದು ತುಳಸಿ ಕಟ್ಟೆಗೆ ಮಾತ್ರ, ಬೇರೆ ಎಲ್ಲೇ ಮಾಡಲಿಲ್ಲ. ಸೊ ಒಂದು ದಿನ ಅದು ಅದರದ್ದು ಆಯುಷ್ಯ ಮುಗೀತು, ತೀರೋಯ್ತು. ಎಲ್ಲ ನೆನೆಸ್ತಾ ಇದ್ರು, ಯಮರಾಜ ಕಾಯ್ತಾ ಇದ್ದ, ಬರಲಿ ಇವ, ಎಷ್ಟು ಅನ್ಯಾಯ ಮಾಡಿದ್ದಾನೆ ಇವನು, ಯಾವಾಗ ನೋಡಿದರೂ ಅಷ್ಟು ಪವಿತ್ರವಾದ ತುಳಸಿ ಕಟ್ಟೆಗೆ ಸುಸು ಮಾಡ್ತಾ ಇದ್ದೆ, ಇವನು ಬರಲಿ, ಇವನ ಆತ್ಮ ಬರಲಿ, ಇವನಿಗೆ ಮಾಡ್ತೇನಂತ. ಹಾಗೆ ಇದು ನಾಯಿ ಸತ್ತಿತು, ಆತ್ಮ ಮೇಲೆ ಹೋಯಿತು. ಸೊ ಅಲ್ಲಿ ಏನಾಯ್ತು ಹೇಳಿದರೆ ಇವನಿಗೆ ಶಿಕ್ಷೆ ಸಹ ಕೊಡಲಿಕ್ಕೆ ಆಯಿತು. ಯಾವಾಗಲೂ ಯಾರು ಶಿಸ್ತನ್ನು ತಪ್ತಾರೆ ಅವರಿಗೆ ಶಿಕ್ಷೆ ಉಂಟು, ಅದು ಕಂಪೈನ್ ಆಗಿರ್ತದೆ ಶಿಸ್ತುನೊಟ್ಟಿಗೆ. ಹಾಗೆ ಅದನ್ನು ನಾಯಿನ ಎಳ್ಕೊಂಡು ಹೋದರು, ಆತ್ಮ ಹೋಯಿತು. ಸೊ ಡಿಕ್ಲೇರ್ ಮಾಡಿದರು ಪನಿಷ್ಮೆಂಟ್ ಏನಂತೇಳಿದ್ರೆ ಇವನಿಗೆ ನರಕವೇ ಅಂತ ಹೋಯಿತು. ನರಕಕ್ಕೆ ಹೋಗಿತು. ನರಕಕ್ಕೆ ಹೋಗುವಾಗ ಏನಾಯ್ತು ಹೇಳಿದರೆ ನೋಡಿ, ಅದಕ್ಕೆ ಗೊತ್ತಾಯ್ತು. ಈಗ ಅದರ ಬಾಗಿಲಲ್ಲಿ ಒಂದು ತುಳಸಿ ಕಟ್ಟೆ ಇತ್ತು, ಸ್ವರ್ಗದ ಬಾಗಿಲಲ್ಲಿ ಒಂದು ತುಳಸಿ ಕಟ್ಟೆ. ಸ್ವರ್ಗವನ್ನು ದಾಟಿ ನರಕಕ್ಕೆ ಹೋಗಬೇಕು. ಇದು ಅಲ್ಲೂ ಅದರ ಬುದ್ಧಿ ಬಿಡಲಿಲ್ಲ. ಅದು ಅಲ್ಲಿ ತುಳಸಿ ಕಟ್ಟೆಗೆ ಹೋಗಿ ಅದು ಹೇಳಿದ ರಿಕ್ವೆಸ್ಟ್ ಮಾಡಿ ನನಗೊಂದು ಕೆಲಸ ಇದೆ ಅಂತ. ಏನಂತ ಹೇಳುವಾಗ ಯಮದೂತರ ಹತ್ರ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಅಲ್ಲಿ ತುಳಸಿ ಕಟ್ಟೆಗೆ ಮಾಡಿಬಿಟ್ಟಿದ್ದು. ಸೊ ಆಗ ಯಮರಾಜ ಹೇಳಿದ, ನಿಯತ್ತು ಅಂದರೆ ಇದರಿಂದ ಕಲಿಬೇಕು. ಸತ್ತು ಪನಿಷ್ಮೆಂಟು ಡಿಕ್ಲೇರ್ ಆಗಿ ಇಲ್ಲಿ ಬಂದು ನರಕಕ್ಕೂ ಹೋಗು ಅಂತ ಹೇಳಿದರೂ ಕೂಡ ತುಳಸಿ ಕಟ್ಟೆಯಲ್ಲಿ ಮಾಡೋದನ್ನು ಬಿಡಲಿಲ್ಲ ಅಂತ ಹೇಳಿ ಅದಕ್ಕೆ ಸ್ವರ್ಗಕ್ಕೆ ಕಳಿಸಿದಂತೆ. ಗೊತ್ತಾಯ್ತಾ? ಸೊ ಹಾಗೆ ನಿಯತ್ತಂತ ಹೇಳಿದರೆ ನಾವು ಮಾಡುವ ಕೆಲಸವನ್ನು ನಮಗೇನು ಒಪ್ಪಿಸಿದ್ದಾರೆ ಅದನ್ನು ಕ್ರಮಬದ್ಧವಾಗಿ ನಿಯತ್ತಾಗಿ ಮಾಡಬೇಕು. ಇದು ಒಂದು ಶಿಸ್ತು. ಗೊತ್ತಾಯ್ತಾ ಮಕ್ಕಳೇ? ಈಗ ಯಾರಾದರೂ ಹೇಳ್ಬೋದಾ ಶಿಸ್ತು ಅಂದರೆ ಏನು ಅಂತ? ಯಾರಾದರೂ ಹೇಳ್ಬೋದಾ? ನಿಯತ್ತುಂಟಲ್ಲ, ನಿಯತ್ತು ತಪ್ಪಿದರೆ ನಮಗೆ ನಾವೇ ದ್ರೋಹ ಮಾಡಿಕೊಂಡಾಗಿ. ಯಾಕೆಂದರೆ ನಾವೇ ಒಂದು ಕ್ರಮಬದ್ಧವಾಗಿ ನಾನು ಈ ಥರ ಇರ್ತೇನೆ ಅಂತೇಳಿ ನಾವು ನೆನೆಸಿದವರು, ಅದನ್ನು ನಾವು ತಪ್ಪಿದರೆ, ನಿಯತ್ತು ತಪ್ಪಿದರೆ ನಮ್ಮನ್ನು ಯಾರೂ ನಂಬೋದಿಲ್ಲ. ಅರ್ಥ ಆಯ್ತಾ? ಶಿಸ್ತು ಉಂಟಲ್ಲ, ಶಿಸ್ತು ನಮ್ಮನ್ನು ಯಶಸ್ಸಿನ ತುದಿಗೆ ಕರ್ಕೊಂಡು ಹೋಗ್ತದೆ. ಈಗ ನೀವು ಕೆಲವು ಉದಾಹರಣೆಯನ್ನು ನೋಡಿರ್ತೀರ, ಅಬ್ದುಲ್ ಕಲಾಂ ಮತ್ತು ಮಹಾತ್ಮ ಗಾಂಧಿ ಅವರೆಲ್ಲ ಶಿಸ್ತಿನ ಜೀವನ ನಡೆಸಿದವರೇ. ಸಣ್ಣದಿರುವಾಗಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಪ್ರಾಯ ಬಂದ ಮೇಲೆ ಅಂದರೆ ಈ ಥರ ನಾವು ಇರಬೇಕು ಅಂತ ಹೇಳಿ ಕಮಿಟ್ಮೆಂಟ್ ಮಾಡಿಕೊಂಡು ಅವರಿಗೆ ಅವರೇ ವಿಧಿಸಿಕೊಂಡು ಇಂಥದ್ದನ್ನೆಲ್ಲ ಅವರು ಮೇಲೆ ಬಂದವರು. ನೆಕ್ಸ್ಟ್ ನಾವು ಬರುವಂಥದ್ದು ಕ್ರಮದಲ್ಲಿ ಅಂತ ಹೇಳಿದೆ, ಶಿಸ್ತಿನ ಕ್ರಮ ಹೇಳಿದೆ. ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ನಡವಳಿಕೆಯಿಂದ ನಮ್ಮ ಮೇಲಿರೋ ಒತ್ತಡವನ್ನು ಹೇಗೆ ನಿಯಂತ್ರಣ ಮಾಡ್ಬೋದು, ಆತ್ಮವಿಶ್ವಾಸ, ಇದೆಲ್ಲ ನಮ್ಮ ಕ್ರಮದಲ್ಲಿ ಬರ್ತದೆ. ಯಾವ ಕ್ರಮದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಅಂತೇಳಿ. ನೀವೀಗ ಒಟ್ರಾಶಿ ಊಟ ಮಾಡ್ತೀರಾ ಹೇಳಿ, ನೀವು ಏನು ಕೊಟ್ಟರೆ ತಿಂತೀರಾ ನೀವು? ಏನು ತಿಂತೀರಾ ಹೇಳಿ? ಯಾರಾದರೂ ಒಬ್ಬರು ಹೇಳಿ, ಏನು ತಿಂತೀರಾ ನೀವು? ಇಡೀ ದಿನ ತಿಂತಾ ಇರ್ತೀರಾ? ಮತ್ತು ಬೆಳಿಗ್ಗೆ ಒಮ್ಮೆ ತಿಂತೀರಿ, ಹೌದಾ? ಬ್ರೇಕ್ಫಾಸ್ಟ್, ಆಮೇಲೆ ಮಧ್ಯಾಹ್ನ, ಆಮೇಲೆ
ರಾತ್ರಿ. ಮತ್ತು ಸೈಡಲ್ಲಿ ಬೇರೆ ಎಂಥದ್ದು, ಅಲ್ಲಿ ಹೋಗಿ ಅಂಗಡಿಯಲ್ಲಿ ನಿಂತು ಐಸ್ ಕ್ಯಾಂಡಿ ಎಲ್ಲ ತಿನ್ನೋದು, ಅದು ಕ್ರಮ ತಪ್ಪುದು. ಗೊತ್ತಾಯ್ತಾ? ಕ್ರಮ ನಾನೆಂತ ಹೇಳಿದ್ದು ನಿಮಗೆ, ಶಿಸ್ತು ಅಂತ ಹೇಳಿದರೆ ಇದೆಲ್ಲ ಶಿಸ್ತಿನೊಟ್ಟಿಗೆ ಬರುವ ಕ್ರಮಗಳು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ನಾನು ಕೊಡುವಂಥದ್ದು ನಿಮಗೆ ಆಚರಣೆ. ಈಗ ಆಚರಣೆ ಮಾಡುವಂಥದ್ದು, ಕೆಲವು ಶಿಸ್ತಿನ ಆಚರಣೆಗಳಲ್ಲಿ ಸ್ವತಃ ಬೇರೆಯವರಿಂದ ನಾವು ತಿಳ್ಕೊಂಡದಿರ್ಬೋದು, ಅಥವಾ ನಾವೇ ನಮ್ಮಷ್ಟಕ್ಕೆ ನಾವು ಇಂಥದ್ದೊಂದು ಆಚರಣೆ ಮಾಡಬೇಕು ಅಂತ ಹೇಳಿ ಒಳ್ಳೆಯದನ್ನು ಕಂಡ್ರೆ ನಾವು ಅದನ್ನು ಆಚರಿಸುವಂಥದ್ದು. ನಾವು ನೋಡಿ, ನಿಮ್ಮದೀಗ ಎಂಥ ಪ್ರಾಯ ಅಂತ ಹೇಳಿದರೆ ಟೀನೇಜ್ ಶುರುವಾಗಿದೆ ಅಲ್ವಾ? ನೀವಾಗಿ ಏನು ತಿಳ್ಕೊಳ್ತೀರಾ ಅಥವಾ ಅದನ್ನು ನಾನು ಮಾಡಬೇಕಾ ಬೇಡವಾ ಅಂತ ಒಂದು ತರ್ಕ ನಿಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡು ನೀವು ಆಚರಣೆಗೆ ಹೋಗ್ಬೋದು. ಇಲ್ಲದಿದ್ದರೆ ಕಂಪಲ್ಷನ್ ಮಾಡ್ತಾರೆ ನಿಮ್ಮ ತಂದೆ ತಾಯಿ, ನಿಮ್ಮ ಪೇರೆಂಟ್ಸ್, ನೋಡು ನೀನು ಈ ಥರ ಆಚರಣೆ ಮಾಡಬೇಕು ಅಂತ. ಗೊತ್ತಾಯ್ತಾ? ಅದು ನಿಮ್ಮ ಒಳ್ಳೆಯದಕ್ಕೆ. ಆದರೆ ನಿಮಗೆ ಒಂದು ತರ್ಕ ಮಾಡೋ ಮನಸ್ಸಿದ್ರೆ ನೀವು ಆಲೋಚನೆ ಮಾಡ್ಬೋದು, ಈ ಆಚರಣೆಯನ್ನು ನಾನು ಮಾಡ್ಬೋದಾ, ಶಿಸ್ತಿನಲ್ಲಿ ನನಗೆ ಇದು ಬರ್ಬೋದಾ ಅಂತೇಳಿ. ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್, ಕೆಲವು ಮೂಢನಂಬಿಕೆಗಳು ಇರ್ತದೆ. ಒಂದು ಪೂಜೆ ಮಾಡುವಾಗ ಒಂದು ಮನೆಯಲ್ಲಿ ಒಂದು ದೇವರ ಕೋಣೆ ಹತ್ರ ಒಂದು ಬೆಕ್ಕಿನ ಫೋಟೋ ಇತ್ತಂತೆ. ಗೊತ್ತಾಯ್ತಾ? ಬೆಕ್ಕಿನ ಫೋಟೋ ಇರುವಾಗ ಅವನು ದಿನನಿತ್ಯ ಪೂಜೆ ಮಾಡ್ತಾನೆ, ಬೆಕ್ಕಿನ ಫೋಟೋವನ್ನು ನೋಡ್ತಾನೆ, ಅದಕ್ಕೂ ಕೈ ಮುಗಿತಾನೆ. ಯಾರು ನೆನೆಸಿದ್ರು ಇವರು ಮನೇಲಿ ಬೆಕ್ಕು ಸಾಕಿದ್ರು ಕಾಣಬೇಕು, ಅದು ತೀರೋಗಿದೆ, ಅದಕ್ಕೆ ಇದು ಫೋಟೋ ಇಟ್ಟಿದ್ದಾರೆ ಅಂತ. ಅವನ ಹತ್ರ ಬಂದು ಕೇಳಿದ್ರು, ನೋಡಪ್ಪ ನೀನು ಯಾಕೆ ಇದನ್ನು ಬೆಕ್ಕಿನ ಫೋಟೋ ಇಟ್ಟಿದ್ಯಾ, ಅದಕ್ಕೆ ಯಾಕೆ ಕೈ ಮುಗಿತ್ಯಾ ಅಂತ. ಅವನು ಹೇಳಿದ, ನಂಗೆ ಗೊತ್ತಿಲ್ಲ, ನನ್ನ ಅಪ್ಪ ಕೈ ಮುಗಿತಿದ್ರು, ಅದಕ್ಕೆ ನಾನು ಸಹ ಕೈ ಮುಗಿತೇನೆ ಅಂತ. ಸೊ ಅಪ್ಪ ಯಾಕೆ ಕೈ ಮುಗಿದೆ, ಇವರು ಇನ್ವೆಸ್ಟಿಗೇಷನ್ ಶುರು ಮಾಡಿದರು, ಎನ್ಕ್ವೈರಿ ಶುರು ಮಾಡಿದರು. ಅಪ್ಪ ಯಾಕೆ ಕೈ ಮುಗಿತಿದ್ದ, ಅಪ್ಪ ಯಾಕೆ ಇಟ್ಟಿದ್ರು ಅಂತ. ಸೊ ವಿಷಯ ಏನು ಅಂತ ಹೇಳಿದರೆ, ಇದು 5 ತಲೆಮಾರುಗಳ ಹಿಂದಿನಿಂದ ನಡ್ಕೊಂಡು ಬಂದದ್ದು ವಿಷಯ. ಏನಂತ ಹೇಳಿದರೆ, ಅವನ ಅಪ್ಪ ಪೂಜೆ ಕೂತ್ಕೊಳ್ಳುವಾಗ ಅವರ ಮನೆ ಬೆಕ್ಕು ಬಂದು ಉಪದ್ರ ಮಾಡ್ತಿದ್ದ. ತುಪ್ಪ ಎಲ್ಲ ಇರ್ತದಲ್ಲ, ದೀಪಕ್ಕೆಲ್ಲ ಹಿಡಿದು ಅದು ಸ್ಮೆಲ್ಲಿಗೆ ಬರ್ತಾಯಿತ್ತು, ಉಪದ್ರ ಮಾಡ್ತಿತ್ತು. ಅಜ್ಜ ಏನು ಮಾಡಿದರು, ಅದನ್ನು ಇದು ಬರ್ತದಲ್ಲ ಅಂತ ಓಡಿಸ್ಲಿಕ್ಕೆ ಆಗೋದಿಲ್ಲ, ಒಂದು ಬುಟ್ಟಿ ತಗೊಂಡಂದ್ರೆ ಮುಚ್ಚಾಕ್ತಿದ್ರಲ್ಲಿ, ಮುಚ್ಚಾಕಿ ಪೂಜೆ ಮಾಡ್ತಾ ಇದ್ದರು. ಸೊ ಅದನ್ನು ಅವನ ಮಗ ನೋಡ್ತಾ ಇದ್ದ. ಅವನಿಗೆ ವಿಷಯ ಗೊತ್ತಿಲ್ಲ, ಇದು ಉಪದ್ರ ಮಾಡೋದಕ್ಕೆ ಬುಟ್ಟಿಯೊಳಗೆ ಹಾಕಿಡೋದು ಈ ಬೆಕ್ಕನ್ನು ಅಂತ. ನೆಕ್ಸ್ಟ್ ಅವನ ಅಪ್ಪ ತೀರಿ ಹೋದರೆ ಇವನು ಪೂಜೆ ಶುರು ಮಾಡಿ. ಇವನಿಗೆ ಆಯಿತು, ಅಪ್ಪ ಪೂಜೆಗೆ ಕೂತ್ಕೊಳ್ಳುವಾಗ ಬೆಕ್ಕನ್ನು ಬುಟ್ಟಿಯೊಳಗೆ ಹಾಕ್ತಿದ್ರು. ಈಗ ನಾನು ಬುಟ್ಟಿಯೊಳಗೆ ಬೆಕ್ಕಿಲ್ಲ ಮನೆಯಲ್ಲಿ, ಎಂತ ಮಾಡೋದು? ಇಡೀ ಪಕ್ಕದ ಮನೆಗೆ ಹೋದ, ಅಲ್ಲಿ ಬೆಕ್ಕನ್ನು ಹಿಡ್ಕೊಂಡು ಬಂದ, ಅದನ್ನು ಬುಟ್ಟಿಯೊಳಗೆ ಹಾಕಿದ, ಮುಚ್ಚಾಕಿದ. ಇವನು ಪೂಜೆ ಕೂತ್ಕೊಂಡು ಪೂಜೆ ಶುರು ಮಾಡಿದ. ಇದನ್ನು ಅವನ ಮಗ ನೋಡ್ತಾ ಇದ್ದ. ಅವನು ನೋಡಿದ, ಇನ್ನು ಅವನು ಬರುವಾಗ ಸಹ ಬೆಕ್ಕಿಲ್ಲ, ಅವರ ನೇಬರ್ ಮನೆಯಲ್ಲಿ ಸಹ ಬೆಕ್ಕಿಲ್ಲ. ಅವನಿಗೆ ಇದೊಂದು ಕ್ರಮ ಆಚರಣೆ ಅಂತ ಅವನ ತಲೆಗೆ ಬಂದೋಯ್ತು. ಅವನು ಹೇಳಿದ, ಪೂಜೆ ಮಾಡಬೇಕಾದ್ರೆ ಬೆಕ್ಕು ಬೇಕು. ಪ್ರತಿದಿನ ಪೂಜೆ ಮಾಡುವಾಗ ಇಡೀ ಊರು ಸುತ್ತೋದವನು, ಇಡೀ ಊರು ಸುತ್ತ ಎಲ್ಲಿದ್ದ ಒಂದು ಬೆಕ್ಕನ್ನು ಸಹ ತಂದು ಇಟ್ಟು ಬುಟ್ಟಿಯೊಳಗೆ ಹಾಕಿ ಪೂಜೆ ಮಾಡೋದು. ಆಮೇಲೆ ಅವನು ಹೋದ. ಅವನ ನೆಕ್ಸ್ಟ್ ಈಗ ಜನ್ರೇಷನ್ ಇದೆ ಲೇಟೆಸ್ಟ್, ಯಾರನ್ನ ಹೇಳಿದರೆ ಅವನಿಗೆ ಬೆಕ್ಕಿಲ್ಲ. ಸಿಟಿಯಲ್ಲಿ ಬೆಕ್ಕಿಲ್ಲ, ಏನು ಮಾಡೋದು, ಪೂಜೆ ಮಾಡಬೇಕಲ್ಲ ಹೇಳಿ ಫೋಟೋ ಇಡಲಿಕ್ಕೆ ಶುರು ಮಾಡಿದ ಬೆಕ್ಕಿದು. ಇದು ಹೇಗೆ ಆಚರಣೆ ಬಂತು ಅಂತ ಹೇಳಿದರೆ, ಅಂಧಶ್ರದ್ಧೆ ಅಂತ ಹೇಳ್ತಾರಲ್ಲ ಹಾಗೆ. ಏನಂತ ನಾವು ವಿಚಾರಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಒಟ್ರಾಶಿ ಆಚರಣೆ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡಬೇಕು ಅಂತ. ಸೊ ಇದೊಂದು ಬೆಕ್ಕಿದು ಸ್ಟೋರಿ. ಯಾಕಂತ ಹೇಳಿದರೆ, ನಾವು ಯಾವುದೇ ಒಂದು ಆಚರಣೆಯನ್ನು ನಾವು ಫಾಲೋ ಮಾಡಬೇಕಾದ್ರೆ ನಾವು ನೋಡ್ಕೊಳ್ಬೇಕು, ಅದು ಮೂಲ ತಿಳ್ಕೊಳ್ಬೇಕು ಸರಿಯಾಗಿ, ಹೇಗೆ ನಾವು ಇದನ್ನು ಮಾಡ್ಬೋದಾ ಬೇಡವಾ ಅಂತ ಮನಸ್ಸಿನಲ್ಲಿ ತರ್ಕ ಮಾಡಿಕೊಂಡು ಮತ್ತೆ ನೀವು ಶುರು ಮಾಡಬೇಕು. ಗೊತ್ತಾಯ್ತಾ ಮಕ್ಕಳೇ? ಏನು ಹೇಳಿದ್ದೇಳಿ ನಾನು ನಿಮಗೆ ಸಮಾಜ ಪಾಠ ಮಾಡೋದಲ್ಲ, ವಿಜ್ಞಾನ ಪಾಠ ಮಾಡೋದಲ್ಲ, ಗಣಿತ ಅಲ್ಲ. ಇದೊಂದು ಏನು ನೀವು ಜೀವನ ತೆಗಿಲಿಕ್ಕೆ ನಿಮಗೆ ಏನೊಂದು ಸಣ್ಣ ಸಣ್ಣ ಪುಟ್ಟ ಒಂದು ಸಿಲಿ ಪಾಯಿಂಟ್ಸ್ ಇದೆ, ಅದನ್ನು ನಿಮಗೆ ಹೇಳಿಕೊಡೋದಷ್ಟೇ. ಗೊತ್ತಾಯ್ತಾ? ಏನಾದರೂ ಆಚರಣೆ ನೀವು ಶುರು ಮಾಡುವಾಗ ನೀವು ಸುಮ್ಮನೆ ಬ್ಲೈಂಡಾಗಿ ಹೋಗಬೇಡಿ, ಆಯಿತಾ? ಸೊ ನಿಮ್ಮ ಮನಸ್ಸಿನಲ್ಲೇ ಒಂದು ಸೆನ್ಸ್ ನೀವು ಡೆವಲಪ್ ಮಾಡ್ಕೊಳ್ಬೇಕು. ನಾನು ಇದನ್ನು ಆಚರಣೆ ಮಾಡ್ಬೋದಾ ಬೇಡವಾ ಅಂತ ಹೇಳಿ ಆಚರಣೆ. ಇದು ಕೂಡ ಒಂದು ಶಿಸ್ತಿನ ಕ್ರಮವೇ. ಅರ್ಥ ಆಯ್ತಲ್ಲ? ಶಿಸ್ತು ಅಂದರೆ ಈಗ ಗೊತ್ತಾಯ್ತಲ್ಲ, ನಿಮ್ಮ ಲೈಫಲ್ಲಿ ಶಿಸ್ತಿದೆ, ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತಾ ಇದೆ. ನಿಮ್ಮ ಕಲಿತ ಶಾಲೆನೂ ಅದೇ ಥರ ಇದೆ. ಓಕೆ, ನೆಕ್ಸ್ಟು ಶಿಸ್ತಿನಲ್ಲಿ ಮೊಬೈಲ್ ಬರ್ತದ? ಮೊಬೈಲ್ ನೋಡೋದು ಬರ್ತದ?
ಇಲ್ವಾ? ಯಾರು ಹೇಳಿದ್ದು? ಕೊರೋನಾ ಟೈಮಲ್ಲಿ ನೀವು ಮೊಬೈಲಲ್ಲೇ ಪಾಠ ಕಲ್ತಿದ್ದು ಅಲ್ವಾ ಸರ್? ಮೊಬೈಲ್ ನೋಡೋದು ಬರ್ತದಾ? ಬರ್ತದೆ, ಮೊಬೈಲ್ ನೋಡೋದು ಬರ್ತದೆ. ಅದಕ್ಕೂ ಒಂದು ಶಿಸ್ತು ಇದೆ. ಎಷ್ಟು ಬೇಕೋ ಅಷ್ಟು ಹೆಲ್ದಿ, ಗೊತ್ತಾಯ್ತಾ? ಕೆಲವು ವಿಷಯಗಳನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಾಗ್ತದೆ. ನಿಮ್ಮ ಹೋಮ್ವರ್ಕ್ ಎಲ್ಲ ಕೊಟ್ಟಾಗ ಹೆಲ್ಪ್ಫುಲ್ ಮ್ಯಾಟರ್ಸ್ ಇರ್ತದೆ. ನೀವು ಆಗ ಮೊಬೈಲ್ ಯೂಸ್ ಮಾಡ್ಕೊಳ್ಬೋದು, ಮಾಡಬೇಡ ಅಂತ ಹೇಳೋದಲ್ಲ. ಯಾಕೆ ಹೇಳಿದರೆ ನೀವು ಅಂಥದ್ದೇ ಒಂದು ಇದರಲ್ಲಿ ಇದ್ದೀರಿ ಈಗ ಪ್ರಪಂಚದಲ್ಲಿ, ಗೊತ್ತಾಯ್ತಾ? ನಮ್ಮ ಥರ ಬುಕ್ಕೇ ಓದಿ ಕಲಿಬೇಕಂತ ಇಲ್ಲ. ಸೊ ಅದಕ್ಕೂ ಒಂದು ಶಿಸ್ತನ್ನು ಅಳವಡಿಸಿಕೊಳ್ಳಿ ನೀವು, ಆಯಿತಾ? ಜಾಸ್ತಿ ಅಲ್ಲ, ಖಾಲಿ ನಿಮ್ಮ ಪಠ್ಯಕ್ಕೆ ಏನು ಬೇಕು ಅಂಥ ವಿಷಯಗಳು ತುಂಬ ನಿಮಗೆ ಅಗತ್ಯ ಬಿದ್ದಾಗ ಅದಕ್ಕೋಸ್ಕರ ನೀವು ಅದನ್ನು ಅಳವಡಿಸಿಕೊಳ್ಳಿ. ಮೊಬೈಲನ್ನು ನೋಡೋದು ಅದು ಕೂಡ ನಿಮ್ಮದೊಂದು ಆಚರಣೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಅದನ್ನು ಬರೀ ನಿಮ್ಮ ಎಂಟರ್ಟೈನ್ಮೆಂಟಿಗೆ ಅಂತಲೇ ಇಡೀ ದಿನ ಹಿಡ್ಕೊಂಡು ಯೂಸ್ ಮಾಡ್ಕೊಳ್ಬೇಡಿ, ಗೊತ್ತಾಯ್ತಾ ಮಕ್ಕಳೇ? ಅದಕ್ಕೊಂದು ಶಿಸ್ತು ಅಂತ ಒಂದು ಕ್ರಮ, ಒಂದು ನಿಯಮ ಅಂತ ಮಾಡಿಕೊಂಡು ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಏನಿಲ್ಲ, ಮಾಡೋದಿದ್ರೆ ನೀವು ದಡ್ರೆ ಅಂತ ನೆನ್ತ್ಕೊಳ್ತಾರೆ ಈಗ ಅದವರು, ಹೌದಲ್ವಾ? ಮೊಬೈಲ್ ಉಂಟಾ ನಿಮ್ಮ ಹತ್ರ ಎಲ್ಲ? ಅಥವಾ ಪೇರೆಂಟ್ಸ್ ಇದ್ದ ಇಲ್ವಾ? ಅಯ್ಯೋ ಪಾಪವೇ, ಮೊಬೈಲ್ ಬೇಕು, ಆಯಿತಾ? ಆದರೆ ಪೇರೆಂಟ್ಸ್ ತಗೊಂಡು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಪಠ್ಯಕ್ಕೋಸ್ಕರ ಮಾತ್ರ, ನಾಲೆಜ್ ಇಂಪ್ರೂವ್ ಮಾಡಲಿಕ್ಕೆ ಮಾತ್ರ, ಬೇರೆ ಏನಲ್ಲ, ಎಂಟರ್ಟೈನ್ಮೆಂಟಿಗೆ ಅಲ್ಲ, ಆಯಿತಾ? ನೆಕ್ಸ್ಟ್ ನಾನು ಹೇಳೋದು ನಿಮಗೆ ಕಾನೂನು. ಇದು ನನ್ನದೇ ಫೀಲ್ಡ್. ಕಾನೂನು ಅಂದರೆ ಏನು ಹೇಳಿ? ಕಾನೂನು ಅಂದರೆ ಏನು? ಕಾನೂನು ಅಂತ ಹೇಳಿದರೆ ಏನು ಗೊತ್ತುಂಟಾ? ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಇದೆಯಲ್ಲ, ದೈನಂದಿನ ಚಟುವಟಿಕೆಗಳಿಗೆ ಒಂದು ಸಮಾಜದಲ್ಲಿ ನಿರ್ಮಿಸಿದ ಚೌಕಟ್ಟು. ಈಗ ನೀವು ವಿದ್ಯೆ ಕಲಿಬೇಕು ಅಂತ ಹೇಳಿದಿರಿ, ಈ ಶಾಲೆಗೆ ಬಂದಿರಿ, ಶಾಲೆಯಲ್ಲೇ ವಿದ್ಯೆ ಕಲಿತಾ ಇದ್ದೀರಿ. ಯಾಕೆಂದರೆ ನಿಮಗೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಆ್ಯಂಬಿಯನ್ಸ್ ಇದೆ, ನೀವು ಕಲಿತಾ ಇದ್ದೀರಿ. ಹಾಗೆಯೇ ಇದೊಂದು ಚೌಕಟ್ಟು, ಇದರ ಒಳಗೆ ಇಂಥದೇ ಆ್ಯಕ್ಟಿವಿಟೀಸ್ ನೀವು ಮಾಡಬೇಕು. ಶಾಲೆ ಹೇಳಿದರೆ ವಿದ್ಯೆ ಕಲಿಬೇಕು, ಸ್ಪೋರ್ಟ್ಸ್ ಇದು ಮಾಡಬೇಕು, ಎಲ್ಲ ಅಷ್ಟೇ. ಇದನ್ನು ಮೀರಿ ನೀವು ಏನು ಮಾಡುವಾಗಿಲ್ಲ. ಅದೊಂದು ಕಾನೂನು, ವಿಧಿಬದ್ಧವಾಗಿ ನಮ್ಮ ಸಮಾಜ ನಿರ್ಮಿಸಿದ ಕೆಲವು ರೂಲ್ಸ್ಗಳು, ಅದನ್ನು ನೀವು ಫಾಲೋ ಮಾಡಲೇಬೇಕು. ಈಗ ಗೊತ್ತಾಯ್ತಾ ಕಾನೂನು ಅಂದರೆ ಏನಂತ? ಲಾ ಅಂದರೆ ಏನಂತ ಗೊತ್ತಾಯ್ತಲ್ಲ? ಕಾನೂನು. ಈ ಕಾನೂನಿಗೆ ಏನಾಗ್ತದೆ ಅಂತ ಹೇಳಿದರೆ, ಇದಕ್ಕೂ ಕೆಲವು ಕಸಿನ್ಸ್ ಇದ್ದಾರೆ, ನೀತಿ ನಿಯಮ ಅಂತ ಕೆಲವು ಕಸಿನ್ಸ್ ಇದ್ದಾರೆ ಇದಕ್ಕೆ ಸಹ, ಕಾನೂನಿಗೆ ಸಹ. ಈಗ ನಮ್ಮ ಕಾನೂನಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಯಾವುದರಲ್ಲಿ ಮೆನ್ಷನ್ ಮಾಡಿರ್ಬೋದು ನಿಮಗೆ ಬೇಕಾದ ರೂಲ್ಸ್ಗಳನ್ನು, ರೆಗ್ಯುಲೇಷನ್ಗಳನ್ನು ಅಲ್ಲ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗೊತ್ತುಂಟಾ ಮಕ್ಕಳೇ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗೊತ್ತುಂಟಾ? ಯಾರಿಗೆ ಗೊತ್ತುಂಟು? ಸಂವಿಧಾನ, ಭಾರತದ ಸಂವಿಧಾನ. ಎಷ್ಟನೇ ಕ್ಲಾಸಲ್ಲಿ ಬರ್ತದೆ ಸರ್ ಸಂವಿಧಾನ? ಜನರಿಗಾಗಿ, ಜನರಿಂದ ಉಂಟಾ? ಗೊತ್ತುಂಟಾ? ಪ್ರಜೆಗಳಿಗಾಗಿ. ಅಷ್ಟೇ ಗೊತ್ತಿರೋದು, ಪ್ರಿಯಾಂಬಲ್ ಮಾತ್ರ ಗೊತ್ತಿರೋದು ನಿಮಗೆ ಅಲ್ವಾ? ಭಾರತ ಸಂವಿಧಾನ ಏನು ಗೊತ್ತಿದೆ ಹೇಳಿ? ಭಾರತ ಸಂವಿಧಾನ ಯಾರು ಬರೆದದ್ದು? ಭಾರತ ಸಂವಿಧಾನವನ್ನು? ವೆರಿ ಗುಡ್. ಈಗ ಕಾನ್ಸ್ಟಿಟ್ಯೂಷನಲ್ಲಿ ಏನು ಗೊತ್ತುಂಟಾ? ಇದರಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸ್ಪೀಚ್ ಗೊತ್ತುಂಟಲ್ಲ? ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಆರ್ಟಿಕಲ್ 91 ಕ್ಲಾಸ್ ಎಯಲ್ಲಿ ಕೊಟ್ಟಿದ್ದಾರೆ. ಭಾವನೆಗಳನ್ನು ಅಭಿವ್ಯಕ್ತ ಮಾಡೋದು ಮತ್ತು ಮಾತನಾಡುವ ಸ್ವಾತಂತ್ರ್ಯ ನಿಮಗೆ, ಮತ್ತು ನಿಮ್ಮ ಹಕ್ಕುಗಳನ್ನು ತಿಳ್ಕೊಳ್ಳೋದು. ನಿಮ್ಗೆ ಏನು ಹಕ್ಕಿದೆ ವಿದ್ಯಾರ್ಥಿ ಜೀವನಕ್ಕೆ, ನಿಮ್ಗೆ ಏನು ಬೇಕು ಅದನ್ನು ತಿಳ್ಕೊಳ್ಳುವಂಥದ್ದು. ಸೊ ಭಾರತ ಸಂವಿಧಾನದಲ್ಲೇ ಇದನ್ನು ಮೆನ್ಷನ್ ಮಾಡಿದ್ದಾರೆ. ವಾಕ್ ಅಂತ ಹೇಳಿದರೆ, ಈಗ ನೀವು ಸ್ಪೀಚ್, ನೀವು ಮಾತಾಡುವಂಥದ್ದು ಯಾವ ಥರ ಮಾತಾಡ್ತೀರಾ ನೀವು ನೋಡಿ, ಮನೆಯಲ್ಲಿ ಏನು ಮಾತಾಡ್ತೀರಾ ಅದೇ ಥರ ಶಾಲೆಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಅಥವಾ ಸಭೆಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ನೀವು ಡಿವೈಡ್ ಮಾಡಿಕೊಂಡು, ಎಲ್ಲಿ ಯಾರಿಗೂ ಒಂದು ಹಾನಿಕರವಾಗಿ ಅವರ ಮನಸ್ಸನ್ನು ನೋಯದಂಥ ಮಾತುಗಳನ್ನು ನೀವು ಮಾತಾಡಬೇಕು. ಅರ್ಥ ಆಯ್ತಾ? ಯಾವುದೇ ಜಾತಿ ಧರ್ಮಕ್ಕೆ ಎಫೆಕ್ಟ್ ಆಗಬಾರ್ದು, ಅಥವಾ ಯಾವುದೇ ಒಂದು ಮನುಷ್ಯನನ್ನು ಉದ್ದೇಶಿಸಿ ಅವನ ಮನಸ್ಸಿಗೆ ನೋವಾಗಬಾರ್ದು. ಆ ಥರದಲ್ಲಿ ನೀವು ನಿಮ್ಮ ವಾಕ್ ಸ್ವಾತಂತ್ರ್ಯವನ್ನು ಬಳಸಬೇಕು. ಒಂದು ವೇಳೆ ನೀವು ತಪ್ಪಿದರೆ ಅಲ್ಲಿ ನಿಮಗೆ ಪನಿಷ್ಮೆಂಟು ಉಂಟು.
ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ ನಿಮಗೆ? ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ಹೈಸ್ಕೂಲಲ್ಲಿ ನಿಮ್ಮ ಹಾಗೆ ಇರುವಾಗ, ನಾನಾಗ ಸ್ವಲ್ಪ ಇನ್ನೂ ಜಾಸ್ತಿ ಕಪ್ಪಿದ್ದೆ. ಆಗ ಹೆಂಗಲ್ಲ ನಾನು, ಆಗ ಏನಾಯ್ತು ಹೇಳಿದ್ರೆ ನನ್ನ ಕ್ಲಾಸಿನ ಹುಡುಗನೇ ಸುಮ್ಮನೆ ಕಪ್ಪಿದ್ದವರಿಗೆಲ್ಲ ಟೀಸ್ ಮಾಡ್ತಾರಲ್ಲ, ಆ ಥರ ಅವನು ನೋಡಿಕೊಂಡು ಹೇಳಿದ, ನೋಡಿ ಅವನು ಯಾವ ಥರ ಹೇಳಿದ ನನಗೆ ಈಗಲೂ ಅದು ನೆನಪಿದೆ. ಓ, ಬೇಲೂರು ಶಿಲಾಬಾಲಿಕೆ ಅಂತ. ನನಗಂತೂ ಅಟ್ಟರ್ ಖುಷಿ, ಶಿಲಾಬಾಲಿಕೆಯವ್ರಿಗೆ ಹೇಳಿಬಿಟ್ಟಲ್ಲ ಅಂತ. ಇವ ಆ್ಯಕ್ಚುಲಿ ಹೇಳಿದೆ ಅಂತ ಹೇಳಿದರೆ ಮತ್ತೆ ನನಗೆ ತಲೆಗೋಗಿದ್ದು, ಶಿಲಾಬಾಲಿಕೆ ಕಪ್ಪು, ಕರೆಕ್ಟ್ ಅಲ್ಲ? ಅವನು ಅದಕ್ಕೆ ಹೇಳಿದ. ಆದರೆ ನನ್ನ ಮನಸ್ಸಿಗೆ ಏನಾಯಿತು, ನನಗೆ ಖುಷಿ ಆಯಿತೋ ಇಲ್ವಾ? ಸೊ ಆ ಥರದಲ್ಲಿ ಅದು ನಿಜವಾಗಿ ಫ್ಯಾಕ್ಟ್ ಹೇಳೋದಾದರೆ ಕೂಡ ನೀವೊಂಥರ ಮನಸ್ಸಿಗೆ ನೋವಾಗದಾಗೆ ಹೇಳಬೇಕು. ಗೊತ್ತಾಯ್ತಾ? ಈಗ ಅವನು ಡೈರೆಕ್ಟಾಗಿ ನನಗೆ ನೀನು ಕಪ್ಪು ಹುಡುಗಿ ಅಂತ ಹೇಳ್ತಿದ್ರೆ ರೇಸಿಸಮ್ ಆಗ್ತಿತ್ತು, ಅದು ಕೇಸ್ ಆಗ್ತಿತ್ತು, ದೊಡ್ಡ ಕೇಸ್ ಆಗ್ತಿತ್ತು. ಕರೆಕ್ಟಾ? ಆ ಥರದಲ್ಲಿ ನೀವು ಮಾತಾಡುವಾಗ ನೋಡಿ, ಮಾತಾಡುವಾಗ ಯಾವಾಗಲೂ ಕೂಡ ನೀವು ಜಾಗ್ರತೆಯಾಗಿ ಮಾತಾಡಬೇಕು. ಯಾರ ಮನಸ್ಸಿಗೆ ನೋವು ಮಾಡಬಾರ್ದು. ಈಗ ಹಿರಿಯರು ಇರ್ತಾರೆ, ಹಿರಿಯರಿಗೆ ನಿಮಗೆ ಏನು ಮಾತಾಡುವಂಥ ಒಂದು ಅವಕಾಶ ಇದೆ ಅಂತೇಳಿ ಒಟ್ಟಷ್ಟೇ ಮಾತಾಡೋದಲ್ಲ. ನೀವು ನಿಮ್ಮದೇ ಒಂದು ತಿಳುವಳಿಕೆ. ಈಗ ನೀವು ಸ್ಟೂಡೆಂಟ್ ಲೈಫಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಿಮ್ಮ ಲೆವೆಲ್ ಯಾವುದು ಅಂತ ನಿಮಗೆ ತಿಳ್ಕೊಳ್ಬೇಕು. ನಾನು ಈ ಮಾತನ್ನು ಆಡಬೇಕಾ ಅಂತ. ನನಗೆ ಸ್ವಾತಂತ್ರ್ಯ ಉಂಟು ಅಂತ ಹೇಳಿ ಮುದುಕ ಅಂತ ಆ ಥರ ಎಲ್ಲ ಕರಿಬಾರ್ದು. ಅರ್ಥ ಆಯ್ತಾ? ವಾಕ್ ಸ್ವಾತಂತ್ರ್ಯವನ್ನು ಮತ್ತು ಎಕ್ಸ್ಪ್ರೆಷನ್ನು ಅಷ್ಟೇ, ಅಭಿವ್ಯಕ್ತಗೊಳಿಸೋದು, ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸೋದು. ಆಗಲೂ ನೀವು ಒಂದು ಚೌಕಟ್ಟಿನೊಳಗೆ ಇರಬೇಕಾಗ್ತದೆ ಮಕ್ಕಳಂತ. ಯಾಕಂತ ಹೇಳಿದರೆ ಸಣ್ಣ ಮಕ್ಕಳಿಗೆ ನೋಡಿ, ನಾನು ಹೇಳ್ತಾರೆ ಕೆಲವರು ಏನು ಕಾನೂನಲ್ಲಿ ಸಣ್ಣ ಮಕ್ಕಳಿಗೆ ಪನಿಷ್ಮೆಂಟ್ ಇಲ್ಲ, ಅಥವಾ ನಾವು ಏನು ಬೇಕಾದರೆ ಮಾಡ್ಬೋದು. ಹೌದು, ಪನಿಷ್ಮೆಂಟ್ ಇಲ್ಲ. 7 ವರ್ಷದ ಒಳಗಿನ ಮಕ್ಕಳಿಗೆ ಏನೂ ಪನಿಷ್ಮೆಂಟ್ ಇಲ್ಲ. ಸರಿಯಾ? ಅಂದರೆ ಅವರಿಗೆ ಒಂದು ಎಕ್ಸ್ಕ್ಯೂಸ್ ಇದೆ ಕಾನೂನಲ್ಲಿ. ನಮ್ಮ ಕಾನೂನಲ್ಲಿ ಎಕ್ಸ್ಕ್ಯೂಸ್ ಇದೆ. ಏನು ಹೇಳಿದರೆ, ಆ ಮಕ್ಕಳು ಇನ್ಫ್ಯಾಂಟ್ಸ್ ಅಂತ ಬರ್ತಾರೆ, ಅಂದರೆ ಆ ಸೆಕ್ಷನಲ್ಲಿ ಬರ್ತಾರೆ. ಅವರಿಗೆ ಅವರು ಮಾಡಿದ ತಪ್ಪಿಗೆ ಕ್ಷಮೆ ಉಂಟು, ಅವರಿಗೆ ಗೊತ್ತಿಲ್ಲದೆ ಮಾಡಿದರು ಅಂತ. ಆದರೆ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ, 12 ವರ್ಷ ಅದರ ನಂತರ ಮಕ್ಕಳಿಗೆ ಎಕ್ಸ್ಕ್ಯೂಸ್ ಇಲ್ಲ, ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಸೊ ಕಾನೂನನ್ನು ನೀವು ಬಳಸುವಾಗ ನಿಮಗೆ ಗೊತ್ತಿದ್ದ ಕಾನೂನನ್ನು, ಅಂದರೆ ನಾನು ನಿಮಗೆ ಕೆಲವು ಟಿಪ್ಸ್ ಕೊಡ್ತಾ ಇದ್ದೇನೆ ಮಕ್ಕಳೇ, ನೀವು ಯಾವ ಥರ ನೋಡಬೇಕಂತ ಹೇಳಿದರೆ, ಈಗ ನೋಡಿ, ನೀವು ಹೋಮ್ವರ್ಕ್ ಮಾಡದಿದ್ದರೆ ನಿಮಗೆ ನಿಮ್ಮ ಶಾಲೆಯಲ್ಲಿ ಶಾಲಾವಧಿಯ ನಂತರ ನಿಮಗೆ ಪನಿಷ್ಮೆಂಟ್ ಕೊಡುವಾಗಿಲ್ಲ. ಗೊತ್ತಾಯ್ತಾ? ಶಾಲಾವಧಿಯ ನಂತರ, ಈಗ ಕ್ಲಾಸ್ ಬಿಟ್ಟ ಮೇಲೆ ನೀವು ಬೆಳಿಗ್ಗೆ ಹೋಮ್ವರ್ಕ್ ಕೇಳಿರ್ತಾರೆ, ಹೋಮ್ವರ್ಕ್ ನೀವು ಮಾಡಿರೋದಿಲ್ಲ, ನೀವು ಅದಕ್ಕೆ ಶಾಲಾವಧಿಯ ಒಳಗೆ ಮಾತ್ರ ನಿಮಗೆ ಪನಿಷ್ಮೆಂಟ್ ಕೊಡ್ಬೋದು. ಶಾಲೆ ಬಿಟ್ಟು ನೀವು ಹೊರಗೆ ಹೋಗೋ ನಿಮಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಇಲ್ಲ. ಅರ್ಥ ಆಯ್ತಾ? ಸೊ ಇದು ಒಂದು ನಿಮ್ಮ ಬಗ್ಗೆ ಇರುವ ಒಂದು ಒಳ್ಳೆಯ ಕಾನೂನು, ಅದನ್ನು ಒಳ್ಳೆಯ ಕಾನೂನು ಅಂತ ಹೇಳ್ಬೋದು. ಮತ್ತು ಈಗ ಒಂದು ಹೊಸತಾಗಿ ಬಂದಿದೆ, ದಂಡಿಸುವ ಹಾಗೆ ಇಲ್ಲ ಮಕ್ಕಳನ್ನು. ಯಾರಿಗೆ ದಂಡಿಸುವ ಹಾಗೆ ಇಲ್ಲ, ಯಾವುದಕ್ಕೆ ದಂಡಿಸುವ ಹಾಗೆ ಇಲ್ಲ, ಅದು ನಮ್ಮ ಮಾಸ್ಟ್ರಿಗೆ ಗೊತ್ತುಂಟು. 14 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ದಂಡ ವಿಧಿಸ್ಬೋದು, ದಂಡನೆ ಮಾಡ್ಬೋದು, ಅಲ್ವಾ ಸರ್? ಅಲ್ಲ, ನಮ್ಮ ಕಾನೂನು ಪ್ರಕಾರ ನಾವು ಅದನ್ನೇ ಹೇಳ್ತಾ ಇರೋದು ಎಲ್ಲರಿಗೆ ಸರ್. 14 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ದಂಡಿಸ್ಬೋದು, ಫೀಸ್ ಕಟ್ಟದಿದ್ದರೆ, ಕ್ಲಾಸಿಗೆ ಲೇಟಾಗಿ ಬಂದರೆ. ಸೊ ನಮಗೆಲ್ಲ ಇದನ್ನು ಕ್ಲಾಸಸ್ ಕೊಟ್ಟಿದ್ದಾರೆ. ಸೊ ನಾನು ಕಾನೂನು ಫೀಲ್ಡಲ್ಲಿ ಇದ್ದ ಕಾರಣ ನಾನು ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇರೋದು. ಹಾಗಂತಲೇ ಹೇಳಿ ಅವರಿಗೆ ಬೈಯದೆ ದಂಡನೆ ಮಾಡದೇ ಇರಲಿಕ್ಕೆ ಸಹ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಒಂದು ಭವಿಷ್ಯವನ್ನು ರೂಪುಗೊಳಿಸುವವರೇ ನಮ್ಮ ಟೀಚರ್ಸ್. ದಂಡಿಸ್ಬೋದು. ನೆಕ್ಸ್ಟು ಮಕ್ಕಳೇ, ನಿಮಗೆ ಈಗ ನೋಡಿ, ನೀವೀಗ ಟೀನೇಜಲ್ಲಿದ್ದೀರಿ, ಹೌದಾ? ಎಲ್ಲರ ಮನೆಯಲ್ಲಿ 2 ವೀಲರ್ಸ್ ಉಂಟಾ? ಹಾಂ, ಈಗ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ನೀವು 2 ವೀಲರ್ಸ್ ಕೊಂಡೋಗ್ತಿರಲ್ಲ, ಅಥವಾ ಕಾರ್ ಕೊಂಡೋಗ್ತಿರಲ್ಲ, ನಿಮಗೆಲ್ಲ ಎಷ್ಟು ಪ್ರಾಯ ಹೇಳಿ? 13, 14, 15 ಅಲ್ವಾ? ಕಾನೂನಿನಲ್ಲಿ ನಿಮ್ಮಂಥವರು, ಟೀನೇಜಿನವರು, 12ರಿಂದ 18 ವರ್ಷದ ಒಳಗಿನವರು, ಅಥವಾ ಅದಕ್ಕಿಂತ 12ರಿಂದ ಕೆಳಗಿನ ವರ್ಷದವರು ಸಹ 2 ವೀಲರ್ ಅಥವಾ 4 ವೀಲರ್ ಕೊಂಡೋಗಿದ್ದರೆ ಅದಕ್ಕೆ ಏನು ಮಾಡಬೇಕು? ನೀವು ಜಸ್ಟ್ ರೋಡಿಗೆ ತಗೊಂಡೋದ್ರೆ ಸಾಕು, ದೊಡ್ಡ ಅಪರಾಧ. ನಿಮ್ಮ ಮೇಲೆ ಕೇಸಲ್ಲ, ನಿಮ್ಮ ಪೇರೆಂಟ್ಸ್ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ ಕೇಸ್ ಆಗ್ತದೆ.
ತಂದೆ ತಾಯಿಗಳ ಕಣ್ಣು ತಪ್ಪಿಸಿ ಕೀ ತಗೊಂಡು ಬೈಕ್ ಓಡಿಸೋದು, ಬೈಕನ್ನು ಕೊಂಡೋಗಿ ರೋಡಲ್ಲಿ ಕೊಂಡೋಗೋದು, ದೊಡ್ಡ ಹೀರೋ ಆಗಿ ಎಲ್ಲರ ಎದುರು ಹೇಳೋದು, ನೋಡು ನಾನು ಬೈಕ್ ಬಿಡ್ತಾ ಇದ್ದೇನೆ. ಕರೆಕ್ಟಾ? ಒಂದು ವೇಳೆ ನಿಮ್ಮಿಂದ ಆ ಟೈಮ್ನಲ್ಲಿ ಏನಾದರೂ ಅಪಘಾತ ಆದರೆ ಏನೂ ಸಿಕ್ಕೋದಿಲ್ಲ, ಸತ್ತವನಿಗೆ ಸಿಕ್ಕೋದಿಲ್ಲ, ನೊಂದವನಿಗೆ ಸಿಕ್ಕೋದಿಲ್ಲ, ಮನೆಯವರಿಗೆ ಏನೂ ಸಿಕ್ಕ, ನಿಮ್ಮ ತಂದೆ ತಾಯಿ ಒಳಗೆ ಕೂತ್ಕೊಳ್ಬೇಕಷ್ಟೇ ಜೈಲಲ್ಲಿ. ಯಾರಾದರೂ ಕೊಂಡೋಗಿದ್ದೀರಾ ಇಷ್ಟರವರೆಗೆ ವೆಹಿಕಲ್? ಟೂ ವೀಲರ್ ಕೊಂಡೋಗುವಾಗ ನಾನು ನಿಮಗೆ ಕೆಲವು ಟಿಪ್ಸ್ ಕೊಡ್ತೇನೆ. ಟೂ ವೀಲರ್ ಕೊಂಡೋಗಿ ಇನ್ನು ಮುಂದೆ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಟೂ ವೀಲರಾಗಿ ಲೈಸೆನ್ಸ್ ಇರಲೇಬೇಕು ಕಡ್ಡಾಯವಾಗಿ. ಲೈಸೆನ್ಸ್ ಇಲ್ಲದೆ ನೀವು ವಾಹನಗಳನ್ನು ಓಡಿಸಿದರೆ ಅಪಘಾತ ಆದರೆ ಇನ್ಶೂರೆನ್ಸ್ ಕವರೇಜ್ ಬರುವುದಿಲ್ಲ. ಈಗ ನಾನು ಬೆಂಗಳೂರಲ್ಲಿರೋದಲ್ವ, ಬೆಂಗಳೂರಲ್ಲಿ ನಾನು ನೋಡ್ತಾ ಇದ್ದೇನೆ, ಅವರ ಮನಸ್ಸಲ್ಲಿ ಒಳಗಿನ ಕ್ರಾಸ್ ರೋಡ್ಗಳಲ್ಲಿ ಹೋದರೆ, ಪೊಲೀಸನ್ನು ತಪ್ಪಿಸಿ ಹೋದರೆ ನಾವು ಬಚಾವಾಗ್ತೇವಂತ. ಸಣ್ಣ ಸಣ್ಣ ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ನವರು, ಅದು ಅವರು ಹೇಳೋದಂತ ಹೇಳಿದರೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಂಡೋಗ್ತಾ ಇದ್ದೇವಂತ. ಎಲೆಕ್ಟ್ರಿಕ್ ಸ್ಕೂಟರ್ ಆದರೂ ಸಹ ಅದು ಆಕ್ಸಿಡೆಂಟ್ ಆದರೆ ಅದಕ್ಕೂ ಕವರೇಜ್ ಬರೋದಿಲ್ಲ. ಗೇರ್ ವೆಹಿಕಲ್ ಕೊಂಡೋಗಬಾರ್ದಂತ ಕಾನೂನಿದೆ ಟೀನೇಜ್ನವರು. ಗೇರ್ ವೆಹಿಕಲ್ ಬಿಡಿ, ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ತೊಗೊಂಡು ಹೋದರೆ ಸಹ ನಿಮಗೆ ಕವರೇಜ್ ಸಿಕ್ಕೋದಿಲ್ಲ. ಅದು ಮತ್ತು ನಿಮ್ಮ ತಂದೆ ತಾಯಿ ಮೇಲೆ ಕೇಸ್ ಆಗ್ತದೆ. ಕೇಸ್ ಅಂದರೆ ಗೊತ್ತಾ ಏನಂತ? ಏನು ಹೇಳಿ ಕೇಸ್ ಅಂತ ಹೇಳಿದರೆ? ಏನೋ ಒಂದು ಐಡಿಯಾ ಇದೆ ಅವ್ರಿಗೆ. ಕೇಸ್ ಅಂದರೆ ಏನಂತ ಗೊತ್ತಿಲ್ಲ ಪಾಪ. ಇರಲಿ, ಏನು ಮಾಡ್ತೀರಾ? ಕೊಂಡೋಗ್ತೀರಾ ವೆಹಿಕಲ್ ಇನ್ನು ಮುಂದೆ? ಅದು ನಿಮಗೆ ಟೂ ವೀಲರ್ ಮನೆಯಲ್ಲಿ ಇರುವಾಗ ಕಲೀಲಿಕ್ಕೆ, ಅಪ್ಪ ನಾನು ಸ್ವಲ್ಪ ಕಲಿತೇನೆ ಅಂತ ಕೊಂಡೋಗ್ಲಿಕ್ಕೆ ಟ್ರಯಲ್ ನೋಡಲಿಕ್ಕೆ ಶುರು ಮಾಡ್ತೀರಾ. ಹಾಗೆ ಕಲಿಯೋದಿದ್ದರೆ ನಿಮ್ಮ ಅಂಗಳದಲ್ಲೇ ಮಾಡಿ, ರೋಡಿಗೆ ಕೊಂಡೋಗಬೇಡಿ. ಗೊತ್ತಾಯ್ತಾ? ನೆಕ್ಸ್ಟ್, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಆ್ಯಕ್ಟಿವ್ ಇದ್ದೀವಿ? ಏನೆಲ್ಲ ಆ್ಯಪ್ಸ್ ಇದೆ ಹೇಳಿ? ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮತ್ತು ಎಲ್ಲ ಇದೆ ನೋಡಿ. ಎಷ್ಟು ಸೌಂಡ್ ನೋಡಿ ಸೌಂಡೇ ಸೋಷಿಯಲ್ ಮೀಡಿಯಾದಲ್ಲಿ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಮಾಡ್ತೀರಲ್ವಾ? ಏನು ಪೋಸ್ಟ್ ಮಾಡ್ತೀರಾ? ಎಲ್ಲ ನಿಮ್ಮ ಆ್ಯಕ್ಟಿವಿಟೀಸು, ಎಲ್ಲಿ ಲಂಚಿಗೆ ಹೋಗಿದ್ದೀರಿ, ಫ್ರೆಂಡ್ಸ್ ಒಟ್ಟಿಗೆ, ಅಪ್ಪ ಅಮ್ಮನೊಟ್ಟಿಗೆ ಜಾತ್ರೆಗೆ ಹೋಗಿದ್ದೀರಾ, ಫ್ರೆಂಡ್ಸ್ ಒಟ್ಟಿಗೆ ತಿರುಗಲಿ ಎಲ್ಲ ಹಾಕ್ತೀರಲ್ಲ, ಪೋಸ್ಟ್ ಮಾಡಿ. ಏನಂತ ಪೋಸ್ಟ್ ಮಾಡಿ? ಜಸ್ಟ್ ಹೀಗೆ ನಾವು ಹೋಗಿದ್ದೇವೆ ಅಂತ ಪೋಸ್ಟ್ ಮಾಡ್ತೀರಿ. ಮತ್ತೇನೋ ಜೋಕ್ಸ್ ಅಷ್ಟ ಅಲ್ಲ, ಬೇರೆ ಏನಾದರೂ ಇದೆಯಾ? ನೋಡಿ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ನಿಮಗೆ ಹೇಳ್ತೇನೆ. ಒಂದು ಹುಡುಗ, 13 ವರ್ಷದ ಹುಡುಗ, ವರುಣ್ ಜೈನ್ ಅಂತ, ಅವನು ಇಂಡಿಯಾದಿಂದ ಮೊರಕ್ಕೋಗೆ ಹೋಗೋದು, ಫ್ಲೈಟಲ್ಲಿ ಹೋಗುವಾಗ ನಿಮ್ಗೆ ಗೊತ್ತುಂಟಲ್ಲ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ. ಹಾಗೆ ಅವನು ಫ್ಲೈಟಲ್ಲಿ ಹೋಗಬೇಕಾದ್ರೆ ಸುಮ್ಮನೆ ಹೀಗೆ ಫೋಸ್ ಕೊಟ್ಟು ಒಂದು ಫೋಟೋ ತೆಗ್ದ, ಫ್ಲೈಟ್ನೊಳಗೆ ಕೊಟ್ಟು ಒಂದು ಫೋಟೋ ತೆಗೆದು ಕೂಡಲೇ ಇಮಿಡಿಯೇಟ್ ಪೋಸ್ಟ್ ಮಾಡಿದ ಅವನ ಫ್ರೆಂಡ್ಸಿಗೆಲ್ಲ. ಲುಕ್ ಐ ಎಮ್ ಎ ತಾಲಿಬಾನಿ ಅಂತ. ಗೊತ್ತಾಯ್ತಾ? ಲುಕ್ ಲೈಕ್ ತಾಲಿಬಾನಿ ಅಂತ ಅಷ್ಟೇ ಅವನು ಪೋಸ್ಟ್ ಮಾಡಿದ. ನೋಡಿ ಶಬ್ದಗಳು ಎಷ್ಟು ಡಿಫರೆನ್ಸ್ ಬರ್ತದಂತ. ಅವನು ಟ್ರಾವೆಲ್ ಮಾಡ್ತಾ ಇದ್ದಾನೆ ಮೊರೊಕ್ಕೋದಿಂದ, ಮಿಡ್ಲಲ್ಲಿ ಯಾವುದೋ ಒಂದು ಇದರಲ್ಲಿ ಫ್ಲೈಟ್ ನಿಂತಾಗ ಕೂಡಲೇ ಅರೆಸ್ಟ್ ಆದವ. ಪೊಲೀಸ್ನವರು ರೆಡಿ ಇದ್ರಲ್ಲಿ. ಯಾಕೆ ಅಂತ ಹೇಳಿದರೆ ಅವರಿಗೆ ತಬ್ಬಿಬ್ಬು, ಅವನ ತಾಯಿಗೆಲ್ಲ ತಬ್ಬಿಬ್ಬು, ಏನಾಯ್ತಪ್ಪ ಅಂತೇಳಿ. ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಕ್ರೈಮ್ನವರು, ಅವರು ಇಮಿಡಿಯೇಟ್ ರೆಡಿಯಾಗಿ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದರು. ಕಾರಣ ಕೇಳುವಾಗ ಏನಂತ ಹೇಳಿದರೆ, ಅವನ ಮೊಬೈಲ್ ಸೀಸ್ ಮಾಡಿ ಮೊಬೈಲಲ್ಲಿ ಅವನ ಪೋಸ್ಟಿಂಗ್ಸ್ ನೋಡುವಾಗ ಹೌದು ಅವನು ಫೋಟೋ ಹಾಕಿದ್ದಾನೆ ಲುಕ್ ಲೈಕ್ ಎ ತಾಲಿಬಾನ್ ಅಂತ. ಸೊ ಏನಾಯ್ತು ಹೇಳಿ, ಆಗ ಅದು ಎಷ್ಟು ದೊಡ್ಡ ವಿಷಯ ಆಯಿತು ಅಂತ ಹೇಳಿದರೆ, ಅವನನ್ನು 2 ದಿನ ಡಿಟೈನ್ ಮಾಡಿ ಇಟ್ಕೊಂಡ್ರು ಪೊಲೀಸ್ನವರು. ಅದು ಇಲ್ಲಿ ಔಟ್ ಆಫ್ ಕಂಟ್ರಿ, ಇಂಡಿಯಾದಲ್ಲಿ ಅಲ್ಲ. ಬಿಡಿಸ್ಕೊಳ್ಬೇಕಾದ್ರೆ ಅವನ ತಾಯಿಗೆ ಸಾಕು ಬೇಕಾಯಿತು. ಮತ್ತೆ ನೋಡಿ ಅದು ಎಷ್ಟು ಎಫೆಕ್ಟ್ ಆಗ್ತದೆ, ಹೌದಾ? ಅವನು ಜೋಕಿಗಾಗಿ ಮಾಡಿದ, ಅವನು ಪೋಸ್ಟಿಂಗ್ ಮಾಡುವಾಗ ಜೋಕಿಗಾಗಿ ಮಾಡಿದ. ಆದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರು ಮತ್ತು ನಮ್ಮ ಸೈಬರ್ ಕ್ರೈಮ್ನವರು. ನೀವು ನೆನೆಸ್ತೀರಾ ಏನೇನೋ ನಾವು ಪೋಸ್ಟ್ ಮಾಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ. ಈಗ ಒಂದು ಹೊಸತು ಬಂದಿದೆ, ಸೈಬರ್ ಕ್ರೈಮ್ನವರು ಎಲ್ಲ ಮೊಬೈಲ್ಗಳನ್ನು
ಇನ್ಸ್ಕ್ರಿಪ್ಷನ್ ಮಾಡಿಯೇ ಮಾಡ್ತಾರೆ, ನೆನಪಿಡಿ. ಅರ್ಥ ಆಯ್ತಾ ನಿಮಗೆ? ಫಾರ್ ಎಕ್ಸಾಂಪಲ್ ನೀವೇ ಒಂದು ನೋಡಿ, ನನ್ನ ಮಗ ನನಗೆ ಅದು ಹೇಳಿದ. ಏನಂತ ಹೇಳಿದರೆ, ನೀವು ಫೇಸ್ಬುಕ್ಕಲ್ಲಿ ಒಂದು ಅಡುಗೆ ಮಾಡುವ ಒಂದು ಕ್ಲಿಪ್ಪಿಂಗನ್ನು ನೋಡಿ, ಒಂದು ಸರ್ತಿ ನೀವು ನೋಡಿದರೆ ನೆಕ್ಸ್ಟ್ 24 hours ನಿಮಗೆ ಅದಕ್ಕೆ ರಿಲೇಟೆಡೇ ಬರ್ತದೆ ಎಲ್ಲ ಅದರಲ್ಲಿ. ಯಾಕಂತೇಳಿ ಸಂಬಡಿ ಈಸ್ ಟ್ರ್ಯಾಕಿಂಗ್ ಅಸ್. ನಮ್ಮ ನಂಬರನ್ನು ನಾವೇನು ಪೋಸ್ಟಿಂಗ್ ನೋಡ್ತೇವೆ, ಏನು ಇದನ್ನು ಬ್ಲಾಗ್ಸ್ ನೋಡ್ತಾ ಇದ್ದೇವೆ, ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನವರು ಅದನ್ನು ಕಂಡುಹಿಡಿದು ಅದಕ್ಕೂ ಈಗ ಬಂದಿದೆ. ಆದ ಕಾರಣ ಬಿ ಅವೇರ್ ಆಫ್ ದ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡಿಕೊಳ್ಳುವಾಗ ಆದಷ್ಟು ಜಾಗ್ರತೆಯಾಗಿ ಮಾಡಿ, ಗೊತ್ತಾಯ್ತಾ? ನೀವು ಬೇಡದ ವಿಷಯಗಳಿಗೆ ಕೈ ಹಾಕಬೇಡಿ. ಮತ್ತು ಸುಮ್ಮನೆ ಜೋಕಿಗೋಸ್ಕರ ಏನೇನೋ ಹುಡುಗಿಯರ ಬಗ್ಗೆ ಅಥವಾ ಕಮೆಂಟ್ ಮಾಡೋದು ಅಥವಾ ಹುಡುಗರ ಬಗ್ಗೆ ಏನೂ ಮಾಡಲಿಕ್ಕೆ ಹೋಗಬೇಡಿ. ಅದರಷ್ಟು ದೊಡ್ಡ ಅಪರಾಧ ಯಾವುದೂ ಇಲ್ಲ ಈಗ. ಅದಕ್ಕೆ ಏಜ್ ಲಿಮಿಟ್ ಕೂಡ ನೋಡ್ತಾ ಇಲ್ಲ ಪೊಲೀಸ್ನವರು. ಇದು ಒಂದು ಕಾನೂನು ನೀವು ತಿಳ್ಕೊಳ್ಬೇಕಾದದ್ದು, ಗೊತ್ತಾಯ್ತಾ? ಏನು ಅರ್ಥ ಆಯ್ತು ಹೇಳಿ ನಿಮಗೆ ಸೋಷಿಯಲ್ ಮೀಡಿಯಾದು? ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನಾದರೂ ಪೋಸ್ಟಿಂಗ್ ಮಾಡಬೇಕಾದ್ರೆ, ನಿಮಗೆ ಒಂದು ಶಾಲೆಯ ವಿದ್ಯಾರ್ಥಿ ಏನೋ ಒಂದು ಆ್ಯಂಟಿ ಸೋಷಿಯಲ್ ಬಗ್ಗೆ ನೀವು ಲೈಕ್ ಕೊಟ್ರಿ, ನೀವು ಪೋಸ್ಟ್ ಮಾಡಿದ್ದಲ್ಲ ಲೈಕ್ ಕೊಟ್ರಿ, ಇಮಿಡಿಯೇಟ್ ನಿಮ್ಮ ಶಾಲೆಗೆ ಬರ್ತಾರೆ ಹುಡ್ಕೊಂಡು, ಯಾವ ಶಾಲೆದಿದ್ದು ವಿದ್ಯಾರ್ಥಿ, ಯಾಕೆ ಇವನು ಹೀಗೆ ಮಾಡಿದೆ, ಈ ಶಾಲೆಯಲ್ಲಿ ಏನು ಟೀಚ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಅದರ ಬಗ್ಗೆನೂ ನೀವು ಜಾಗೃತರಾಗಿರ್ಬೇಕು. ಆದಷ್ಟು ಕಾನೂನಿನ ತೊಡಕಿಗೆ ಸಿಕ್ಕಿಕೊಳ್ಳಬಾರದು. ನನ್ನದಷ್ಟೇ ನಿಮ್ಮ ಬಗ್ಗೆ ಒಂದು ಆಶೆ ಇರೋದು. ಯಾಕೆಂದರೆ ನೀವೆಲ್ಲ ಮುಗ್ಧ ಮನಸ್ಸಿನ ಮಕ್ಕಳು, ನಿಮಗೇನು ಗೊತ್ತಿಲ್ಲದೆ ಕೆಲವು ತಪ್ಪಾಗ್ತದೆ. ಆದರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸ್, ಗೊತ್ತಾಯ್ತಾ? ಆದಷ್ಟು ಜಾಗ್ರತೆಯಾಗಿ ಬಳಸಿ, ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ಳಿ. ಆದರೆ ನಿಮ್ಮ ಲಿಮಿಟನ್ನು ನೀವು ಕ್ರಾಸ್ ಮಾಡಬೇಡಿ ಯಾವಾಗಲೂ ಕೂಡ. ಮತ್ತೊಂದು ಹೇಳ್ತೇನೆ ನಿಮಗೆ, ಈ ಶಿಸ್ತು ಇದೆಯಲ್ಲ, ಶಿಸ್ತು ಮತ್ತು ಕಾನೂನು ಒಟ್ಟಿಗೆ ಇರುವಂಥದ್ದು. ಯಾವಾಗ ನೀವು ಶಿಸ್ತು ತಪ್ತೀರಿ, ನಿಮ್ಮನ್ನು ಸರಿ ಮಾಡಲಿಕ್ಕೆ ನಿಮ್ಮ ಟೀಚರ್ಗಳು ಇದ್ದಾರೆ ಅಥವಾ ಮನೆಯಲ್ಲೂ ಇದ್ದಾರೆ, ಶಿಸ್ತು ತಪ್ತೀರಿ, ಆಗ ನೀವು ದಂಡನೆಗೆ ಒಳಗಾಗೋದು ಖಂಡಿತ. ಆದ ಕಾರಣ ಯಾವುದು ಶಿಸ್ತು ಮತ್ತು ಕಾನೂನು ಇದೆರಡನ್ನು ತಲೆಯಲ್ಲಿ ನೀವು ಇಟ್ಟುಕೊಂಡೇ ನಿಮ್ಮ ಆ್ಯಕ್ಟಿವಿಟೀಸನ್ನು ಅಥವಾ ಸಮಾಜದಲ್ಲಿ ನೀವು ಏನು ಮಾಡ್ತೀರಾ ಅದನ್ನೆಲ್ಲ ನೀಟಾಗಿ ನಿಮ್ಮಷ್ಟಕ್ಕೆ ನೀವು ಒಂದು ಕ್ರಮ ಅಂತ ಅಳವಡಿಸಿಕೊಂಡು ಮಾಡಿಕೊಂಡು ಬನ್ನಿ ಮಕ್ಕಳೇ. ಮತ್ತು ನಿಮ್ಮ ಈಗ ನೋಡಿ, ನಾನು ಹೇಳ್ತೇನೆ, ಈಗ ಸಣ್ಣ ಮಕ್ಕಳು ಇನ್ಸ್ಪೈರ್ ಆಗೋದು ಬೇಗ. ಕೆಲವು ರಾಜಕೀಯ ಸಭೆ ಇದೆಲ್ಲ ನಡೀತಾ ಇರ್ತದೆ. ಅನ್ನೆಸೆಸರಿ ನಿಮ್ಮನ್ನು ನೀವು ರಾಜಕೀಯದಲ್ಲಿ ಬಳಸ್ಕೊಳ್ಬೇಡಿ. ರಾಜಕೀಯ ಸಭೆಗಳಿಗೆ ಈ ಪ್ರಾಯದಲ್ಲಿ ಯಾವುದು ಸರಿಯಲ್ಲ, ಹೋಗೋದು ಕಾನೂನಿಗೆ ವಿರುದ್ಧ ಅದು. ಅರ್ಥ ಆಯ್ತು? ಕೆಲವರು ಹೇಳ್ತಾರೆ ಬನ್ನಿ ಜೈ ಹಾಕುವ, ಅಲ್ಲಿ ಹೋಗುವ ಅಂತ. ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಕಾಣ್ತದೆ, ಆಯಿತಾ? ನೀವು ಜೈ ಹಾಕಲಿಕ್ಕೆ ಹೋಗೋದಕ್ಕಿಂತ ಸಭೆಯಲ್ಲಿ ಹೀಗೆ ಕೂತ್ಕೊಂಡು ಮಾತಾಡೋದು ಎಲ್ಲಿದೆ ದೊಡ್ಡದಾದ ಮೇಲೆ ಅದನ್ನು ಕಲ್ತ್ಕೊಳ್ಳಿ. ಜೈ ಹಾಕೋದು ಸುಮ್ಮನೆ ಅನ್ನೆಸೆಸರಿ ಇಶ್ಯೂಸಿಗೆಲ್ಲ ಒಳಗಾಕ್ಕೊಳ್ಬೇಡಿ ನೀವು, ಗೊತ್ತಾಯ್ತಾ? ಮತ್ತೊಂದು ಹೇಳ್ತೇನೆ ಮಕ್ಕಳೇ, ಶಿಸ್ತಿನಲ್ಲಿ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನೋಡಿರ್ಬೋದು, ವೆಸ್ಟರ್ನ್ ಕಂಟ್ರೀಸ್, ನಮ್ಮ ಪಾಶ್ಚಿಮಾತ್ಯ ದೇಶಗಳಲ್ಲಿ ಶಿಸ್ತಿಗೆ ಮೊದಲ ಆದ್ಯತೆ. ನೀವು ನೋಡಿರ್ಬೋದು, ಫಾರಿನಿಗೆಲ್ಲ ಹೋದರೆ ಅಲ್ಲಿ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕಿನ್ಗೆ ಹೋಗುವಾಗ ನೀಟಾಗಿ ಒನ್ ಬೈ ಒನ್ ಒಬ್ಬರ ಹಿಂದೆ ಒಬ್ಬರು ಅಷ್ಟು ನೀಟಾಗಿ ನಿಂತ್ಕೊಂಡಿರ್ತಾರೆ. ಯಾರು ಲೈನ್ ತಪ್ಪೋದಿಲ್ಲ, ಕರೆಕ್ಟಾಗಿರ್ತಾರೆ. ಅದೇ ಇಂಡಿಯಾಕ್ಕೆ ಬಂದರೆ ಎಲ್ಲ ಒಟ್ಟಿಗೆ ಒಮ್ಮೆನೇ ನುಗ್ಗೋದು. ಇಲ್ಲಿ ಬಂದ ಕೂಡಲೇ ಅವರಿಗೆ ಫ್ರೀಡಮ್ ಸಿಕ್ಕೋದು. ಅಂದರೆ ಏನಂತ ಹೇಳಿದರೆ, ನಾವು ಫಾಲೋ ಮಾಡೋದು ಫಾರಿನ್ನಲ್ಲಿ ಮಾತ್ರ ಅಂತಾಗಿದೆ, ವೆಸ್ಟರ್ನ್ ಕಂಟ್ರೀಸಲ್ಲಿ ಮಾತ್ರ ಅಂತಾಗಿದೆ. ಈಗ ನೀವು ವೆಸ್ಟರ್ನ್ ಕಂಟ್ರೀಸನ್ನು ಫಾಲೋ ಮಾಡೋದಿದ್ರೆ ಜೀನ್ಸ್ ಹಾಕ್ತೀರಾ ಹೇಳಿ? ಟೀ ಶರ್ಟ್ ಹಾಕ್ತೀರಾ? ಇಂಗ್ಲೀಷ್ ಮಾತಾಡ್ತೀರಾ? ಇದೆಲ್ಲ ಎಲ್ಲಿಂದ ಬಂದದ್ದು? ಫಾರಿನ್ ಕಂಟ್ರಿಯಿಂದ ಬಂದದ್ದು, ವೆಸ್ಟರ್ನ್ ಕಂಟ್ರೀಸಿಂದ ಬಂದದ್ದು, ಹೌದಲ್ಲ? ಈಗ ಅದೆಲ್ಲ ನೀವು ಫಾಲೋ ಮಾಡಬೇಕಾದ್ರೆ ಅವರ ಜೀವನ ಶೈಲಿಯನ್ನು ಯಾಕೆ ನೀವು ಫಾಲೋ ಮಾಡಬಾರ್ದು?
ಅಲ್ಲಿ ನೋಡಿ ಫಾರಿನ್ ಕಂಟ್ರೀಸಲ್ಲಿ ಏನಂತ ಹೇಳಿದರೆ, ಒಬ್ಬನಿಗೆ ಸಂಗೀತದಲ್ಲಿ ಆಸಕ್ತಿ ಇದೆ ಅಂತ ಹೇಳಿದರೆ ಅವನನ್ನು ಸಂಗೀತ ಕ್ಲಾಸಿಗೆ ಅವನ ತಾಯಿ ತಂದೆ ಯಾರೂ ಕರ್ಕೊಂಡು ಹೋಗೋದಿಲ್ಲ. ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಅವನೇ ಕಲಿಬೇಕು, ಅವನೇ ದುಡಿಬೇಕು, ಅವನ ಹಣದಲ್ಲಿ ಅವನೇ ಕಲಿಬೇಕು, ಅವನೇ ಮುಂದೆ ಬರಬೇಕು. ಇವನ ಸ್ಕೂಲಿಂಗೂ ಅಷ್ಟೇ. ಅಲ್ಲಿ ಒಂದು 14 ವರ್ಷ ಆಯಿತು ಅಂತ ಹೇಳಿದರೆ ಮಕ್ಕಳಿಗೆ, ಅಲ್ಲಿ ಮತ್ತೆ ತಂದೆ ತಾಯಿಯವರನ್ನು ನೋಡ್ಕೊಳ್ಳೋದಿಲ್ಲ, ಅವರು ಗೌರ್ಮೆಂಟ್ ಪ್ರಾಪರ್ಟಿಯಾಗಿ ಹೋಗ್ತಾರೆ. ಅವರೇ ದುಡಿಬೇಕು, ಅವರೇ ಓದಬೇಕು. ನಿಮಗೆ ಯಾರಾದರೂ ದುಡಿಯೋರಿದ್ದಾರೆ ಇಲ್ಲಿ? ಕೆಲಸಕ್ಕೆ ಹೋಗ್ತೀರಾ ನೀವು? ಇಲ್ಲ. ನೋಡಿ, ಹಾಗಾದರೆ ಬೇಕಾದನ್ನು ನಾವು ಅಡಾಪ್ಟ್ ಮಾಡ್ತಾ ಇಲ್ಲ. ನಾವು ಡಿಗ್ರಿ ಮುಗಿದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗೋ ತನಕ ಸಹ ಅಮ್ಮ ದುಡ್ಡು ಕೊಡಿ ಅಂತ, ಅಮ್ಮ ದುಡ್ಡು ಕೊಡಿ, ಅವರು ಎಲ್ಲರೂ ಕೊಟ್ಟು ನಾವು ಕಲಿ. ಕರೆಕ್ಟಾ? ಸೊ ಅದರ ಕೆಲವು ಒಳ್ಳೆಯ ಅವರದ್ದು ಏನು ಪಾಲಿಸಿಗಳಿದೆ ಫಾರಿನ್ನಲ್ಲಿ, ಅವರು ಇಂಡಿಪೆಂಡೆಂಟಾಗಿ ಹೇಗೆ ಬದುಕ್ತಾರೆ ನೋಡಿ. ಅವರು ಜೀವನ ಮಾಡಲಿಕ್ಕೆ ಏನೆಲ್ಲ ಬೇಕು, ಸ್ವಿಮ್ಮಿಂಗ್ ಮತ್ತು ಬೆಟ್ಟ ಏರುವಂಥದ್ದು, ಇಂಡಿಪೆಂಡೆಂಟ್ ಅಂದರೆ ಒಬ್ಬರೇ ಅಡುಗೆ ಮಾಡುವಂಥದ್ದು. ಮಕ್ಕಳು, ಇಷ್ಟು ಚಿಕ್ಕ ಮಕ್ಕಳು ಅಡುಗೆ ಮಾಡಲಿಕ್ಕೆ ಕಲ್ತ್ಕೊಳ್ತಾರೆ. ಅಲ್ಲಿ ಅಡುಗೆ ಮಾಡೋದೇನು ತಪ್ಪಲ್ಲ, ಅರ್ಥ ಆಯ್ತಾ? ಅಡುಗೆ ಹುಡುಗರಾಗಲಿ ಹುಡುಗಿಯರಾಗಲಿ ಅಡುಗೆ ಮಾಡೋದೇನು ತಪ್ಪಲ್ಲ, ಅಡುಗೆ ಮಾಡಿಕೊಳ್ತಾರೆ. ಬರೀ ಪಾಠ ಅಂತ ಅವ್ರು ಕೂತ್ಕೊಳ್ಳೋದಿಲ್ಲ. ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದಲ್ಲ. ಈ ಇಂಗ್ಲೀಷು, ಜೀನ್ಸು, ಡ್ರೆಸ್ಸು, ಅದು ಇದು ಅಂತೆಲ್ಲ ನಾವು ಫಾಲೋ ಮಾಡುವಾಗ ಅದನ್ನು ಅಡಾಪ್ಟ್ ಮಾಡ್ಬೋದಲ್ಲ. ಅದು ಕೂಡ ಒಂದು ಒಳ್ಳೆಯ ವಿಷಯಗಳಲ್ಲ ಫಾರಿನ್ ಕಂಟ್ರೀಸಲ್ಲಿ. ಅದು ಬೇಡದ್ದೆಲ್ಲ ಅವರ ಡ್ರಗ್ಸು ಅದು ಇದೆಲ್ಲ ಇಲ್ಲಿ ಬರ್ತಾ ಇದೆ, ಅದನ್ನೆಲ್ಲ ಬಿಟ್ಟುಬಿಡಿ. ಅವರು ಯಾವಾಗಲೂ ಅಲ್ಲಿಯ ಮಕ್ಕಳು ಇಂಡಿಪೆಂಡೆಂಟ್ ಆಗಿಯೇ ಇರ್ತಾರೆ. ಅವರು ತಂದೆ ತಾಯಿಗೆ ಹೊಂದಿಕೊಂಡು ಇರುವುದೇ ಇಲ್ಲ. ಇಲ್ಲಿ ಏನಂತ ಹೇಳಿದರೆ, ನಮಗೆ ಎಲ್ಲವನ್ನು ತಂದೆ ತಾಯಿ ಸಿಕ್ಕದಿಂದಲೇ ಕೊಟ್ಟು ಈಗ ಅವರಿಗೆ ನಾವು ಹೊಂದಿಕೊಂಡೋಗಿದೆ. ಆದಷ್ಟು ಒಂದು ನಿಮಗೀಗ ನಾಲೆಜ್ ಬಂದಿದೆ ಮಕ್ಕಳೇ, ಎಲ್ಲ ಮಕ್ಕಳಿಗೀಗ ಗೊತ್ತಿದೆ. ಎಲ್ಲ ನಿಮ್ಮ ಇದರಲ್ಲಿ ನೋಡ್ತಾ ಇದ್ದೀರಿ, ನ್ಯೂಸಲ್ಲಿ ನೋಡ್ತಾ, ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದರೆ ಜೀವನ ಹೇಗೆ ಸಾಗಿಸ್ಬೋದು ಅಂತ ಎಲ್ಲರಿಗೊಂದು ಐಡಿಯಾ ಇದೆ, ರಫ್ ಐಡಿಯಾ ಇದೆ ಅಲ್ವಾ? ಈಗ ತಂದೆ ತಾಯಿಗೆ ನೋಡಿ, ನಾನು ನಿಮಗೆ ಹೇಳ್ತೇನೆ, ತಂದೆ ತಾಯಿಗೆ ಕೂಡ ನೀವೊಂದು ಒಳ್ಳೆಯ ಒಂದು ಸಿಟಿಸನ್ ಆಗಬೇಕು, ಭಾರತದ ಒಂದು ಒಳ್ಳೆಯ ಪ್ರಜೆ ಆಗಬೇಕಂತಲೇ ಅವರ ತಲೆಯಲ್ಲಿ ಇರ್ತದೆ. ಚಿಕ್ಕದಿಂದ ಸಹ ನಿಮಗೆ ಒಳ್ಳೆಯ ವಿಷಯಗಳನ್ನೇ ಅವರು ಕೊಡ್ತಾ ಇದ್ದಾರೆ. ಆದರೆ ನಿಮಗೆ ಎಲ್ಲಿ ಖುಷಿ ಹೇಳಿದರೆ, ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳದೆ ನನ್ನ ವಿಷಯ ನಾನು ಮಾಡಿಕೊಂಡ್ರೆ ನಿಮಗೆ ಖುಷಿ. ಕರೆಕ್ಟ್ ಅಲ್ವಾ? ಅಪ್ಪ ಅಮ್ಮ ಹೇಳಿದ್ದೆಲ್ಲ ವೇಸ್ಟು ಅಂತೇಳಿ. ಅಪ್ಪ ಅಮ್ಮ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು. ಈಗ ನೀವು ಎಷ್ಟು ವರ್ಷಕ್ಕೆ ಮಾತಾಡಲಿಕ್ಕೆ ಶುರು ಮಾಡಿದಿರಿ ಹೇಳಿ? ಹುಟ್ಟಿದ ಮೇಲೆ ಎಷ್ಟು ವರ್ಷಕ್ಕೆ? ಒಂದು ಮ್ಯಾಕ್ಸಿಮಮ್ 2 ವರ್ಷಗಳಲ್ಲಿ ಅಲ್ವಾ? ನೀವು ಮಾತು ಬರುವಾಗ 2 ವರ್ಷ ಆಗಿರ್ತದೆ. 2 ವರ್ಷದಲ್ಲಿ ಆ 2 ವರ್ಷ ಆಗುವ ತನಕ ನಿಮಗೆ ನೋವಾದರೆ ಅಥವಾ ನಿಮಗೆ ಹಸಿವೆ ಆದರೆ ಅಥವಾ ನಿದ್ದೆ ಬಂದರೆ ನೀವು ಹೇಳೋದಿಲ್ಲ ಅಲ್ವಾ? ಮೂಕ ಮಕ್ಕಳು ಹಾಗೇ ಭಾಷೆ ಬರೋದು, ಮಾತಾಡಲಿಕ್ಕೆ ಗೊತ್ತಿಲ್ಲ. ಆದರೆ ಅದನ್ನು ತಿಳಿದುಕೊಂಡು ನಿಮಗೆ ಹಸಿವೆ ಆದಾಗ ಹೊಟ್ಟೆಗೆ ತುಂಬಿಸ್ತಾರೆ, ನಿದ್ದೆ ಬಂದಾಗ ನಿದ್ದೆ ಮಾಡಿಸ್ತಾರೆ, ಒದ್ದೆ ಆದಾಗ ಕ್ಲೀನ್ ಬಟ್ಟೆ ಹಾಕಿಸ್ತಾರೆ. ನಿಮಗೆ ಎಲ್ಲ ಮಾಡಿದ್ದಾರೆ 2 ವರ್ಷ ತನಕ ತಂದೆ ತಾಯಿ. ಹೌದಾ? ಕರೆಕ್ಟ್ ಅಲ್ವಾ? ನಿಮಗೆ ಗೊತ್ತಿಲ್ಲದೆ ನೀವು ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ನೀವು ಹೇಳೋದು, ನನಗೆ ಹಸಿವೆ ಆಗ್ತಾ ಉಂಟು, ನನಗೆ ಸುಸು ಬರ್ತಾ ಉಂಟು, ನನ್ನ ಬಟ್ಟೆ ಚೇಂಜ್ ಮಾಡಿ, ನನಗೆ ಅಲ್ಲೇ ಹೋಗಬೇಕು, ಇಲ್ಲಿ ಹೋಗ್ಬೇಕು. ಆದರೆ ಅದರ ಮೊದಲು ನಿಮಗೆ ಏನು ಬೇಕು ಅದನ್ನು ಕೊಟ್ಟಿದ್ದಾರೆ ತಾನೇ ಅವರು. ಹೌದಾ? ಆದ ಕಾರಣ ತಂದೆ ತಾಯಿಗೆ ನೀವು ದೊಡ್ಡದಾದ ಮೇಲೇನು ನಿಮಗೆ ಏನು ಬೇಕು ಅವರಿಗೆ ಗೊತ್ತಿರ್ತದೆ. ನೀವು ಯಾವ ಶಾಲೆಗೆ ಹೋಗಬೇಕು, ಯಾವ ಎಜುಕೇಷನ್ ಪಡಿಬೇಕು, ನೀವು ಲೈಫಲ್ಲಿ ಏನು ಆಗಬೇಕು ಎಲ್ಲ ಅವರಿಗೆ ಗೊತ್ತಿರ್ತದೆ. ತಂದೆ ತಾಯಿಗೆ ಫಸ್ಟು ರೆಸ್ಪೆಕ್ಟ್ ಕೊಡಿ ಮಕ್ಕಳೇ. ನಿಮ್ಮ ಶಿಸ್ತಿನಲ್ಲಿ ಅದನ್ನು ಅಳವಡಿಸಿಕೊಳ್ಳಿ. ತಂದೆ ತಾಯಿಗೆ ಗೌರವ ಕೊಡಿ. ಅವರು ಹೇಳಿದ ದಾರಿಯಲ್ಲಿ ನಡೀಲಿಕ್ಕೆ ನಿಮಗೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ನಿಮ್ಮ ಒಂದು ಅಭಿಪ್ರಾಯಗಳಿಗೆ, ತಂದೆಯ ತಾಯಿಯ ಅಭಿಪ್ರಾಯಗಳಿಗೆ ವ್ಯತ್ಯಾಸ ಬರ್ಬೋದು. ಆದರೆ ತಪ್ಪಿ ನಡಿಬೇಡಿ. ಅವರು ಹೇಳಿದ್ರಲ್ಲಿ ಅಂಶಗಳು ಒಳ್ಳೆಯದು ಇರ್ತದೆ. ನಿಮ್ಮ ಅಂದರೆ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ತಂದೆ ತಾಯಿಗೆ ಯಾವಾಗಲೂ ಹಿಡಿಸೋದಿಲ್ಲ, ಮಕ್ಕಳೊಟ್ಟಿಗೆ ಅಷ್ಟು ಇದಾಗೋದಿಲ್ಲ, ಕಾಂಬಿನೇಷನ್ ಒಳ್ಳೆ ಇರೋದಿಲ್ಲ. ಅಜ್ಜಿಯೊಟ್ಟಿಗೆ ಮೊಮ್ಮಕ್ಕಳು ಸರಿಯಾಗಿರ್ತಾರೆ. ಅದು ಜನ್ರೇಷನ್ ಗ್ಯಾಪ್ ಇದೆ. ಆದರೆ ನಿಮ್ಮ ತಂದೆ ತಾಯಿಗಳು ಅವರಷ್ಟು ಸೆಲ್ಫ್ಲೆಸ್ ಮನುಷ್ಯರು ಯಾರೂ ಇಲ್ಲ. ಶಿಸ್ತಿನಲ್ಲಿ ಒಂದು ಜೀವನ ನಡೆಸೋ ಫಸ್ಟ್ ನಿಮ್ಮ ಮನೆಯಿಂದಲೇ ಶುರು ಆಗಬೇಕದು. ನಿಮ್ಮ ನಡತೆಯಲ್ಲಿ ಶುರು ಆಗಬೇಕು. ಯಾವಾಗ ನೀವು ನಿಮ್ಮ ನಡತೆಯಲ್ಲಿ ನೀವು ಒಂದು ಉದ್ದಟತನ ತೋರಿಸ್ತೀರಿ, ಶಿಸ್ತನ್ನು ಪಾಲಿಸುವುದಿಲ್ಲ, ಆಗ ನೋಡಿ ಕಾನೂನಿನ ದಂಡನೆ ಬಂದೇ ಬರ್ತದೆ. ಒಬ್ಬ ಹುಡುಗ ಇದ್ದಂತೆ, ಅವನು ಫ್ರಾನ್ಸಿನಲ್ಲಿ. ಅವನು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿದ್ದಂತೆ ಕ್ಲಾಸ್ನಲ್ಲಿ.
ಸಣ್ಣ ಪುಟ್ಟ ಕಳ್ಳತನ ಮಾಡ್ತಿದ್ದ, ಉಪದ್ರ ಮಾಡ್ತಿದ್ದ ಬೇರೆ ಮಕ್ಕಳಿಗೆ ಎಲ್ಲ. ಅದು ಯಾರೋ ಬಂದು ಚಿಕ್ಕದಿರುವಾಗ ಮನೆ ಹತ್ರ ಮಾಡ್ತಾಯಿದ್ದ, ತಾಯಿ ಹತ್ರ ಹೇಳಿದರು ಹೀಗೆ ಹೀಗೆ ಆಗ್ತಾಯಿದೆ, ನಿಮ್ಮ ಮಗ ಹೀಗೆ ಮಾಡ್ತಾನಂತ. ತಾಯಿ ಕೊಂಡಾಟದಲ್ಲಿ ಇರಲಿ, ನನ್ನ ಮಗ ಅಲ್ಲ, ಅವನು ಹಾಗೆ ಮಾಡೋದೇ ಇಲ್ಲ ಅಂತ ಹೇಳಿದ್ರಂತೆ. ಸೊ ಮುಂದಕ್ಕೆ ಹೀಗೆ ಬೆಳೀತಾ ಹೋಯಿತು. ಬೆಳೀತಾ ಹೋಗಿ ಅವನು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಕೂಡ ಅದೇ ಥರ ಮಾಡಲಿಕ್ಕೆ ಶುರು ಮಾಡಿದ. ಬೇರೆಯವರಿಗೆ ಉಪದ್ರ ಮಾಡೋದು, ಹಾಳು ಮಾಡೋದು, ಹಾನಿ ಮಾಡೋದು. ಅದನ್ನು ಜನ ಬಂದು ಹೇಳಿದರು ಮನೆಗೆ. ಅದಕ್ಕೆ ತಾಯಿ ಹೇಳಿದರು, ಇಲ್ಲ ಇಲ್ಲ, ನನ್ನ ಮಗ ಹಾಗೆ ಮಾಡೋದಿಲ್ಲ. ತುಂಬ ಮುದ್ದಿನಲ್ಲಿ ಬೆಳೆಸಿದ್ರು ಅವನನ್ನು. ಹೀಗೆ ಮುಂದಕ್ಕೆ ಹೋಗಿ ಹೋಗಿ ಅವನೊಂದು ನೊಟೋರಿಯಸ್ ಕ್ರಿಮಿನಲ್ ಆದ. ಆ ಹುಡುಗ ನೊಟೋರಿಯಸ್ ಕ್ರಿಮಿನಲ್ ಅಂತ ಹೇಳಿದರೆ ಒಂದು ಕೊಲೆಗಡುಗ. ಅವನು ಎಷ್ಟು ಅನ್ಯಾಯ ಅಪರಾಧ ಮಾಡ್ತಾ ಇದ್ದಾನಂತ ಹೇಳಿದರೆ ಅವನಿಗೆ ಪನಿಷ್ಮೆಂಟು, ಅವನು ಜೀವದಲ್ಲಿ ಒಂದು 100 ಇಯರ್ಸ್, ಒಂದು 200 ಇಯರ್ಸ್ ಜೀವದಲ್ಲಿ ಇದ್ದರೂ ಅವನಿಗೆ ಪನಿಷ್ಮೆಂಟ್ ಮುಗಿಯೋದಿಲ್ಲ. ಅಷ್ಟು ದೊಡ್ಡ ನೊಟೋರಿಯಸ್ ಕ್ರಿಮಿನಲ್ ಆದ. ಕಡೆಗೆ ಅವನನ್ನು ಏನು ಮಾಡಿದಂತ ಹೇಳಿದರೆ, ಗಲ್ಲಿಗೇರಿಸುವ ಒಂದು ಮರಣದಂಡನೆ ಶಿಕ್ಷೆ ಆಗ್ತದೆ ಅವನಿಗೆ. ಶಿಕ್ಷೆ ಆಗುವಾಗ ಅವನಿಗೆ ಲಾಸ್ಟ್ ಒಂದು ವಿಶ್ ಕೇಳಲಿಕ್ಕಿದೆ. ಮರಣದಂಡನೆ ಮಾಡುವ ಮೊದಲು ತಾಯಿ ಕೂಡ ಬಂದಿರ್ತಾರೆ, ತಾಯಿ ನಿಂತಿರ್ತಾರಲ್ಲಿ. ಆಗ ತಾಯಿ ಹತ್ರ ಕೇಳ್ತಾರೆ, ಅವನ ಹತ್ರ ಕೇಳಿದ ಲಾಸ್ಟ್ ವಿಶ್ ಏನಿದೆ ಹೇಳು, ನಿನ್ನ ಕೊನೆಯ ಕೋರಿಕೆ ಏನು ಹೇಳು ಅಂತ. ಸೊ ಅವನು ಹೇಳ್ತಾನೆ, ನನಗೆ ನನ್ನ ತಾಯಿ ಹತ್ರ ಮಾತಾಡಬೇಕು ಅಂತ. ಅವರು ಕರ್ಕೊಂಡು ಹೋಗ್ತಾರೆ ತಾಯಿ ಹತ್ರ. ತಾಯಿ ಹತ್ರ ನಿಂತು ಅವ್ರು ನೆನೆಸಿದ್ರು ಅವ್ರು ತಾಯಿ ಹತ್ರ ಮಾತಾಡ್ತಾ ಇದ್ದಾನಂತ. ಆದರೆ ಅವನು ತಾಯಿ ಹತ್ರ ಹೋಗಿ ಹೇಳ್ತಾನೆ, ಅಮ್ಮ ನೀವು ನನಗೆ ಆ ದಿವಸ ಹೇಳಿದರೆ, ಹೋಗಿ ಫಸ್ಟಿಗೆ ಅವನು ತಾಯಿಯ ಕಿವಿಯನ್ನು ಕಚ್ತಾನೆ. ತಾಯಿಯ ಕಿವಿಯನ್ನು ಕಚ್ಚಿ ಕಟ್ ಮಾಡ್ತಾನೆ ಅವನ ಬಾಯಲ್ಲಿ. ಆಮೇಲೆ ತಾಯಿ ಬೊಬ್ಬೆ ಹಾಕುವಾಗ ಹೇಳ್ತಾನೆ, ಇದು ಯಾಕೆ ನಾನು ಈಗ ನಿಮ್ಮ ಕಿವಿಯನ್ನು ಕಚ್ಚಿದೆ ಅಂತ ಹೇಳಿದರೆ, ನಾನು ಚಿಕ್ಕದಿರುವಾಗ ತಪ್ಪು ಮಾಡುವಾಗ ನೀವು ನನ್ನನ್ನು ಸರಿ ಮಾಡಲಿಲ್ಲ. ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು ಮನೆಯಲ್ಲಿ. ಆಗ ನೀವು ಹೇಳ್ತಾ ಇದ್ದೀರಿ ಇರಲಿ ನನ್ನ ಮಗ ಹೀಗೆ ಅಂತ. ನನಗೆ ಅದು ಒಂಥರ ಉತ್ತೇಜಕವಾಗಿ ಹೋಯಿತು, ನನ್ನನ್ನು ಪ್ರೋತ್ಸಾಹ ಮಾಡಿದಾಗೆ ಹೋಯಿತು. ಇದೇ ನಾನು ಕಂಟಿನ್ಯೂ ಆಗಿ ಪ್ರತಿ ಸರ್ತಿ ನೀವು ಹೇಳುವಾಗ ನಾನು ಹೀಗೆ ಮಾಡಿ, ನನಗೆ ನೀನು ಆಗಲೇ ತಡೆದಿದ್ದರೆ ನಾನಿವತ್ತು ಮರಣದಂಡನೆಗೆ ಒಳಗಾಗ್ತಿರಲಿಲ್ಲ. ನಾನೊಂದು ಒಳ್ಳೆಯ ಒಂದು ಸತ್ಪ್ರಜೆಯಾಗಿ ಈ ದೇಶದಲ್ಲಿ ಇರ್ತಿದ್ದೆ ನಾನು. ಆದರೆ ನಿಮ್ಮಿಂದ ನೀನು ನನ್ನನ್ನು ಸರಿ ಮಾಡಲಿಲ್ಲ ಅಮ್ಮ ಅಂತ ಅವನು ಹೇಳ್ತಾನೆ. ನೋಡಿ, ತಾಯಿ ತಂದೆ ಕೂಡ ನಿಮ್ಮನ್ನು ಸರಿ ಮಾಡಲಿಕ್ಕೆ ನೋಡೋದು. ನೀವಾಗಿ ಒಂದು ವೇಳೆ ಅವರಿಗೆ ಗೊತ್ತಾಗದೆ ನೀವಂಥ ತಪ್ಪುಗಳನ್ನು ಮಾಡಿದರೆ ಸಹ ಕ್ರಮೇಣ ಯಾರಾದರೂ ಹೇಳಿದಾಗ ಅದನ್ನು ಸರಿಪಡಿಸಿಕೊಳ್ಳುವ ಗುಣ ನಿಮ್ಮಲ್ಲಿ ಒಂದು ಅಳವಡಿಸಿಕೊಳ್ಬೇಕು. ಹೌದು ಹಾಗಿರ್ಬೋದು, ಒಬ್ಬರು ಹೇಳುವಾಗ ಹೌದು ನನ್ನಿಂದ ತಪ್ಪಾಗಿರ್ಬೋದು, ನಾನು ಶಿಸ್ತು ತಪ್ಪಿರ್ಬೋದು, ಅಥವಾ ನಾನು ಕಾನೂನು ತಪ್ಪಿರ್ಬೋದು ಅಂತ ಹೇಳಿ ನೀವು ಅದನ್ನು ಸರಿ ಮಾಡಿಕೊಳ್ಳೋ ಒಂದು ಸಂದರ್ಭವನ್ನು ನಿಮ್ಮಷ್ಟಕ್ಕೆ ನೀವು ಅಳವಡಿಸಿಕೊಳ್ಬೇಕು. ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ವೇದಶಾಸ್ತ್ರದಲ್ಲಿ, ಗುರುಕುಲದಲ್ಲಿ ಮೊದಲು ಹೇಳ್ತಾ ಇದ್ದರು, ಸರಿಯಾಗಿ ವಿದ್ಯಾಭ್ಯಾಸ ಮಾಡುವವರು, ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಗುರಿ ಮುಟ್ಟುವವರು. ಗುರಿ ಮುಟ್ಟೋದು ಇಂಪಾರ್ಟೆಂಟ್. ವಿದ್ಯಾಭ್ಯಾಸ ಮಾಡೋದೇ ನಮ್ಮ ಜೀವನದ ಉದ್ದೇಶ. ಯಾಕೆ ಹೇಳಿದರೆ, ನಮಗೆ ಒಂದು ಗುರಿ ಮುಟ್ಟಬೇಕು ಕರೆಕ್ಟಾಗಿ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಹಂತವನ್ನು ತಲುಪಿ ಒಂದು ಒಳ್ಳೆಯ ಜೀವನ ಸಾಗಿಸಲಿಕ್ಕೆ ವಿದ್ಯಾಭ್ಯಾಸದ ಅಗತ್ಯವೇ. ಅದಕ್ಕೆ ನಮ್ಮ ವೇದಶಾಸ್ತ್ರದಲ್ಲಿ ಒಂದು 5 ಪಾಯಿಂಟ್ಸ್ ಹೇಳ್ತಾರೆ, ಬೇಕಾದರೆ ಬರ್ಕೊಳ್ಳಿ. 1ನೇದಾಗಿ ಶ್ವಾನ ನಿದ್ರಾ, 2ನೇದಾಗಿ ಬಕ ಧ್ಯಾನ, 3ನೇದಾಗಿ ಕಾಕಸ್ನಾನ, 4ನೇದಾಗಿ ಬ್ರಹ್ಮಚರ್ಯ, 5ನೇದಾಗಿ ಗೃಹತ್ಯಾಗ. ವಿದ್ಯಾರ್ಥಿಗಳು ಯಾವ ಥರ ಇರಬೇಕಂತ ಹೇಳಿದರೆ, ಈಗ ನೋಡಿ ನೀವು ಸ್ನಾನಕ್ಕೆ ಹೋಗ್ತಿರಲ್ಲ, ಬಾತ್ರೂಮಿಗೆ ಹೋಗುವಾಗ 1 ಗಂಟೆ ಶವರ್ನಡಿಗೆ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಎಷ್ಟೊತ್ತಾಗ್ತದೆ ನಿಮಗೆ ಸ್ನಾನ ಮಾಡಲಿಕ್ಕೆ? 1 ಗಂಟೆ. ನೋಡಿ, ಸ್ನಾನ ಮಾಡೋದು ಯಾವಾಗಲೂ ಕಾಕಸ್ನಾನ ಅಂತ ಹೇಳಿದರೆ ಕಾಗೆ ಸ್ನಾನ ಮಾಡಿದಾಗೆ ಮಾಡಬೇಕಂತೆ. ಯಾವ ಥರ ಹೇಳಿದೆ, ಕಾಗೆ ನೋಡಿ ಒಂದು ಸಣ್ಣ ಎಲ್ಲಿಯಾದರೂ ಒಂದು ಹೊಂಡದಲ್ಲಿ ಒಂದು ಚೂರು ನೀರು ಸಿಕ್ಕಿದರೆ ಸಾಕು, ಹೌದಾ? 1-2 ರೆಕ್ಕೆ ಪಟ ಮಾಡ್ತದೆ, ಎದ್ದುಕೊಂಡು ಬರ್ತದೆ, 1 ಸೆಕೆಂಡಲ್ಲಿ ಸ್ನಾನ ಮಾಡಿ ಬಿಡ್ತದೆ. ಹಾಗೆಯೇ ಕಾಗೆ ಸ್ನಾನ ಮಾಡಿದಾಗೆ ಮಾಡಬೇಕಂತೆ. ಅರ್ಥ ಆಯ್ತಾ? ವಿದ್ಯಾರ್ಥಿಯಾಗಿರುವಾಗ ಅಂದರೆ ಟೈಮ್ ವೇಸ್ಟ್, ಸ್ನಾನಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಬಾರ್ದು. ಜಸ್ಟ್ ಹೋಗಬೇಕು, ಜಸ್ಟ್ ನೀರು ಮಾಡಿ ಮೈ ಕ್ಲೀನ್ ಮಾಡಬೇಕು, ಬರಬೇಕು. ವಿದ್ಯಾರ್ಥಿಗಳದ್ದು ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಗಂಟೆಯೂ ತುಂಬ ಅತ್ಯಮೂಲ್ಯ ನಿಮ್ಮ ಜೀವನದಲ್ಲಿ. ನೆಕ್ಸ್ಟ್ ಶ್ವಾನ ನಿದ್ರೆ ಯಾವ ಥರ ಮಾಡಬೇಕು ಹೇಳಿದರೆ, ನಾಯಿ ನಿದ್ದೆ ಮಾಡಿದಾಗೆ ನೋಡಿ, ಅಲ್ಲಿ ಮಲಗಿದೆ ಅದು, ಆದರೆ ಅದಕ್ಕೆ ಸಬ್ಕಾನ್ಷಿಯಸ್ ಅದು ಪೂರ್ತಿ ನಿದ್ದೆಯಲ್ಲಿಲ್ಲ.
ಅದು ಪೂರ್ತಿ ಶ್ವಾನ ನಿದ್ರೆ ಹೇಳಿದೆ, ಅದು ಪೂರ್ತಿ ನಿದ್ದೆ ಮಾಡಿ, ನಾಯಿ ಯಾವಾಗಲೂ ಪೂರ್ತಿ ನಿದ್ದೆ ಮಾಡೋದಿಲ್ಲ, ಒಂದು ಕಿವಿ ಸರ್ತಾ ಇರ್ತದೆ, ಅದು ಎಲ್ಲಿ ಶಬ್ದ ಆಗ್ತದೆ ಅಂತ ಒಂದು ಕಣ್ಣು ಹೀಗೆ ಮಾಡಿ ನೋಡ್ತಾನೆ ಇರ್ತದೆ, ಪೂರ್ತಿ ನಿದ್ದೆ ಮಾಡೋದಿಲ್ಲ ಅದು. ಹಾಗೆ ವಿದ್ಯಾರ್ಥಿಗಳು ಕೂಡ ಅಂದರೆ ಒಂದು ಏನು ಹೇಳ್ತಾರೆ ಅದಕ್ಕೆ, ಅರೆ ನಿದ್ರಾವಸ್ಥೆ, ಅಂದರೆ ಪೂರ್ತಿ ನಿದ್ದೆ, ಮೈ ಮರೆತು ನಿದ್ದೆ ಮಾಡಬಾರ್ದು. ನಾಳೆದು ಏನಿದೆ, ನಾಳೆ ಸ್ಟಡೀಸ್ ಏನಿದೆ, ನಾಳೆ ಬೆಳಿಗ್ಗೆ ಎದ್ದು ನಾನು ಏನು ಓದಬೇಕು, ಎಕ್ಸಾಮ್ ಯಾವಾಗ, ಇದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನಿದ್ದೆ ಮಾಡಿ ಹೇಳ್ಬೇಕಂತೆ, ಶ್ವಾನ ನಿದ್ರಾ ಅಂತ ಹೇಳ್ತಾರೆ. ದೆನ್ ಬಕಾಧ್ಯಾನ. ಬಕಾಧ್ಯಾನ ಅಂತ ಹೇಳಿದರೆ ಕೊಕ್ಕರೆ ಗೊತ್ತುಂಟಾ? ಕೊಕ್ಕರೆ ಗೊತ್ತುಂಟ ನಿಮಗೆ? ಅದು ಅಂತೆ ಒಂದು ಕಾಲಲ್ಲಿ ನಿಂತು ಧ್ಯಾನ ಮಾಡ್ತಾ ಇರ್ತದಂತೆ ಯಾವಾಗಲೂ ಕೂಡ. ಏನು ಧ್ಯಾನ ಮಾಡ್ತದೆ ಅದು? ಅದು ಒಂದು ಕಾಲಲ್ಲಿ ನಿಂತು ಧ್ಯಾನ ಮಾಡೋದೇನು ಹೇಳಿದರೆ, ಎಲ್ಲಿ ಮೀನು ಮೇಲೆ ಬರ್ತದೆ ಅಂತ ನಾವು ನೆನೆಸಿದ್ರೆ ಅದು ಸುಮ್ಮನೆ ನಿಂತಿದೆ ಅಂತೇಳಿ, ಮೀನು ಬಂದ ಕೂಡಲೇ ಅದು ಗವಕ್ಕ ಅಂತೇಳಿ ಹಿಡ್ಕೊಂಡು ಬರ್ತದೆ, ಅದಕ್ಕೆ ಅದು ಧ್ಯಾನ ಮಾಡೋದಲ್ಲಿ ನಿಂತುಕೊಂಡು. ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ಅವಕಾಶ ಸಿಗ್ತದೆ ಅದನ್ನು ಬಿಡಬಾರ್ದು. ಅದು ಮನಸ್ಸಿನಲ್ಲಿ ನಿಮ್ಮದು ಥಿಂಕ್ ಮಾಡ್ತಾನೆ, ಏನು ಅವಕಾಶ ಇದೆ ನನಗೆ, ಎಲ್ಲಿದೆ ಅವಕಾಶ, ಹೀಗೆ ಆ ಅವಕಾಶವನ್ನು ನೀವು ಕ್ಯಾಚ್ ಮಾಡಲಿಕ್ಕೆ ಹಾಗೆ ಧ್ಯಾನ ಮಾಡಬೇಕಂತೆ. ಅವಕಾಶಗಳು ಸಿಗ್ತದಾ ಅಂತ ನೋಡ್ತಾ ಇರಬೇಕು. ನೆಕ್ಸ್ಟ್, ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಉನ್ನತ ಶಿಕ್ಷಣ ಪಡಬೇಕಾದ ವಿದ್ಯಾಭ್ಯಾಸ ಮಾಡಿ ಗೃಹತ್ಯಾಗ ಮಾಡಲೇಬೇಕು. ಗೃಹತ್ಯಾಗ ಅಂತ ಹೇಳಿದರೆ, ಈಗ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಥವಾ ಹೈಯರ್ ಸ್ಟಡೀಸ್, ಈಗ ನಿಮಗೆ ಇಷ್ಟ ಬಂದ ಕಾಲೇಜಿಗೆ ಹೋಗಬೇಕು, ಹೊರ ದೇಶಕ್ಕೆ ಹೋಗಿ ಕಲಿಬೇಕು ಅಂತ ಇದ್ದರೆ ಮನೆ ಬಿಡಲೇಬೇಕಾಗ್ತದೆ. ಈಗ ನ್ಯಾಚುರಲಿ ನೀವು ಮನೆಯಲ್ಲಿ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ನೀವು ಎಷ್ಟೇ ಇಂಡಿಪೆಂಡೆಂಟ್ ಥಿಂಕಿಂಗ್ ಮಾಡಿದರೆ ಕೂಡ, ನೀವು ಸ್ವತಂತ್ರವಾಗಿದ್ದರೆ ಕೂಡ, ನಿಮ್ಮ ತಂದೆ ತಾಯಿ ಅವರು ಅಷ್ಟು ರೆಸ್ಟ್ಲೆಸ್ ಆಗಿರ್ತಾರೆ. ಅಂದರೆ ನನ್ನ ಮಗ ಓದಿದಾನ ಇಲ್ವಾ, ಅವನ ಹೊಟ್ಟೆಗೆ ತಿಂದಿದಾನ ಇಲ್ವಾ, ನಿನ್ನ ರೂಮಿಗೆ ಗಡಿ ಬಂದು ನೋಡೋದು, ಊಟಕ್ಕೆ ಕೊಡೋದು ಅಥವಾ ಸ್ನಾನ ಮಾಡೋಂತ ಹೇಳೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ನೀವೇನು ಮಾಡಬೇಕಂತ ಹೇಳಿದರೆ, ಮನೆಯಿಂದ ಹೊರಗೆ ಹೋಗಿ ಕಲಿತು ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ ಇಂಡಿಪೆಂಡೆಂಟ್ ಆಗಿ ನೀವೆಷ್ಟು ಕಾನ್ಸಂಟ್ರೇಷನ್ ಮಾಡ್ಬೋದು. ಈಗ ತಂದೆ ತಾಯಿ ಕೇರಿಂಗ್ ಹೌದು, ಆದರೆ ನೀವು ಗೃಹತ್ಯಾಗ ಮಾಡಿ ನೀವು, ಅಂದರೆ ಮೊದಲನ ಕಾಲದಲ್ಲಿ ಹಾಗೆ ಗುರುಕುಲ ಅಂತ ಹೇಳಿದರೆ ಮನೆಯಿಂದ ಹೊರಗೇ ಕಳಿಸ್ತಿದ್ರು. ಈಗ ನೀವು ನೋಡಿರ್ಬೋದು, ಶ್ರೀರಾಮ ಆಗಲಿ ಕೃಷ್ಣ ಆಗಲಿ ಅವರ ಅವತಾರ ಆಗಿ ಇಲ್ಲಿ ಭೂಮಿಗೆ ಬಂದಾಗ ಅವರು ಕೂಡ ಗುರುಕುಲಕ್ಕೆ ಹೋಗಿದ್ದಾರೆ. ವಿದ್ಯಾಭ್ಯಾಸ ಏನು ಅವರಿಗೆ ಅಗತ್ಯ ಇರಲಿಲ್ಲ, ಅವರೆಲ್ಲ ದೇವರ ಅವತಾರಗಳು. ಆದರೂ ಸಹ ಅವರು ಗುರುಕುಲಕ್ಕೆ ಹೋಗಿದ್ದಾರೆ, ಹೋಗಿ ಅವರು ಅಭ್ಯಾಸ ಮಾಡಿ ಬಂದಿದ್ದಾರೆ. ಅಂದರೆ ಇದೆಲ್ಲ ನಮಗೆ ಒಂದು ಮಾಡೆಲ್. ಅಂದರೆ ನಾವು ಕೂಡ ಒಂದು ಸರ್ಟೈನ್ ಏಜ್ ನಂತರ ಮನೆಗೆ ಅಂಟಿಕೊಂಡು ಹೊರಗೆ ಹೋಗಿ ನಮ್ಮಷ್ಟಕ್ಕೆ ನಾವು ವಿದ್ಯಾಭ್ಯಾಸ ಮಾಡಿಕೊಳ್ಬೇಕು. ಗೃಹತ್ಯಾಗ ಆಗಿನ ಕಾಲದಲ್ಲಿಯೇ ಅದು ಬಂದಿದೆ ಗೃಹತ್ಯಾಗ ಅಂತ. ಮತ್ತೊಂದು ಹೇಳಿದರೆ ಬ್ರಹ್ಮಚರ್ಯ ಅಂತ ಹೇಳಿದರೆ, ಮಕ್ಕಳು ಈಗದಾಗೆ ನಿಮಗೆ ಗೊತ್ತಿರಲಿಕ್ಕಿಲ್ಲ, ನೀವು ಚಿಕ್ಕ ಮಕ್ಕಳು ಈಗ. ಆದರೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಾನಿರುವವಳು ಬ್ಯಾಂಗ್ಳೂರಲ್ಲಿ, ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ಲಿವ್ ಇನ್ ರಿಲೇಷನ್ಶಿಪ್ ಎಲ್ಲ ಬಂದಿದೆ ಈಗ, ರೂಮಲ್ಲಿ ಒಟ್ಟಿಗೆ ಇರೋದು ಹುಡುಗಿಯರೆಲ್ಲ. ಸೊ ಇದೆಲ್ಲ ಕಟ್ಟುನಿಟ್ಟಾಗಿ ಅವಾಯ್ಡ್ ಮಾಡಬೇಕಾಗ್ತದೆ. ಬ್ರಹ್ಮಚರ್ಯ ಹುಡುಗರಾಗಿ ಹುಡುಗಿಯಾಗಲಿ ಒಂದು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬಂದರೆ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಒಂದು ಶ್ರೇಣಿಯಲ್ಲಿ ನೀವು ಪಾಸಾಗಿ ನಿಮ್ಮ ಗುರಿ ಮುಟ್ಬೋದು. ನಿಮ್ಮ ಉದ್ದೇಶ ಏನು? ಉನ್ನತ ಶ್ರೇಣಿಯಲ್ಲಿ ಪಾಸಾಗಬೇಕು ಅಂತಲೇ ಅಲ್ವಾ? ಉನ್ನತ ಶ್ರೇಣಿ ಅಲ್ಲದಿದ್ದರೆ ಸಹ ಏನೂ ಆಗದಿದ್ದರೆ ಪರವಾಗಿಲ್ಲ, ನೀವೊಂದು ಉತ್ತಮ ಪ್ರಜೆಯಾಗಿರಬೇಕು ಅಷ್ಟೇ. ನಮ್ಮ ಒಂದು ಕಾನೂನಿನ, ನಮ್ಮ ಲಾಯರ್ಸ್ ನಾವು ಮಾತಾಡುವಾಗ ಏನು ಹೇಳ್ತೇವೆ ಹೇಳಿದರೆ, ನಾವು ತುಂಬ ಕೇಸಸಲ್ಲಿ ನೋಡಿರ್ತೇವೆ, ಸಣ್ಣ ಮಕ್ಕಳೆಲ್ಲ ಇಂಟೆಲಿಜ್ ಆಗಿರ್ತಾರೆ. ನಮಗೆ ತುಂಬ ಬೇಸರ ಆಗ್ತದೆ. ಅವರು ನಿಜವಾಗಿ ಇನ್ನೋಸೆಂಟ್ ಆಗಿರ್ತಾರೆ, ಅವ್ರಿಗೇನು ಗೊತ್ತಿಲ್ಲದೆ ಮಾಡಿದ ಅಪರಾಧಕ್ಕೂ ಅವರು ಶಿಕ್ಷೆ ಅನುಭವಿಸಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಈ ಕಾನೂನಿನ ಬಗ್ಗೆ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಪಾಲಿಸಿಕೊಂಡಿದ್ದರೆ ನಿಮ್ಮಷ್ಟು ನೀವು ಆಲ್ರೆಡಿ ಪ್ರಜೆಗಳು ಒಳ್ಳೆಯವರೇ, ನೀವು ತುಂಬ ಉತ್ತಮ ಒಂದು ಹುದ್ದೆಗೆ ಹೋಗ್ತೀರಾ. ಎಲ್ಲರಿಗೆ ಸಹ ಉಜ್ವಲವಾದ ಒಂದು ಭವಿಷ್ಯ ಕೂಡ ಇದೆ ಅಂತ ನಾನು ಮೊದಲು ನೀವು ಕೆಲಸಕ್ಕೆ ಸೇರುವಾಗ ನೋಡಿ ಮಕ್ಕಳೇ, ನಾನು ಹೇಳ್ತೇನೆ, ನಿಮ್ಮದೀಗ SLC ಪಾಸ್ಔಟ್ ಆಗ್ತದೆ. ಪಾಸ್ಔಟ್ ಆದಮೇಲೆ ಏನು, ಎಲ್ಲರ ಗುರಿ ಒಂದೇ, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು. ಯಾರು ಬಯಸೋದಿಲ್ಲ ನಾನು ಪೇಪರ್ ಹಾಕೋ ಹುಡುಗ ಆಗ್ತೇನೆ, ಅಥವಾ ನಾನು ಇನ್ನೊಂದೇನೋ ಕೆಲಸ ಪೇಂಟರ್ ಆಗ್ತೇನೆ, ಅಥವಾ ನಾನು ಎಲೆಕ್ಟ್ರಿಷಿಯನ್ ಆಗ್ತೇನೆ ಅಂತ ಯಾರಿಗಾದ್ರೂ ಇಷ್ಟ ಉಂಟಾ? ಯಾರಿಗೆ ಸಹ ಇಲ್ಲ.
ಆದರೆ ಮನೆಯಲ್ಲಿ ಪೈಪ್ ಹೊಡೆದಾಗ ಪ್ಲಂಬರನ್ನು ಹುಡ್ಕೊಂಡು ಇಡೀ ಸೊಸೈಟಿ ಹುಡುಕ್ತಾ ಇರ್ತೇವೆ. ಫ್ಯಾನ್ ಕೈ ಕೊಟ್ಟಾಗ ಎಲೆಕ್ಟ್ರಿಷಿಯನ್ ಇದ್ದಾನಂತ ಹುಡುಕ್ತಾ ಹೋಗ್ತೇವೆ. ಕರೆಕ್ಟಾಗಿ ಮಿಕ್ಸಿ ಹಾಳಾದರೆ ಒಬ್ಬ ಎಲೆಕ್ಟ್ರಿಷಿಯನ್ ಸಿಕ್ಕಿದರೆ ಸಾಕಪ್ಪ ಅಂತ ಹುಡುಕ್ತೇವೆ. ಡಾಕ್ಟ್ರುಗಳು ಬರ್ತಾರಾ ನಿಮಗೆ ಆಗ? ಇಂಜಿನಿಯರ್ಗಳು ಬರ್ತಾರಾ? ಇಲ್ಲ. ಸೊ ದೇವರು ಏನು ಮಾಡ್ತಾರೆ ಗೊತ್ತಾ, ಪ್ರತಿಯೊಬ್ಬ ವ್ಯಕ್ತಿ ಒಂದು ಸ್ಕಿಲ್ ಅಂತ ಕೊಟ್ಟಿರ್ತಾರೆ, ಅವನಿಗೆ ಒಂದು ಜ್ಞಾನ ಅಂತ ಕೊಟ್ಟಿರ್ತಾರೆ, ಅವನಿಗೆ ಒಂದು ವೃತ್ತಿ ಅಂತ ಕೊಟ್ಟಿರ್ತಾರೆ. ಸೊ ಆ ವೃತ್ತಿಗೆ ಆ ವ್ಯಕ್ತಿ ಸೂಟೇಬಲ್ ವ್ಯಕ್ತಿಯೇ ಹೋಗ್ತಾನೆ. ಅದು ಯಾವುದೇ ಆಗಲಿ, ಕರ್ಮಫಲವೋ ಏನು ಅಂತ ಗೊತ್ತಿಲ್ಲ, ತಿರುಗಿ ಮರುಗಿ ಏನು ಮಾಡಿದರೆ ಸಹ ಅವನು ಅದಕ್ಕೆ ಹೋಗಿ ಮುಟ್ಟುತ್ತಾನೆ, ಅದಕ್ಕೆ ಸಕ್ಸಸ್ ಆಗ್ತಾನೆ. ಅರ್ಥ ಆಯ್ತಾ? ಈಗ ನೀವು ಬ್ಯಾಂಗ್ಳೂರಿಗೆ ಬಂದರೆ ನೋಡ್ಬೋದು, ಅಲ್ಲಿ ಮೆಟ್ರೋ ಸ್ಟೇಷನ್ ಆಗಲಿ ಬೇರೆ ಕಡೆಯಲ್ಲಿ ಆದರೆ ಇಡೀ ಗೋಡೆಯಲ್ಲೆಲ್ಲ ಚಂದ ಚಂದ ಚಿತ್ರ ಪೇಂಟಿಂಗ್ ಆಗಿದೆ. ಆ ಪೇಂಟ್ ಮಾಡಿದವರು ಯಾರು ಅಂತಲೇ ನಾನು ಕೆಲವೊಮ್ಮೆ ಹುಡ್ಕೊಂಡು ನೋಡಿಕೊಂಡು ಅವರ ಸಿಗ್ನೇಚರ್ ಎಲ್ಲಿ ಉಂಟಂತ ನಾನು ನೋಡ್ತಾ ಇರ್ತೇನೆ. ಯಾರು ಆಗಿರ್ಬೋದು ನೋಡಿ, ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಇವರೇ ಆದರೆ ಆ ಪೇಂಟರ್ ಇಂಥ ಕೆಲಸ ಮಾಡುವವರು ಯಾರಿದ್ದಾರೆ? ಎಲ್ಲ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ. ಒಂದು ದಿನ ಪೇಪರ್ ಬರೆದಿದ್ರೆ ನಮಗೆಲ್ಲ ತಲೆ ಇದಾಗ್ತದೆ, ಪೇಪರ್ ಹಾಕೋ ಹುಡುಗ ಎಲ್ಲಿ ಹೋದಪ್ಪ ಅಂತೇಳಿ. ಹಾಲು ಬರೆದಿದ್ರೂ ಅಷ್ಟೇ, ಎಲ್ಲ ಕರೆಕ್ಟ್ ಹೌದಾ? ಒಂದಿನ ತರಕಾರಿ ಅಂಗಡಿ ಓಪನ್ ಆಗೋದಿದ್ರೆ ಏನಾಗ್ತದೆ ಹೇಳಿ? ಆಗಲೂ ಅಪ್ಸೆಟ್ ಆಗೋದಿಲ್ವ ನಾವು? ಸೊ ಎಲ್ಲದಕ್ಕೆ ಸಹ ಈಗ ವಿದ್ಯೆ ಹೌದು, ನಾವು ವಿದ್ಯೆ ಕಲಿಬೇಕು, ಆದರೆ ಉದ್ಯೋಗ ಮಾಡುವಾಗ ಇದೇ ಉದ್ಯೋಗ ಮಾಡಬೇಕು, ನಾನು ಡಾಕ್ಟ್ರೇ ಆಗಬೇಕು, ಅದೇ ಆಗಬೇಕು, ಇದೇ ಅಂತ ಹೇಳಿ ನೀವು ನೆನೆಸ್ಕೊಳ್ಬೇಡಿ. ಎಲ್ಲ ಉದ್ಯೋಗಕ್ಕೂ ಒಂದು ಬೆಲೆ ಇದೆ. ಈಗ ನಾನು ನಿಮಗೆ ಹೇಳಿದೆ, ಒಂದು ಪೈಪ್ ಕಟ್ಟಾದರೆ ಆ ಪ್ಲಂಬರ್ಗೆ ಇರುವ ಒಂದು ಇಂಪಾರ್ಟೆನ್ಸ್ ನಿಮಗೆಲ್ಲ ನೀರಿಲ್ಲ ಮತ್ತೆ ಇಡೀ ದಿನ, ಹೌದಲ್ವಾ? ಆ ಪ್ಲಂಬರ್ಗಿರೋ ಇಂಪಾರ್ಟೆನ್ಸ್ ಆಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಕೆಲಸ ಅಂದರೆ ಯಾವ ಒಂದು ಉದ್ಯೋಗ ಕೂಡ ಅದಕ್ಕೆ ಅದರದೇ ಆದ ನೆಲೆ ಇದೆ, ಅದಕ್ಕೆ ಅದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಯಾರು ಕೀಳಲ್ಲ, ಯಾರು ಮೇಲಲ್ಲ. ನೀವು ಫೇಲ್ ಆದರೆ ಸಹ ನೋ ಪ್ರಾಬ್ಲಮ್, ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಸಹ ನೋ ಪ್ರಾಬ್ಲಮ್ ಅಷ್ಟೇ, ಗೊತ್ತಾಯ್ತಾ? ಆರಾಮದಲ್ಲಿರಿ, ಟೆನ್ಷನ್ ಮಾಡಿಕೊಂಡು ಓದಲೇಬೇಡಿ. ನೀವು ಅದೇ ಆಗಬೇಕು ಇದೇ ಆಗಬೇಕು ಏನಂತ ನಿಮ್ಮಲ್ಲಿ ಬರೆದಿದೆ ಅದು ಖಂಡಿತ ನೀವು ಆಗೇ ಆಗ್ತೀರ, ಆಯಿತಾ? ಈಗ ಮೊನ್ನೆ ನೀವು ನೋಡಿದ್ದೀರಲ್ಲ, ಒಬ್ಬ ಶಿಲ್ಪಿ ಅರುಣ್ ಯೋಗಿರಾಜ್ ಅಂತೇಳಿ, ಯಾರಿಗಾದ್ರೂ ಅವರ ಹೆಸರು ಗೊತ್ತಿತ್ತಾ ಇಷ್ಟೋ ತನಕ? ನೋಡಿ ಎಷ್ಟು ಸುಂದರವಾದ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಅವರು, ಕರೆಕ್ಟ್ ಅಲ್ಲ? ನೋಡಿ, ನೀವು ಮತ್ತೊಂದು ನಿಮಗೆ ಉದಾಹರಣೆ ಹೇಳ್ತೇನೆ. ಶಾರುಖ್ ಖಾನ್ ಅವನ ಬಾಲ್ಯವಾಗಿರುವಾಗ ನೀವೇನಾದರೂ ನೋಡಿದ್ದೀರಾ? ಅವನ ಫೋಟೋಯನ್ನು ನೋಡಿದ್ದೀರಾ? ಐಶ್ವರ್ಯ ರೈಯನ್ನು ನೋಡಿದ್ದೀರಾ? ಅವರೆಲ್ಲ ನೋಡಿ ಒಂದು ಲೆವೆಲ್ಲಿಗೆ ಬಂದ ಮೇಲೆ ಅವರು ಕ್ಲಿಕ್ ಆದದ್ದು, ಅಂದರೆ ಒಂದು ಏಜ್ ಇದೆ, ಸರ್ಟೆನ್ 21-22 ಇಯರ್ಸ್ ಆಗುವಾಗ ಅವರು ಕ್ಲಿಕ್ ಆಗಿದ್ದು. ಸೊ ಚಿಕ್ಕದಿಂದಲೇ ಈಗ ನೀವು ನೆನೆಸ್ಬೋದು, ನಾನು ಡಲ್ ಇದ್ದೇನೆ ಕ್ಲಾಸಲ್ಲಿ, ನಾನು ಪ್ರಯೋಜನ ಇಲ್ಲ, ಆ ಥರ ಎಲ್ಲ ನೀವು ಥಿಂಕ್ ಮಾಡಬಾರ್ದು, ಅರ್ಥ ಆಯ್ತಾ? ಈಗ ಬೇಕಾದರೆ ನಿಮಗೆ ಮಾತಾಡುವ ಪವರ್ ಇಲ್ಲ. ಈಗ ನಾನೊಂದು ಕ್ವಶನ್ ಕೇಳಿದೆ, ಯಾರಾದರೂ ಒಬ್ಬರು ನಿಂತು ಹೇಳಿ ಅಂತ, ಯಾರೊಬ್ಬನೂ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಹೇಳಿ? ನಾನು ನಿಂತು ಇವತ್ತು ಮಾತಾಡಿದರೆ ಹೆಡ್ ಮಾಸ್ಟ್ರಲ್ಲಿ ಕೂತ್ಕೊಂಡಿದ್ದಾರೆ, ನಾಳೆ ನನಗೆ ಏನಾದರೂ ಇರ್ಬೋದಂತ. ಸೊ ಅಂಥದ್ದೆಲ್ಲ ಥಿಂಕಿಂಗಲ್ಲಿ ಒಂದು ಹೇಳುವ ಮನಸ್ಸಿದ್ರೂ ಹೇಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ, ಕರೆಕ್ಟ್ ಅಲ್ಲ? ಯಾರಾದರೂ ಒಬ್ಬರು ನಿಂತು ಮಾತಾಡ್ಬೋದಿತ್ತು. ಸೊ ಅಂಥದಕ್ಕೆ ಯಾರು ಸಹ ಅದರ ಬಗ್ಗೆ ಚಿಂತನೆ ಮಾಡಬೇಡಿ. ನಿಮ್ಮ ಬಿಹೇವಿಯರ್, ನೀವು ಒಂದು ಒಳ್ಳೆಯ ಮನಸ್ಸಿನಲ್ಲಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಅದು ಇಂಪಾರ್ಟೆಂಟ್. ಪೊಲ್ಯೂಟೆಡ್ ಮನಸ್ಸಲ್ಲಿ ಇರಬಾರ್ದು. ಯಾವಾಗಲೂ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು, ಅಥವಾ ನನಗೆ ಅವರಿಂದ ಹೀಗೆ ಆಗಿದೆ, ನಾನು ಅವರಿಗೆ ಹಾಗೆ ಮಾಡಲೇಬೇಕು, ಒಂದು ರಿವೆಂಜು. ಸೊ ನಾನೇ ಶ್ರೇಷ್ಠ ಅಂತ ಆ ಥರ ಎಲ್ಲ ಇಲ್ಲ. ಒಂದು ಸಾಧಾರಣ ಮನಸ್ಸಿನಲ್ಲಿ ಬದುಕಿ, ಶಿಸ್ತಿನಲ್ಲಿ ಬದುಕಿ. ಈಗ ಶ್ರೀಕೃಷ್ಣ ಪರಮಾತ್ಮನೇ ಅವನು ಬಾಲ್ಯದಲ್ಲಿ ಅವನೊಂದು ಗುರುವಿನ ಹತ್ರ ಕಲಿಯುವಾಗ ಯಾವ ಥರ ಜೀವನ ಮಾಡಿದ ನಿಮಗೆಲ್ಲ ಉದಾಹರಣೆ ಗೊತ್ತುಂಟು, ಹೌದಲ್ವಾ? ಪರಮಾತ್ಮನಾಗಿದ್ದರೂ ಎಲ್ಲರೊಟ್ಟಿಗೆ ಒದ್ದಾಗಿ ಎಲ್ಲರೊಂದಿಗೆ ಬೆರೆತು ಒಂದು ಸಾಮಾನ್ಯ ಪ್ರಜೆಯಂತೆ ಇದ್ದ. ಹಾಗೆಯೇ ನಾವು ಕೂಡ ಹಾಗೆ ಅಂತ ನೆನೆಸ್ಬೇಕು. ಈಗ ನಮ್ಮೊಳಗಿರೋ ಒಂದು ಶಕ್ತಿ ಒಂದು ಸರ್ಟನ್ ಏಜ್ ಆಗುವಾಗ ಹೊರಗೆ ಈಗ ನೋಡಿ, ನೀವೇ ಹೇಳಿ, ಈಗ ಇದರಲ್ಲಿ ರಿಯಾಲಿಟಿ ಶೋ ಅಲ್ಲಿ ನೀವೇ ನೋಡ್ತಾ ಇರ್ತೀರಿ, ನಿಮ್ಮ ಟಾಪಿಕ್ ನಿಮ್ಮ ಹತ್ರನೇ ಬರ್ತೇನೆ, ಅದೇ ನಿಮಗೆ ಇಂಟ್ರೆಸ್ಟಿಂಗ್ ಆಗೋದು, ಇಲ್ಲದಿದ್ದರೆ ನಿಮ್ಮ ಸೌಂಡೇ ಬರೋದಿಲ್ಲ ನನಗೆ. ರಿಯಾಲಿಟಿ ಶೋ ನೋಡ್ತೀರಾ ಮಕ್ಕಳೇ? ಟಿ ವಿಯಲ್ಲಿ ಇಷ್ಟಿಷ್ಟು ಚಿಕ್ಕ ಮಕ್ಕಳಿರ್ತಾರೆ, ಇಷ್ಟಿಷ್ಟು ಚಿಕ್ಕ ಮಕ್ಕಳು ಅಲ್ವಾ, ಏನು ಡೈಲಾಗ್ ಹೊಡಿತಾರೆ ಫಿಲ್ಮಿದು, ಹೌದಾ?
ಏನು ಡ್ಯಾನ್ಸ್ ಮಾಡ್ತಾರೆ, ಹಾಂ, ಏನು ಸರ್ಕಸ್ ಮಾಡ್ತಾರೆ, ಹೌದಾ? ಎಲ್ಲಿ ಹೋದರು? ಈಗ ನೀವು ಸಾಧಾರಣ ಒಂದು, ಈಗ ನನ್ನ ಏಜಿನ ಪ್ರಕಾರ ನಾನು ನೋಡೋದಾದರೆ ಒಂದು 1984 ಟಿ ವಿ ಬಂದಿದೆ ಮಂಗಳೂರಿಗೆ. 84 ನಾನೀಗ ಶುರು ಮಾಡಿದರೆ ಆಲ್ಮೋಸ್ಟ್ ಆಯಿತು 35 ಇಯರ್ಸ್ ಆಯಿತು. ಸೊ ಆಗದ ಮಕ್ಕಳು ಎಲ್ಲಿ ಹೋದರು? ಇವರೆಲ್ಲ ಅಂಡರ್ವರ್ಲ್ಡ್ ಭೂಗತ ಆಗಿ ಹೋಗಿದ್ದಾರಾ ಅಂತ. ಯಾಕೆ ಹೇಳಿದರೆ ಅಷ್ಟು ಟ್ಯಾಲೆಂಟೆಡ್ ಮಕ್ಕಳು ಟಿ ವಿ ಶೋ ಅಲ್ಲೆಲ್ಲ ಬಂದವರು ಏನಿಲ್ಲ, ಬಿಗ್ ಝೀರೋ ಅವರು. ಮತ್ತೆ ಆಗ ಏನು ಎಲ್ಲರೂ ಹೇಳಿಕೊಟ್ಟು ಅವರಿಗೆ ಪಾಪ ಶಾಲೆಗೆ ಹೋಗೋರನ್ನು ಸತಾಡೋದು, ಈ ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್, ಟಿ ವಿ ಶೋನಲ್ಲಿ ಬನ್ನಿ ಅಂತೆಲ್ಲ ಮಾಡಿಕೊಂಡು ಲಾಸ್ಟಿಗೆ ಆಗುವಾಗ ಆ ಮಕ್ಕಳಿಗೆ ವಿದ್ಯೆನೂ ಇಲ್ಲ, ಕಲೆನೂ ಇಲ್ಲ, ಆ ಥರ ಆಗಿ ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಲ್ವ ರಿಯಾಲಿಟಿ ಶೋ ಅನ್ನು? ಏನು ಪ್ರಯೋಜನ ಇದೆ? ಎಂಟರ್ಟೈನ್ಮೆಂಟ್ ಮಾತ್ರ. ಸೊ ನೀವು ವಿದ್ಯೆಯಲ್ಲಿ ಬರುವಂಥ ನಿಮಗೆ ಏನೋ ಒಂದು ಧೈರ್ಯ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅಥವಾ ಗುರಿ ಮುಟ್ಟುವ ಒಂದು ಛಲ ನಿಮಗೆ ಆ ಒಂದು ರಂಗಿನ ಒಂದು ಇದರಲ್ಲಿ ಬರುವುದಿಲ್ಲ ನಿಮಗೆ. ಫಿಲ್ಮು ಅದೆಲ್ಲ ಒಂದು ತಾತ್ಕಾಲಿಕ ಅಷ್ಟೇ. ನಿಮ್ಮ ಒಂದು ಈಗ ವೃತ್ತಿ ಇದೆ, ಪ್ರವೃತ್ತಿ ಇದೆ. ವೃತ್ತಿಯಾಗಿ ನೀವು ಒಂದನ್ನು ಆಯ್ಕೆ ಮಾಡಿಕೊಳ್ಳೇಬೇಕು. ಈಗ ವಿದ್ಯಾಭ್ಯಾಸ ಮಾಡಿಕೊಂಡು ಅದನ್ನು ವೃತ್ತಿಯಲ್ಲಿ ಯಾವುದೋ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡು ಅದನ್ನು ಬೇಕಾದರೆ ಪ್ರವೃತ್ತಿಯಾಗಿ ತಗೊಳ್ಳಿ, ಅದು ತೊಂದರೆ ಇಲ್ಲ. ನಿಮ್ಮ ಒಂದು ಎಂಟರ್ಟೈನ್ಮೆಂಟನ್ನು ಸೈಡಲ್ಲಿಟ್ಟು ಅದನ್ನು ಪ್ರವೃತ್ತಿಯಾಗಿ ತಗೊಳ್ಳಿ. ಸೊ ವೃತ್ತಿ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್ ಅಲ್ಲ? ಎಷ್ಟು ಜನ ಡಾಕ್ಟರ್ ಆಗ್ತೀರಾ? ಕೈ ಎತ್ತಿ. ಎಷ್ಟು ಜನ ಟೀಚರ್ ಆಗ್ತೀರಾ? ಟೀಚರ್ ಎಷ್ಟು ಜನ ಆಗ್ತೀರಾ? ಇಂಜಿನಿಯರ್ ಎಷ್ಟು ಜನ ಆಗ್ತೀರಾ? ಇಂಜಿನಿಯರ್ ಎಷ್ಟು ಜನ ಆಗ್ತೀರಾ? ನಿಮಗೆ ಡೌಟ್ ಉಂಟಾ ಅಂತ ನಿಮ್ಮ ಮೇಲೆ? ಲಾಯರ್ ಎಷ್ಟು ಜನ ಆಗ್ತೀರಾ? ಒಂದು. ಸೊ ಬಾಕಿಯವರು ಏನು ಮಾಡ್ತೀರಾ ಹಾಗಾದರೆ? ಬಾಕಿಯವ್ರು ಏನು ಮಾಡ್ತೀರಾ? ಯಾರಾದ್ರೂ ಒಬ್ಬರು ಇದ್ದೀನಿ ಅಂತ ಹೇಳಿ. ಬಾಕಿಯವ್ರು ಏನು ಮಾಡ್ತೀರಾ? ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀರಾ? ಕೊಹ್ಲಿ ಆಗ್ತೀರಾ? ಧೋನಿ ಆಗ್ತೀರಾ? ಹಾಂ, ಐಶ್ವರ್ಯ ರೈ ಯಾರು? ಈಚೆ ಕಡೆಯಿಂದಲೂ ಏನು ಶಬ್ದ ಬರ್ತಾ ಇಲ್ಲ. ಈಗ ಯಾರು ನೋಡಿದ್ದಾರೆ ಯಾರ ಭವಿಷ್ಯನ? ನೀವೆಲ್ಲ ಎಲ್ಲೆಲ್ಲೋ ಹೋಗಿ ಒಳ್ಳೆ ಉದ್ಯೋಗ ಪಡೆಯೋರು ನೀವೆಲ್ಲ. ಈಗಲೇ ಹೆಸಿಟೇಷನ್ ಮಾಡಿದರೆ ಹೇಗೆ ನೀವು? ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ, ಲಾಯರ್ ಅಥವಾ ಡಾಕ್ಟ್ರ್, ಇಂಜಿನಿಯರ್ ಅಥವಾ ಎಂಥದ ಬಿಸ್ನೆಸ್ ಮ್ಯಾನ, ಅದೆಲ್ಲ ಕಾಮನ್ ಆಗಿ ಹೋಗಿದೆ ಈಗ. ನಿಮ್ಮಲ್ಲಿ ಎಷ್ಟೋ ವಿಜ್ಞಾನಿಗಳಿರ್ಬೋದು, ಹೌದಾ? ಈಗ ನಾನು ಅವನ ಹತ್ರ ಮೊಬೈಲ್ ಕೊಟ್ಟರೆ ಅವನ ಎಷ್ಟು ಚಂದ ಯೂಸ್ ಮಾಡಿಯಾನ ಅವನು. ಎಲ್ಲ ಆ್ಯಪ್ ತೆಗೆದು ನನಗೆ ಅದನ್ನು ಜಾಲಿಸಿ ಎಲ್ಲ ಹೇಳ್ಬೋದು. ಈಗ ಎಲ್ಲ ತೆಗೆದು ಹೇಳ್ಬೋದು, ಹೌದಾ? ಕರೆಕ್ಟಾ? ನಿಮ್ಮಲ್ಲಿ ನಾಲೆಜ್ ಇದೆ ಮಕ್ಕಳೇ, ಬುದ್ಧಿಶಕ್ತಿ ಇದೆ. ಮತ್ತು ನಾನು ಹೇಳೋದು ನಿಮ್ಗೆ ಏನಂತ ಹೇಳಿದರೆ, ನೀವೊಂದು ಒಳ್ಳೆ ಶಾಲೆಯಲ್ಲಿದ್ದೀರಿ, ಒಳ್ಳೆ ವಿದ್ಯಾರ್ಥಿಗಳಾಗಿದ್ದೀರಿ, ನಿಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಟೀಚರ್ಸ್ಗಳಿದ್ದಾರೆ, ಇಷ್ಟು ಒಳ್ಳೆಯ ಒಂದು ವಾತಾವರಣದಲ್ಲಿ ನೀವು ಬೆಳೀತಾ ಇದ್ದೀರಿ. ನೀವು ಬೆಂಗಳೂರಿಗೆ ಬಂದು ನೋಡಿ ಮಕ್ಕಳೇ, ಅಲ್ಲಿ ಏನಿಲ್ಲ. ಒಂದು ನೋಡಿ, ಸಣ್ಣ ಸಣ್ಣ ಕಾಂಪ್ಯಾಕ್ಟ್, ಇಷ್ಟು ಸಣ್ಣ ಬಿಲ್ಡಿಂಗ್, ಮಕ್ಕಳಿಗೆ ಕೈಕಾಲು ಬಿಡಲಿಕ್ಕೆ ಜಾಗ ಇಲ್ಲ. ಇಷ್ಟು ರಾಶಿ ಮಕ್ಕಳು ಅದರಲ್ಲಿ. ಇಂಥ ಒಂದು ಮರ ಗಿಡಗಳು, ಇಷ್ಟು ಒಳ್ಳೆ ಎನ್ವೈರ್ನ್ಮೆಂಟಲ್ಲಿ ನೀವು ಕಲಿತಾ ಇದ್ದೀರಿ ಹೇಳಿದರೆ ನಿಜವಾಗಿ ನಿಮಗೆ ದೇವರ ಆಶೀರ್ವಾದ ಇದೆ, ಒಳ್ಳೆಯ ಭವಿಷ್ಯ ಕೂಡ ಇದೆ ನಿಮಗೆ. ಬೋರ್ ಆಯಿತಾ ನಿಮಗೆ ಮಾತು? ಈಗ ಗೊತ್ತಾಯ್ತಾ ಶಿಸ್ತು ಮತ್ತು ಕಾನೂನು ನಿಮಗೆ ಎಷ್ಟು ಅಗತ್ಯ ಅಂತ? ಗೊತ್ತಾಯ್ತಾ? ನಿಮ್ಮದು ವಿದ್ಯಾರ್ಥಿಗಳಿಗೆ ನಿಮ್ಮದು ನಿಜವಾಗಿ ನಾನು ಹೇಳ್ತೇನೆ, ನಿಮ್ಮದು ಏನಂತ ಹೇಳಿದರೆ ಗೋಲ್ಡನ್ ಏಜ್ ಅಂತ ಹೇಳ್ಬೋದು. ವಿದ್ಯಾರ್ಥಿಯಾಗಿ ಇರುವಂಥದ್ದು ಸುವರ್ಣ ಕಾಲ ಅಂತ ಹೇಳ್ಬೋದು ನಮ್ಮ ಲೈಫಿನಲ್ಲಿ. ನನಗೆ ಸಹ ಆಗ ಗೊತ್ತಿರಲಿಲ್ಲ. ವಿದ್ಯಾರ್ಥಿ ಆಗಿರುವಾಗ ನನಗೂ ಕಿರಿಕಿರಿ ಆಗ್ತಿತ್ತು. ಯಾವಾಗ ನೋಡಿದರೂ ಮನೆಯಲ್ಲಿ ಫಂಕ್ಷನ್ ಆಗುವಾಗ, ಊರಲ್ಲಿ ಜಾತ್ರೆ ಆಗುವಾಗ ನಮಗೆ ಎಕ್ಸಾಮ್, ನಾವು ಪುಸ್ತಕ ಹಿಡಿದುಕೊಂಡು ಕೂತ್ಕೊಳ್ಳೋದು, ಎಲ್ಲಿಗೂ ಹೋಗಲಿಕ್ಕಿಲ್ಲ. ಅದೇ ಟೈಮಿಗೆ ಫಂಕ್ಷನ್ಗಳು, ಎಕ್ಸಾಮ್ ಟೈಮ್ಗೆ ಶುರು. ಈಗ ನಿಮ್ಮ IPL ಶುರು ಆದಾಗೆ ಗೊತ್ತಾಯ್ತಾ? ಅದೇ ಟೈಮಲ್ಲಿ ಶುರು ಆಗೋದು. ಕಿರಿಕಿರಿ ಆಗ್ತಿದೆ, ಯಾವಾಗಪ್ಪ ಈ ಸ್ಟೂಡೆಂಟ್ ಲೈಫ್ ಮುಗಿಯೋದು ಅಂತೇಳಿ.
ಈಗ ಅನಿಸ್ತಾ ಇದೆ ಜವಾಬ್ದಾರಿ ಇಲ್ಲದ ಒಂದು ಸಂತೋಷದಾಯಕವಾದ ಜೀವನ ಹೇಳಿದರೆ ವಿದ್ಯಾರ್ಥಿ ಜೀವನ. ಅದರ ನಂತರದುಂಟಲ್ಲ, ಅದರ ನಂತರ ಜೀವನದಲ್ಲಿ ಫುಲ್ ಕಮಿಟ್ಮೆಂಟ್, ಜವಾಬ್ದಾರಿಗಳೇ. ನಿಮಗೆ ಏನು ಮಾಡಿದರೂ ತಪ್ಪಿಸ್ಕೊಳ್ಳೋ ಆಗಿಲ್ಲ. ಬದುಕಬೇಕಾದ್ರೆ ಆ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಬೇಕು, ಅದರೊಟ್ಟಿಗೆ ನಾವು ಫ್ರೆಂಡ್ಶಿಪ್ ಮಾಡಿಕೊಳ್ಬೇಕು ಜವಾಬ್ದಾರಿ ಒಟ್ಟಿಗೆ. ಸೊ ಆದ ಕಾರಣ ಈಗ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನು ನಿಮಗೆ ಒಂದು ಅವಕಾಶಗಳು ಸಿಗ್ತದೆ, ಅದನ್ನು ಅನುಭವಿಸಿಕೊಂಡು ನೀವು ಒಳ್ಳೆಯ ವಿದ್ಯಾರ್ಥಿ ಜೀವನವನ್ನು ನಡೆಸಿ ಉತ್ತಮ ಪ್ರಜೆಗಳಾಗಿ ಬರಬೇಕು ನೀವು. ನಾನಿಷ್ಟೇ ನಿಮಗೆ ಹೇಳ್ತಾ ಇರೋದು. ಮತ್ತು ನನಗೆ ಇವತ್ತು ಈ ದಿನ ಸ್ವಲ್ಪ ಏನೋ ಒಂದು ಕೊರಿತಾ ಇದ್ದೇನೆ. ಆ ಕೊರಿಯುವುದಕ್ಕೆ ಅಥವಾ ನಿಮ್ಮೊಟ್ಟಿಗೆ ಏನೋ ಒಂದು ಮಾತಾಡೋದಕ್ಕೆ ಸ್ವಲ್ಪ ಒಂದು ಅವಕಾಶ ಕೊಟ್ಟದಕ್ಕೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿಯವರ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಯುವಹಾನಿ ಕೊಲ್ಯ ಇವರ ಶೋಭಾ ಸುರೇಶ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಭಾರತಿ ಸನೀಲ್ ಅವರಿಗೆ ಕೂಡ ಧನ್ಯವಾದ. ಆಗ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ಇಷ್ಟು ಹೊತ್ತು ನೀವು ಒಳ್ಳೆಯ ರೀತಿಯಲ್ಲಿ ಕೇಳಿದ್ದಕ್ಕೆ ನಿಮಗೂ ತುಂಬ 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 ಧನ್ಯವಾದಗಳು ಮಕ್ಕಳೇ. ಮೇಡಮ್, ನಿಮಗೆ ನಿಮ್ಮ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಉಜ್ವಲವಾಗಲಿ ಅಂತ ತುಂಬ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ದಯವಿಟ್ಟು ಅಳವಡಿಸಿಕೊಳ್ಳಿ. ನೀವು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ. ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ. ಯಾವಾಗ ಕೂಡ ಪಾಸಿಟಿವ್ ಥಿಂಕ್ ಮಾಡಿ, ತುಂಬ ಒಳ್ಳೆಯದು. ನೆಗೆಟಿವ್ ಥಿಂಕ್ ಮಾಡಲಿಕ್ಕೆ ಹೋಗಲೇಬೇಡಿ. ನಿಮ್ಮ ಮನಸ್ಸಲ್ಲಿ ಒಂದು ಇಟ್ಕೊಳ್ಳಿ, ನಾವು ಏನಾಗಬೇಕಂತ ನಿಮ್ಗೆ ಇರ್ತದೆ. ಒಂದು ಡಾಕ್ಟ್ರಾ, ಇಂಜಿನಿಯರ್ ಇವೆಲ್ಲ ಹೇಳ್ತೀರಾ, ಏನಾದರೂ ಪರವಾಗಿಲ್ಲ, ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಯಾವುದಾದ್ರೂ ಒಂದು ಮಾರ್ಗ ನಿಮಗೆ ಸಿಕ್ಕೇ ಸಿಗುತ್ತೆ. ಈಗ ಯಾವುದೇ ಭಜನೆ ಕ್ಲಾಸ್ ಆಗ್ಬೋದು, ಯಾವುದಕ್ಕಾದ್ರೂ ಎಲ್ಲದಕ್ಕೆ ಸಹ ಮುಂದೆ ಹೋಗಿ. ಎಲ್ಲ ಮಕ್ಕಳಿಗೆ ಒಂದು ಹೇಳ್ತೇನೆ, ಯಾರೇ ಏನೇ ಪ್ರೋಗ್ರಾಮ್ ಆಗಲಿ ಎಲ್ಲೇ ಆಗಲಿ ಮುಂದೆ ಬನ್ನಿ. ಈಗ ಮೇಡಮ್ ತುಂಬ ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು. ನೀವು ಯಾರು ಎದ್ದು ನಿಂತವ್ರ ಹತ್ರ ಏನು ಕ್ವಶನ್ ಕೇಳಲೇ ಇಲ್ಲ. ನಿಮ್ಗೆ ಏನು ಅನಿಸ್ತದೆ ನೀವು ಅದನ್ನು ಕೇಳಿ, ಮುಂದೆ ಬಂದು ಕೇಳಿ. ಏನು ತಪ್ಪಿಲ್ಲ ಅದರಲ್ಲಿ. ನೀವು ತಪ್ಪಾಗಿ ಕೇಳಿದರೂ ಸಹ ಏನು ಬೇಸರ ಆಗೋದಿಲ್ಲ. ಮುಂದೆ ಬಂದು ಮಾತಾಡಿ. ನಿಮಗೆ ಇವತ್ತು ನೀವು ಮುಂದೆ ಬರೋದು, ಮುಂದೆ ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಸಿಗ್ತದೆ. ನಾನು ಇನ್ನೊಂದು ಚಿಕ್ಕ ವಿಷಯ ಹೇಳ್ತೇನೆ. ಕುಸುಮಾಕರ್ ಇಲ್ಲಿಯೇ ಕಲ್ತದ್ದು. ಆಫೀಸ್ ರೂಮಿಗೆ ಬಂದ್ರವರು, ಬಂದುಬಿಟ್ಟು ಸರ್ ಹೇಳಿದರು, ಗುರುಮೂರ್ತಿ ಸರ್ ಅವರು, ಸರ್ ಕೂತ್ಕೊಳ್ಳಿ ಅಂತೇಳಿ. ಅವರು ಕೂತ್ಕೊಳ್ಳಿಲ್ಲ. ಯಾಕೆ ಗೊತ್ತುಂಟಾ? ಅವರು ಇಲ್ಲಿಯೇ ಕಲಿತ ವಿದ್ಯಾರ್ಥಿ. ಅವರು ಶಾಲೆಯಲ್ಲಿ ಮೊದಲು ಹೇಗೆ ಬಂದು ಮಾಸ್ಟರ್ ಎದುರಿಗೆ ನಿಂತ್ಕೊಂಡೇ ಇದ್ದರು, ಅದೇ ರೀತಿ ಅವರಿಲ್ಲಿ ಪಾಲಿಸಿದ್ರು ಇವತ್ತು. ಅದು ಅವರ ಒಂದು ಶಿಸ್ತಿನ ಕ್ರಮ. ನೀವು ಕೂಡ ಆ ಶಿಸ್ತನ್ನು ಕಲೀರಿ. ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಅದನ್ನು ಅಳವಡಿಸ್ಕೊಳ್ಳಿ. ಮೇಡಮ್ ತುಂಬ ರೀತಿಯಲ್ಲಿ ಹೇಳಿದರು, ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಈಗ. ಅದನ್ನೆಲ್ಲ ನಿಮಗೆ ಒಂದೊಂದು ರೀತಿಯಲ್ಲಿ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಇನ್ನೊಂದು ರಿಕ್ವೆಸ್ಟ್, ಮನೆಯಲ್ಲಿ ತಂದೆ ತಾಯಿಯವರಿಗೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಡಿ. ಅವರಿಗೆ ಯಾವಾಗ ಸಹ ನೋವು ಕೊಡಬೇಡಿ. ನಿಮ್ಮನ್ನೊಂದು ಸ್ಕೂಲಿಗೆ ಕಳಿಸುವಾಗ ಅವರು ತುಂಬ ಕಷ್ಟದಲ್ಲಿ ಕಳಿಸ್ತಾರೆ. ಒಂದು ಯೂನಿಫಾರ್ಮ್ ಆಗಲಿ, ಒಂದು ಬುಕ್ಸ್ ಆಗಲಿ, ಯಾವುದೇ ಒಂದು ಕಳಿಸೋದಾದ್ರೆ ಅವರು ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ಅವರು ನಿಮಗೆ ಕಲಿಸೋದು. ಅವರಿಗೆ ಯಾವಾಗ ಸಹ ನೋವು ಕೊಡಬೇಡಿ. ಹೊರಗಡೆ ಎಲ್ಲಿಯಾದರೂ ಅವರೊಟ್ಟಿಗೆ ಹೋಗುವಾಗ ಬೇರೆಯವರ ಎದುರಿಗೆ ಅವರಿಗೆ ಬೈಬೇಡಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಕಣ್ಣಿಗೆ ತುಂಬ ಆ ಥರದ ಇನ್ಸಿಡೆಂಟ್ ಆಗಿದೆ. ಮತ್ತೆ ತಾಯಿಯವರು ಹೋಗಿ ಕೂತ್ಕೊಂಡು ಕೂಗ್ತಾರೆ. ಎಂತೆಂಥ ಕೆಲಸ ಮಾಡಿ ಬದುಕ್ತಾರೆ. ಎಲ್ಲರೂ ಡಾಕ್ಟ್ರ್, ಇಂಜಿನಿಯರ್ ಮಕ್ಕಳೇ ಆಗಿರೋದಿಲ್ಲ. ಮನೆ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ. ಅಂಥ ತಂದೆ ತಾಯಿ ಮಕ್ಕಳು ಸಹ ತುಂಬ ಇದ್ದಾರೆ. ಅವರನ್ನು ಗೌರವಿಸಿ. ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ಬೋದು, ಯಾವುದು ಶಿಕ್ಷಕರಾಗಿರ್ಬೋದು, ಅವರನ್ನೆಲ್ಲರನ್ನೂ ಸಹ ನಿಮ್ಮ ತಾಯಿ ಎಷ್ಟು ಪ್ರೀತಿಸ್ತಾರೋ ಅದೇ ಥರ ಸರ್ನ ಗುರುಗಳು ಸಹ ನಿಮ್ಮನ್ನು ಪ್ರೀತಿಸ್ತಾರೆ. ಯಾಕಿದನ್ನು ಹೇಳ್ತೇನೆ ಅಂದರೆ, ನೀವೇನು ತಪ್ಪು ಮಾಡಿದರೂ ಸಹ ನಿಮ್ಮ ತಾಯಿ ಕ್ಷಮಿಸ್ತಾರೆ. ನೀವು ಎಲ್ಲಿಯೇ ಹೋಗಲಿ, ನೀವು ಏನೇ ಆಗಲಿ, ದೊಡ್ಡ ವ್ಯಕ್ತಿ ಆದರೂ ಕೂಡ, ಒಂದು ಚಿಕ್ಕ ಕೆಲಸ ಮಾಡಿದರೂ ಕೂಡ ನಿಮ್ಮ ತಾಯಿ ಹೇಳ್ತಾರೆ, ಅವನು ನನ್ನ ಮಗ ಅಂತೇಳಿ. ಅದೇ ಥರ ಒಂದು ಗುರುಗಳು ಸಹ ಎಲ್ಲಿ ಸಿಕ್ಕಿದ್ರು ಕೂಡ ನೀವು ಏನಾಗಿದ್ರು ಕೂಡ ಹೇಳ್ತಾರೆ, ಅದು ಅವನು ನನ್ನ ವಿದ್ಯಾರ್ಥಿ ಅಂತೇಳಿ. ಅದನ್ನು ನೀವು ಯಾವಾಗ ಸಹ ಉಳಿಸ್ಕೊಳ್ಳಿ. ನಿಮ್ಮ ಗುರುಗಳು ಎಲ್ಲಿ ಸಿಕ್ಕಿದ್ರು ಕೂಡ ನೀವು ಈಗ ನೀವು ಸಿಕ್ಕಿದ್ರೆ ಅವರಿಗೆ ನಮಸ್ತೆ ಸರ್ ಅದೆಲ್ಲ ಹೇಳ್ತೀರಾ. ನೀವು ದೊಡ್ಡವರಾದ ಮೇಲೆ ಅವರು ಎಲ್ಲಿ ಸಿಕ್ಕಿದ್ರು ಕೂಡ ಅವರನ್ನೊಂದು ಗುರುತಿಸಿ ಮಾತಾಡಿಸಿ ಅವರು ಕಲಿಸಿದ್ದಕ್ಕೆ ಅವರಿಗೊಂದು ಸಾರ್ಥಕತೆ ಸಿಗ್ತದೆ. ಅದೇ ರೀತಿ ನಮ್ಮ ಕೊಲ್ಯ ಘಟಕದಿಂದ ಆಯೋಜನೆ ಮಾಡಿದ್ದೇವೆ. ನಿಮಗೆ ಸರ್ ಎಲ್ರಿಗೂ ಕೂಡ ನಮ್ಮ ಕೊಲ್ಯ ಘಟಕದ ಪರವಾಗಿಂದ ಕೃತಜ್ಞತೆಗಳು. ಮಕ್ಕಳಿಗೆ ಎಲ್ರಿಗೂ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಏನು ಬೇಕು, ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿ. ಅದು ಖಂಡಿತ ಒಳ್ಳೆಯದಲ್ಲ. ಈಗಿನ ಯುಗದಲ್ಲಿ ಬೇಕಾಗ್ತದೆ, ಬಟ್ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ. ಯಾಕೆ ಹೇಳಿದ್ರೆ ಜಾಸ್ತಿ ಯೂಸ್ ಮಾಡಿ ಎಷ್ಟೋ ಮಕ್ಕಳು ಹಾಳಾಗ್ತಾರೆ. ಈಗ ಎಲ್ಲರೂ ಮನೇಲಿ ವೈಫೈ ಇದೆ, ಮನೇಲಿ ತಂದೆ ತಾಯಿ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ. ಅವ್ರು ಆ ಟೈಮಲ್ಲಿ ನೀವು ಮಿಸ್ಯೂಸ್ ಮಾಡ್ಕೊಳ್ಬೇಡಿ.
ನಿಮಗೆ ಶಾಲೆಯಲ್ಲಿ ಏನು ಪಾಠ ಮಾಡ್ತಾರೆ ಅದನ್ನು ಅದೇ ದಿವಸ ಹೋಗಿ ಮನೆಯಲ್ಲಿ ಹೋಗಿ ಓದಿ. ನಿಮಗೆ ಎಕ್ಸಾಮ್ ಟೈಮ್ಗೆ ಖಂಡಿತ ಕಷ್ಟ ಆಗೋದಿಲ್ಲ. ನೀವು ಎಕ್ಸಾಮ್ ಬರುವಾಗ ಓದೋದಲ್ಲ, ನೀವು ಈ ದಿವಸ ಮಾಡಿದ ಪಾಠ ನೀವು ಓದಿದರೆ ನಿಮಗೆ ಯಾವಾಗ ಸಹ ನೆನಪಿರ್ತದೆ. ಅದು ನಿಮಗೆ ಎಕ್ಸಾಮ್ ಟೈಮಲ್ಲಿ ಓದಿ ಬರಿಬೇಕಂತ ಇಲ್ಲ. ದಯವಿಟ್ಟು ಅದನ್ನೊಂದು ಪಾಲನೆ ಮಾಡಿ. ಗುರುಗಳಿಗೆ ಹಾಗೂ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಿ ನಮ್ಮ ಕೊಲ್ಲೆ ಘಟಕದ ಪರದಿಂದ ಎಲ್ಲರಿಗೂ ಕೃತಜ್ಞತೆ. ತನ್ನದೇ ಆದಂತಹ ಇತಿಹಾಸ ಪರಂಪರೆ ಇದೆ ಮಕ್ಕಳೇ. ಯಾಕಂತ ಹೇಳಿದ್ರೆ ಈ ಶಾಲೆ ಹಲವು ಅನೇಕ ಸಾಧಕರನ್ನ ಒಂದು ಸೃಷ್ಟಿಸಿದಂತಹ ಈ ಸಂಸ್ಥೆ, ಇದು ದೇಗುಲವೇ ಸಮ. ಯಕ್ಷಗಾನ ಕ್ಷೇತ್ರದಲ್ಲಿ ಈಗ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಬಹಳ ಮಂಚೂಣಿಯಲ್ಲಿರುವಂತಹ ಯುವ ಕಲಾವಿದ ನಮ್ಮೂರಿನ ರಾಕೇಶ್ ರೈ ಅಡ್ಕ ಆಗಿರ್ಬೋದು, ಅಥವಾ ಇನ್ನು ಅನೇಕ ಸಾಧಕರು ಈ ಶಾಲೆಯಿಂದ ಸೃಷ್ಟಿಯಾಗಿರ್ತಾರೆ. ಆದ್ದರಿಂದ ತಾವು ಕೂಡ ಇಂದಿನ ಈ ಸಂಪನ್ಮೂಲ ವ್ಯಕ್ತಿಯಿಂದ ಪಡ್ಕೊಂಡಂತಹ ಏನು ಆ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬಾಳೋಣಂತ ತಮ್ಮಲ್ಲಿ ನಾವು ಆಶಯವನ್ನು ವ್ಯಕ್ತಪಡಿಸುತ್ತಾ, ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ನಮ್ಮ ಶಾಲಾ ಶಿಕ್ಷಕಿ ವೀಣಾ ಟೀಚರ್ ಇವರಿಂದ ಧನ್ಯವಾದ. ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇವರ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಾನೂನು ಮತ್ತು ಶಿಸ್ತಿನ ಅರಿವು, ಮುಗ್ಧ ಮನಗಳೊಂದಿಗೆ ಒಲವಿನ ಸಂವಾದ ಈ ಕಾರ್ಯಕ್ರಮದಡಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಸುಧಾ ಸುರೇಶ್ ಕೊಲ್ಯ ಇವರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಡಿಯಲ್ಲಿ ಮಕ್ಕಳಿಗೆ ಶಿಸ್ತು ಹಾಗೂ ಶಿಸ್ತಿನ ಪಾಲನೆ ಹೇಗೆ ಮಾಡಬೇಕು, ಶಿಸ್ತು ಪಾಲನೆ ವಿದ್ಯಾರ್ಥಿಗಳಿಗೆ ಏಕೆ ಅಗತ್ಯ ಎಂಬುದನ್ನು ಸರಳವಾಗಿ ಅರ್ಥಪೂರ್ಣ ರೀತಿಯಲ್ಲಿ ತಿಳಿಸಿಕೊಟ್ಟಂತಹ ಮುಖ್ಯ ಅತಿಥಿಗಳಾದ ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ, ಹೈಕೋರ್ಟ್ ವಕೀಲರು ಬೆಂಗಳೂರು ಇವರಿಗೆ ಶಾಲಾ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅಂತೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕುಮಾರಿ ಭಾರತಿ ಸನಿಲ್ ಉಳ್ಳಾಲ, ನಮ್ಮ ಹೆಮ್ಮೆಯ ಶಾಲಾ ಹಳೆ ವಿದ್ಯಾರ್ಥಿನಿ ಮತ್ತು ನಿರ್ದೇಶಕರು, ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇವರಿಗೆ ಶಾಲಾ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗುರುಮೂರ್ತಿ ಸರ್ ಇವರಿಗೂ ಆತ್ಮೀಯವಾದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟ ಶ್ರೀಯುತ ಕುಸುಮಾಕರ್ ಸರ್ ಇವರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಲೋಷಿಯಸ್ ಕಾಲೇಜಿನ MSW ವಿದ್ಯಾರ್ಥಿಗಳಿಗೂ ಹಾಗೂ ಸಹಕರಿಸಿದ ದೃಶ್ಯ ಮಾಧ್ಯಮದವರಿಗೂ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ತುಂಬ ಸಹಕಾರವನ್ನು ನೀಡುವಂತಹ ನಮ್ಮ ಶಿಕ್ಷಕ ವೃಂದ ಹಾಗೂ ಶಿಕ್ಷಕೇತರ ವೃಂದದವರಿಗೆ ಹಾಗೂ ಇಷ್ಟು ಹೊತ್ತು ಬಹಳ ಶಿಸ್ತಿನಿಂದ ಸಂಪನ್ಮೂಲ ವ್ಯಕ್ತಿಗಳ ಮಾತುಗಳನ್ನು ಕೇಳಿದ ಮುದ್ದಿನ ಪ್ರೀತಿಯ ಮಕ್ಕಳಿಗೆ ಶಾಲಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರು ಕೂಡ ಅನಿವಾರ್ಯ ಕಾರಣಗಳಿಂದ ಇಲ್ಲಿಗೆ ಬರ್ಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಶಾಲೆ ಅನ್ನುವಂತಹ ಹೆಮ್ಮೆಯ ಒಂದು ಮನಸ್ಸಿನಲ್ಲಿ ಅವರ ವಿದ್ಯಾರ್ಥಿಗಳನ್ನು, ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿಗೆ ಅವರು ನನ್ನ ಶಾಲೆಯಲ್ಲಿ ಕಾರ್ಯಕ್ರಮ ಆಗುವಾಗ ನನಗೆ ಭಾಗವಹಿಸಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಆದರೆ ನನ್ನ ಜೊತೆಗಿರುವಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಕೂಡ ಅವರು ಅಲೋಷಿಯಸ್ ಕಾಲೇಜಿಂದ ಇಲ್ಲಿಗೆ ನಮಗೆ ಗೊತ್ತಿರಲಿಲ್ಲ, ಅವರು ಕಳಿಸಿಕೊಡ್ತಾರಂತ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಧನ್ಯವಾದವನ್ನು ಅರ್ಪಿಸಿದಂಥ ಶಿಕ್ಷಕಿಯಾದಂತಹ ಟೀಚರ್ ವೀಣಾ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.